ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಭಕ್ತಿಶಾಸ್ತ್ರಿ ತರಗತಿಯ 2ನೆಯ ದಿನ. ಇವತ್ತು ಈಶೋಪನಿಷತ್ತಿನ 2ನೆಯ ದಿನ. श्री राधा गोविंद की जय. श्री श्री गौर निताई की जय. श्रील प्रभुपाद की जय. ಎಲ್ಲರೂ ಕೂಡ ಪುಸ್ತಕವನ್ನು ತೆಗೀರಿ. ಪ್ರಾರ್ಥನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅನುವಾದ. ದೇವೋತ್ತಮ ಪರಮಪುರುಷನು ಪೂರ್ಣನು ಮತ್ತು ಪುರುಷನು ಪರಿಪೂರ್ಣನು ಮತ್ತು ಸಂಪೂರ್ಣನು. ಅವನು ಸಂಪೂರ್ಣವಾಗಿ ಪರಿಪೂರ್ಣನಾದುದರಿಂದ ಅವನಿಂದ ಹೊರಹೊಮ್ಮುವ ಈ ದೃಗ್ಗೋಚರ ಜಗತ್ತೇ ಮೊದಲಾದ ಎಲ್ಲಾ ಸೃಷ್ಟಿಗಳು ಸಂಪೂರ್ಣವಾಗಿರುತ್ತವೆ. ಸಂಪೂರ್ಣವಾದುದರಿಂದ ಏನೇ ಉತ್ಪತ್ತಿಯಾದರೂ ಅದು ಸ್ವಯಂ ಪರಿಪೂರ್ಣವಾಗಿಯೇ ಇರುತ್ತದೆ. ಭಗವಂತನು ಸಂಪೂರ್ಣನಾದ್ದರಿಂದ ಅವನಿಂದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದರೂ ಅವನು ಸಂಪೂರ್ಣ ಶೇಷಭಾಗವಾಗಿ ಉಳಿಯುತ್ತಾನೆ. ಇದು ಈ ಇನ್ವೊಕೇಶನ್ ಮಂತ್ರ ಅಂತ ಹೇಳ್ತಾರೆ, ಅಥವಾ ಪ್ರಾರ್ಥನೆ ಅಂತ ಹೇಳ್ತಾರೆ. ಈ ಒಂದು ಶ್ಲೋಕ ಇದು ಈಶೋಪನಿಷತ್ತಿನ ಭಾಗ ಆಗಿರೋದಿಲ್ಲ. ಇದು ಶಾಂತಿ ಮಂತ್ರ ಅಂತ ಹೇಳ್ತೇವೆ. ಇದು ಈ ಒಂದು ಉಪನಿಷತ್ತನ್ನ ಪ್ರಾರಂಭ ಮಾಡುವಾಗ ಹೇಳುವಂತಹ ಶಾಂತಿ ಮಂತ್ರ, ಓಂ ಪೂರ್ಣಮದಃ ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಬರುವಂತಹ ಪದಗಳು ಓಂ ಅಂದ್ರೆ ಅದು ಭಗವಂತನನ್ನ ಸೂಚಿಸ್ತದೆ. ಪರಿಪೂರ್ಣನಾದಂತಹ ಭಗವಂತ, ಸಂಪೂರ್ಣನಾದ ಭಗವಂತ. ಪೂರ್ಣ, ಆತನು ಸಂಪೂರ್ಣವಾಗಿ ಪರಿಪೂರ್ಣನಾಗಿದ್ದಾನೆ. ಅದಹ, ಅದಹ ಅಂತ ಹೇಳಿದ್ರೆ ಅದು,
ಅದು ಸಂಪೂರ್ಣನಾದ್ದರಿಂದ ಪರಿಪೂರ್ಣಗೊಂಡಿದೆ. ಆ ಭಗವಂತ ಯಾವಾಗಲೂ ಪರಿಪೂರ್ಣನಾಗಿದ್ದಾನೆ. ಇಲ್ಲಿ ಪರಿಪೂರ್ಣತೆಯನ್ನ ನಾವು ನೋಡುವುದಾದ್ರೆ ಯಾವ ರೀತಿಯಾಗಿ ಭಗವಂತ ಪರಿಪೂರ್ಣನಾಗಿದ್ದಾನೆ ಮತ್ತು ಭಗವಂತನಿಂದ ಯಾವುದು ಉತ್ಪತ್ತಿಯಾಗಿದೆಯೋ ಅದು ಕೂಡ ಪರಿಪೂರ್ಣವಾಗಿದೆ. ಭಗವಂತನಿಂದ ಏನೆಲ್ಲ ಉತ್ಪತ್ತಿಯಾಗಿದೆ ಅಂತ ನೋಡುವುದಾದ್ರೆ ನಾವು ಈಗ ಜೀವಿಸ್ತಾ ಇರುವಂತಹ ಈ ಚರಾಚರ ಜಗತ್ತು ಏನಿದೆ ಅದೆಲ್ಲವೂ ಕೂಡ ಭಗವಂತನಿಂದಲೇ ಸೃಷ್ಟಿಯಾಗಿರುವಂತಹದ್ದು. ಆದ್ದರಿಂದ ಅದು ಸಂಪೂರ್ಣವಾದದ್ದು. ಹಾಗೆ ಭಗವಂತನ ಬೇರೆ ಬೇರೆ ಅವತಾರಗಳು, ಭಗವಂತ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇತ್ಯಾದಿಯಾಗಿ ಅನೇಕ ಅವತಾರಗಳನ್ನ ತಾಳ್ತಾನೆ. ಆ ಎಲ್ಲ ಅವತಾರಗಳು ಕೂಡ ಸಂಪೂರ್ಣವಾದದ್ದು. ಆ ಭಗವಂತನ ಒಂದು ಶಕ್ತಿಯನ್ನ ಹೊಂದಿ ಬರುವಂತಹದ್ದು, ಭಗವಂತನೇ ಆ ಅವತಾರವನ್ನ ಹೊಂದಿ ಬರುವಂತಹದ್ದು. ಮೂರನೇದ್ದು ಈ ಜೀವಿಗಳು ಕೂಡ ಪರಿಪೂರ್ಣರಾದವರು. ಅಂದ್ರೆ ಆ ಭಗವಂತನಿಂದ ಸೃಷ್ಟಿಗೊಂಡಂತಹ ಜೀವಿಗಳು ಅವುಗಳು ಈ ಪ್ರಪಂಚದಲ್ಲಿ ತಾವು ಜೀವಿಸ್ಲಿಕ್ಕೆ ಏನೆಲ್ಲ ಬೇಕೋ ಆ ಪರಿಪೂರ್ಣತೆಯನ್ನ ಭಗವಂತನು ಅವರಲ್ಲಿ ತುಂಬಿರ್ತಾನೆ. ಆದ್ದರಿಂದ ಅವುಗಳು ಕೂಡ ಪರಿಪೂರ್ಣವಾದವು. ಹೀಗೆ ಇಲ್ಲಿ ಹೇಳುವಂಥದ್ದು ಓಂಕಾರವು ಭಗವಂತನನ್ನ ಸೂಚಿಸ್ತದೆ. ಪೂರ್ಣಮದಃ ಅದು ಪೂರ್ಣ ಅಂದ್ರೆ ಯಾವುದು? ಭಗವಂತ ಪೂರ್ಣ. ಮತ್ತು ಪೂರ್ಣಮಿದಂ ಅಂದ್ರೆ ಈ ಒಂದು ಭೌತಿಕ ಜಗತ್ತು ಮತ್ತು ಜೀವಿಗಳು ಇವುಗಳು ಕೂಡ ಪೂರ್ಣವಾಗಿವೆ. ಪೂರ್ಣಾತ್ ಪೂರ್ಣಮುದಚ್ಯತೆ ಅಂದ್ರೆ ಆ ಪೂರ್ಣದಿಂದ, ಯಾರು? ಭಗವಂತ ಅನ್ನುವ ಪೂರ್ಣದಿಂದ ಪೂರ್ಣ ಮತ್ತು ಈ ಪೂರ್ಣ ಅಂದ್ರೆ ಈ ಭೌತಿಕ ಜಗತ್ತು ಮತ್ತು ಈ ಜೀವಿಗಳು ಹುಟ್ಟಿಕೊಂಡಿವೆ. ಪೂರ್ಣಸ್ಯ ಪೂರ್ಣಮಾದಾಯ, ಆ ಪೂರ್ಣದಿಂದ ಈ ಪೂರ್ಣವನ್ನ ತೆಗೆದರೂ ಕೂಡ ಉಳಿಯುವಂತದ್ದು ಪೂರ್ಣಮೇವಾವಶಿಷ್ಯತೆ, ಎರಡು ಕೂಡ ಪೂರ್ಣವಾಗಿಯೇ ಉಳಿಯುತ್ತದೆ. ಇದು ಆಧ್ಯಾತ್ಮಿಕದ ಲೆಕ್ಕಾಚಾರ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಒಂದು ಪೂರ್ಣದಿಂದ ಇನ್ನೊಂದು ಪೂರ್ಣವನ್ನ ತೆಗೆದ್ರೆ ಅದು ಎರಡು ಕೂಡ ಪೂರ್ಣವಾಗಿಯೇ ಉಳಿಯುತ್ತದೆ. ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದು ಭಗವಂತನಿಗೆ ಸಂಬಂಧಿಸಿರುವಂಥದ್ದು. ಇದಕ್ಕೆ ನಾವು ಭೌತಿಕವಾಗಿ ಏನಾದ್ರೂ ಒಂದು ಉದಾಹರಣೆಯನ್ನ ಪಡೆಯಬಹುದಾ ಅಂತ ಕೇಳುವುದಾದ್ರೆ, ನಾವೀಗ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೇವೆ. ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ಸ್, ಆಡ್ ನಂಬರ್ಸ್, ಈವನ್ ನಂಬರ್ಸ್ ಎಲ್ಲ ಇದೆ. ಈ ಸಂಪೂರ್ಣವಾದ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ ಅಂತ ಏನಿದೆ, ಅದರಿಂದ ನೀವು ಆಡ್ ನಂಬರ್ಗಳನ್ನ ಮಾತ್ರ ತೆಗೆದ್ರೆ ಅದು ಪರಿಪೂರ್ಣವಾಗಿ ಇರ್ತದೆ. ಅಂದ್ರೆ ಇನ್ಫೈನೈಟ್, ಎಷ್ಟು ನ್ಯಾಚುರಲ್ ನಂಬರ್ಸ್ ಇದೆ ಅದು ಇನ್ಫಿನಿಟಿ. ನೀವು ಒಂದು ಸಂಖ್ಯೆ ಹೇಳಿದ್ರೆ ಅದಕ್ಕಿಂತ ಇನ್ನೊಂದು ಹೆಚ್ಚಿನ ಸಂಖ್ಯೆಯನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಅದು ಅನ್ಲಿಮಿಟೆಡ್ ಅಥವಾ ಇನ್ಫಿನಿಟಿ. ಹಾಗೆ ಅದರಿಂದ ತೆಗೆದಿರುವಂತಹ ಆಡ್ ನಂಬರ್ಸ್, ಬೆಸ ಸಂಖ್ಯೆಗಳು, ಅದು ಕೂಡ ಇನ್ಫಿನಿಟಿ. ಅಂದ್ರೆ ಎರಡೂ ಕೂಡ ಇನ್ಫೈನೈಟ್ ಆಗಿ ಇರ್ತದೆ. ಇದೊಂದು ಸಣ್ಣ ಭೌತಿಕವಾದಂತಹ ಉದಾಹರಣೆ. ಇದು ಎಲ್ಲ ರೀತಿಯಲ್ಲೂ ಪರಿಪೂರ್ಣವಲ್ಲ. ಯಾಕಂದ್ರೆ ಆ ನ್ಯಾಚುರಲ್ ನಂಬರ್ ಇಂದ ಆಡ್ ನಂಬರ್ಗಳನ್ನು ತೆಗೆದ್ರೆ ಅದರಲ್ಲಿ ಆಡ್ ನಂಬರ್ ಇರುವುದಿಲ್ಲ. ಆದ್ರೆ ಎರಡು ಕೂಡ ಇನ್ಫೈನೈಟ್. ಈ ರೀತಿ ಭೌತಿಕವಾಗಿ ಒಂದು ಉದಾಹರಣೆಯ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಬಹುದು. ಎರಡೂ ಕೂಡ ಪರಿಪೂರ್ಣವಾಗಿಯೇ ಉಳಿಯುವಂತಹದ್ದು. ಹೇಗೆ ಭಗವಂತ ಪರಿಪೂರ್ಣ ಅಂತ ಹೇಳಿದ್ರೆ, ಭಗವಂತನಿಗೆ ಆತ್ಮರಾಮ ಅಂತ ಕರಿತೇವೆ. ಆತ್ಮರಾಮಶ್ಚ ಮುನಿಯೋ ನಿರ್ಗ್ರಂಥ ಉಪಯೋರುಕ್ರಮಿ ಅಂತ ಹೇಳಿ. ಆ ಭಗವಂತನಿಗೆ ಸಂತೋಷಕ್ಕೆ ಬೇರೆ ಯಾರ ಸಹಾಯವೂ ಬೇಕಾಗಿಲ್ಲ. ಅವನು ಪರಿಪೂರ್ಣ ಸ್ವತಂತ್ರನಾಗಿದ್ದಾನೆ. ಹಾಗೆ ಯಾರು ಭಗವಂತನನ್ನ ನೆಚ್ಚಿಕೊಂಡು ಬದುಕ್ತಾರೋ ಅವರಿಗೂ ಕೂಡ ಬೇರೆ ಏನೂ ಕೂಡ ಬೇಕಾಗುವುದಿಲ್ಲ. ಆ ಭಗವಂತನ ಸೇವೆಯಲ್ಲೇ ಅವರು ಸಂಪೂರ್ಣವಾದಂತಹ ತೃಪ್ತಿಯನ್ನ ಹೊಂದುತ್ತಾರೆ. ಅಂದ್ರೆ ಪರಿಪೂರ್ಣತೆಯನ್ನ ಅವರು ಪಡೆಯುತ್ತಾರೆ. ಹಾಗಾದ್ರೆ ಅಪರಿಪೂರ್ಣತೆ ಅನ್ನುವಂಥದ್ದು ಬರುವುದು ಯಾವಾಗ? ಅದು ನಾವು ಭಗವಂತನನ್ನ ಮರೆತಾಗ. ಈಗ ಇಲ್ಲಿ ಜೀವಿಗಳೂ ಪರಿಪೂರ್ಣ, ಭಗವಂತನೂ ಪರಿಪೂರ್ಣ. ಅದರ ಅರ್ಥ ಭಗವಂತ ಮತ್ತು ಜೀವಿಗಳು ಒಂದೇ ಅಂತ ಅಲ್ಲ. ಭಗವಂತ ಸ್ವತಂತ್ರವಾಗಿ ಪರಿಪೂರ್ಣ,
ಜೀವಿಗಳು ಭಗವಂತನ ಆಶ್ರಯದಲ್ಲಿ ಪರಿಪೂರ್ಣ. ಇಲ್ಲ ಅಂತ ಹೇಳಿದ್ರೆ ಜೀವಿಗಳು ಪರಿಪೂರ್ಣವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜೀವಿಗಳು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಇಲ್ಲಿ ಈ ಶ್ಲೋಕದಿಂದ ಏನಂತ ಅರ್ಥ ಮಾಡ್ಕೊಳ್ಬೇಕು, ಎಲ್ಲವೂ ಕೂಡ ಭಗವಂತನಿಂದಲೇ ಬರುವಂತಹದ್ದು. ಭಗವಂತ ಸ್ವತಂತ್ರವಾಗಿ ಪರಿಪೂರ್ಣನಾಗಿದ್ದಾನೆ ಮತ್ತು ಆ ಭಗವಂತನಿಂದ ಬಂದಂತಹ ಆ ಶಕ್ತಿ ಏನಿದೆ, ಆ ಭಾಗ ಏನಿದೆ, ಅದು ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಅದು ಪರಿಪೂರ್ಣತೆಯನ್ನ ಅನುಭವಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಅಪರಿಪೂರ್ಣತೆಯು ನಮಗೆ ಕಾಣುತ್ತದೆ, ಅದು ಸಂಪೂರ್ಣ ಅಂತೇಳಿ ನಮಗೆ ಅನ್ನಿಸುವುದಿಲ್ಲ. ಇನ್ನು ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಒಟ್ಟು 3 ಹಂತಗಳಿವೆ. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ. ಅಂದ್ರೆ ಭಗವಂತನ ಒಂದು ಸಾಕ್ಷಾತ್ಕಾರದಲ್ಲಿ, ಭಗವಂತ ಸಾಕ್ಷಾತ್ಕಾರದಲ್ಲಿ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್, ಈ 3 ಹಂತಗಳು ಇವೆ. ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಆ ಶಾಶ್ವತತೆ, ಭಗವಂತನು ನಿತ್ಯನು ಇರುವವನು, ಭಗವಂತನು ಬದಲಾವಣೆ ಇಲ್ಲದವನು, ಅದನ್ನ ಸತ್ ಅಂತ ಹೇಳ್ತೇವೆ, ಸತ್ ಫೀಚರ್. ಆ ಸತ್ ಅನ್ನುವ ಲಕ್ಷಣವನ್ನ ನಾವು ಕಾಣಬಹುದು. ಇನ್ನು ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಸತ್ ಮತ್ತೆ ಚಿತ್, ಅಂದ್ರೆ ನಿತ್ಯ ನಿರಂತರವಾಗಿರುವಂತಹದ್ದು ಮತ್ತು ಸಂಪೂರ್ಣ ಜ್ಞಾನವನ್ನ ಹೊಂದಿರುವಂತಹದ್ದು, ಅದು ಸತ್ ಚಿತ್. ಇನ್ನು ಸತ್ ಚಿತ್ ಆನಂದ, ಈ ಆನಂದ ಅನ್ನುವ ಲಕ್ಷಣ ಅದು ಭಗವಾನ್ ಸಾಕ್ಷಾತ್ಕಾರದಲ್ಲಿ ನಮಗೆ ಕಾಣಬಹುದು. ಇದು ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇರುವಂತಹ 3 ಹಂತಗಳು. ಇದನ್ನ ಪ್ರಭುಪಾದರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ವಿವರಿಸಿದ್ದಾರೆ. ಒಂದು ಸೂರ್ಯನ ಬೆಳಕು, ಇನ್ನೊಂದು ಸೂರ್ಯ ಗ್ರಹ, ಇನ್ನೊಂದು ಸೂರ್ಯ ದೇವ, ಬ್ರಹ್ಮನ್, ಪರಮಾತ್ಮ, ಭಗವಾನ್. ಅಥವಾ ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಈಗ ಒಂದು ಗುಲಾಬ್ ಜಾಮೂನನ್ನ ಅಡಿಗೆ ಕೋಣೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಮೊದಲು ಆ ಗುಲಾಬ್ ಜಾಮೂನ್ನ ಒಂದು ಪರಿಮಳ ನಮ್ಮ ಮೂಗಿಗೆ ಬಡಿತದೆ, ನಾವು ಅದನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅಲ್ಲಿ ಗುಲಾಬ್ ಜಾಮೂನ್ ತಯಾರಾಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಅಂದ್ರೆ ಈ ಒಂದು ಸೃಷ್ಟಿಯ ಹಿಂದೆ ಯಾರೋ ಒಬ್ರು ಇದ್ದಾರೆ, ಒಂದು ಶಕ್ತಿ ಇದೆ ಅಂತ ಹೇಳಿ ಅರ್ಥ ಆಗ್ತದೆ ಅಷ್ಟೇ, ಆದ್ರೆ ಯಾರು ಅವರನ್ನು ನಾವು ನೋಡಿರೋದಿಲ್ಲ. ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಇನ್ನು ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಆ ಗುಲಾಬ್ ಜಾಮೂನ್ ನಿಮ್ಮ ಮುಂದೆ ತಂದಿಟ್ಟಾಗ ಅದು ಅದರ ಒಂದು ರೂಪವನ್ನ ನೀವು ಕಾಣಬಹುದು, ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಅದನ್ನ ಸವಿಯುವಂತಹ ಆನಂದ ನಿಮಗೆ ಸಿಗುವುದಿಲ್ಲ, ಬೇರೆ ನೋಡ್ಲಿಕ್ಕೆ ಅಷ್ಟೇ ಕಾಣ್ತದೆ. ಮತ್ತೆ ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳಿದಾಗ ಅಲ್ಲಿ ಭಗವಂತನ ಆ ಒಂದು ಆನಂದ ಅನ್ನುವ ಲಕ್ಷಣ, ಅಂದ್ರೆ ಆ ಭಗವಂತನ ಜೊತೆಗೆ ಇರುವಂತಹ ಆನಂದವನ್ನ ವ್ಯಕ್ತಿಯು ಪಡೀತಾನೆ. ಆ ಭಗವಂತನ ಷಡೈಶ್ವರ್ಯಗಳನ್ನ ಆತನು ಅರ್ಥ ಮಾಡಿಕೊಳ್ತಾನೆ. ಇದು ಹೇಗೆ ಅಂದ್ರೆ ಗುಲಾಬ್ ಜಾಮೂನನ್ನ ತೆಗೆದು ನಾಲಿಗೆಗೆ ಇಟ್ಟ ಹಾಗೆ ಅದರ ರುಚಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಆ ಗುಲಾಬ್ ಜಾಮೂನಿಗೆ 3 ಲಕ್ಷಣಗಳಿರ್ತವೆ. ಒಂದು ಅದರಲ್ಲಿ ಬರುವಂತಹ ಪರಿಮಳ, ಇನ್ನೊಂದು ಅದರ ರೂಪ, ಇನ್ನೊಂದು ಅದರಲ್ಲಿರುವ ರುಚಿ. ಹೀಗೆ ಆ ಒಂದು ಗುಲಾಬ್ ಜಾಮೂನನ್ನ ನಾವು 3 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬಹುದು. ಮೊದಲನೆಯದ್ದು ಕನಿಷ್ಠ ಹಂತ, ನಂತರ ಎರಡನೆಯದ್ದು ಮಧ್ಯಮ, ಇನ್ನೊಂದು ಕೊನೆಯದ್ದು ಉತ್ತಮವಾದದ್ದು, ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಅಂದ್ರೆ ಇಲ್ಲಿ ನಾವೇನು ಅರ್ಥ ಮಾಡಿಕೊಳ್ಬೇಕು, ಭಗವಾನ್ ಸಾಕ್ಷಾತ್ಕಾರವು ಬ್ರಹ್ಮನ್ ಸಾಕ್ಷಾತ್ಕಾರ ಮತ್ತು ಪರಮಾತ್ಮ ಸಾಕ್ಷಾತ್ಕಾರಕ್ಕಿಂತ ಹೆಚ್ಚು ಪರಿಪೂರ್ಣವಾದದ್ದು. ಇದು ಪರಿಪೂರ್ಣತೆ. ಓಂ ಪೂರ್ಣಮದಃ, ಭಗವಂತ ಪೂರ್ಣನಾಗಿದ್ದಾನೆ. ಹಾಗಾದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಭಗವಂತನಿಗೆ ಪರಿಪೂರ್ಣತೆ ಇಲ್ಲವೋ ಅನ್ನೋ ಪ್ರಶ್ನೆ ನಮಗೆ ಬರ್ಬೋದು. ಅಥವಾ ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆ ಇಲ್ವೋ? ಖಂಡಿತವಾಗಿಯೂ ಪರಿಪೂರ್ಣತೆ ಇದೆ, ಆದ್ರೆ ನಮಗೆ ಅದು ಅರ್ಥ ಆಗಿರುವುದಿಲ್ಲ ಅಷ್ಟೇ, ಅಥವಾ ನಮಗೆ ಅದು ನಮ್ಮ ಇಂದ್ರಿಯ ಗೋಚರಕ್ಕೆ ಬಂದಿರುವುದಿಲ್ಲ. ಈಗ ಹೇಗೆ ಗುಲಾಬ್ ಜಾಮೂನಿನ ಪರಿಮಳ ನಮಗೆ ಮೂಗಿಗೆ ಬಡಿತದೆ, ಅದರ ಅರ್ಥ ಅಡಿಗೆ ಕೋಣೆಯಲ್ಲಿ ಗುಲಾಬ್ ಜಾಮೂನ್ನ ಪರಿಮಳ ಇರುವುದು ಮಾತ್ರ ಅಲ್ಲ, ಅಲ್ಲಿ ನಿಜವಾದ ಗುಲಾಬ್ ಜಾಮೂನು ಇದೆ.
ಆದ್ರೆ ನಮ್ಮ ಮಟ್ಟಿಗೆ ಕೇವಲ ಅದರ ಪರಿಮಳ ಮಾತ್ರ ಕಾಣಿಸ್ತದೆ. ಹಾಗೆ ಸೂರ್ಯ ದೇವ ಇರುವುದರಿಂದ ಸೂರ್ಯಗ್ರಹ ಬಿಸಿಲನ್ನ ನಮಗೆ ತಲುಪಿಸ್ತದೆ. ನಾವು ಬಿಸಿಲನ್ನ ಮಾತ್ರ ನೋಡುದಿದ್ರು ಸೂರ್ಯನಲ್ಲಿ ಪರಿಪೂರ್ಣತೆ ಇದೆ. ಸೂರ್ಯನಲ್ಲಿ 3 ಕೂಡ ಇದೆ. ಸೂರ್ಯನ ಬೆಳಕು ಇದೆ, ಗ್ರಹವೂ ಇದೆ, ಸೂರ್ಯದೇವನೂ ಇದ್ದಾನೆ. ಆದರೆ ನಮಗೆ ಅದು ಅಪರಿಪೂರ್ಣವಾಗಿ ಕಾಣಿಸ್ತದೆ. ಇನ್ನು ಈ ಭೌತಿಕ ಜಗತ್ತಿನಲ್ಲಿ ನಾವು ಅಪರಿಪೂರ್ಣತೆಯನ್ನ ಯಾವಾಗ ಕಾಣ್ತೇವೆ ಅಂತ ಹೇಳಿದ್ರೆ, ಆ ಪರಿಪೂರ್ಣ ಭಗವಂತನ ಕುರಿತಾದಂತಹ ಒಂದು ಅಜ್ಞಾನ ನಮ್ಮಲ್ಲಿ ಉಂಟಾದಾಗ ನಾವು ಅಪರಿಪೂರ್ಣತೆಯನ್ನ ಕಾಣ್ತೇವೆ. ಏನದು ಭೌತಿಕ ಜಗತ್ತಿನಲ್ಲಿರುವ ಅಪರಿಪೂರ್ಣತೆ? ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ಮನುಷ್ಯನಿಗೆ ಯಾವಾಗಲೂ ಕೂಡ ಆರೋಗ್ಯವಾಗಿರ್ಬೇಕು ಅಂತ ಆಸೆ, ಅಥವಾ ತನಗೆ ಸಾವೇ ಬರಬಾರ್ದು ಅನ್ನುವ ಆಸೆ, ಮುಪ್ಪೇ ಬರಬಾರ್ದು ಅನ್ನುವ ಆಸೆ, ರೋಗವೇ ಬರಬಾರ್ದು. ರೋಗ ಅನ್ನುವಂಥದ್ದು ಒಂದು ಅಪರಿಪೂರ್ಣತೆ, ಅದು ಸಮಸ್ಯೆ. ಆದ್ರೆ ನನಗದು ಇಷ್ಟ ಇಲ್ಲ, ಆದ್ರೂ ಬರ್ತದೆ. ಯಾತಕ್ಕೋಸ್ಕರ ಬರ್ತದೆ? ಯಾಕಂತ ಹೇಳಿದ್ರೆ ನಮಗಿರುವಂತಹ ಅಜ್ಞಾನದಿಂದಾಗಿ ಆ ಅಪರಿಪೂರ್ಣತೆಯು ನಮಗೆ ಬರ್ತದೆ. ಈ ಭೌತಿಕ ಶರೀರ ನಮಗೆ ಬಂದಿರುವುದೇ ಆ ಭಗವಂತನನ್ನ ನಾವು ಮರೆತಿರುವುದರಿಂದ. ಭೌತಿಕ ಶರೀರ ಯಾವತ್ತೂ ಕೂಡ ನಮ್ಮನ್ನ ಸಂಪೂರ್ಣವಾದ ಆನಂದಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ನಮಗೆ ಪರಿಪೂರ್ಣತೆಯು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಈ ಒಂದು ಅಪರಿಪೂರ್ಣತೆ ಏನಿದೆ ಅದು ಆ ಭಗವಂತನನ್ನ ಜೀವಿಗಳು ಮರೆತಿರುವುದರಿಂದ ಆಗಿದೆ. ಇನ್ನು ಈ ಅಜ್ಞಾನ ಅನ್ನುವಂಥದ್ದು ಏನು, ಯಾವ ರೀತಿಯಾಗಿ ನಾವು ಅಜ್ಞಾನವನ್ನ ಹೊಂದಿದ್ದೇವೆ ಅಂತ ನೋಡುವುದಾದ್ರೆ, ಆ ಭಗವಂತನ ಪೋಷಣೆ ಏನಿದೆ ಅದರಲ್ಲಿ ನಮಗೆ ನಂಬಿಕೆ ಇಲ್ಲ. ನಾವೇನಂದುಕೊಳ್ತೇವೆ, ನಾವೇ ನಮ್ಮ ಪಾಲನೆಯನ್ನ ಮಾಡ್ತಾ ಇದ್ದೇವೆ. ಹೀಗೆ ಅಂದುಕೊಂಡಾಗ ಏನಾಗ್ತದೆ, ಜೀವಿ ಆತನು ಭವಿಷ್ಯದ ಕುರಿತಾಗಿ ಗೊಂದಲಕ್ಕೆ ಬೀಳ್ತಾನೆ. ಭಗವಂತನ ಇರುವಿಕೆಯಲ್ಲಿ ನಮಗೆ ನಂಬಿಕೆ ಇಲ್ಲದೆ ಹೋದಾಗ ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಒಂದು ಭಯಾನಕವಾದಂತಹ ಸ್ಥಳ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇಲ್ಲಿ ಯಾವಾಗ ಏನು ಬೇಕಾದ್ರೂ ನಡಿಬಹುದು. ಯಾರು ಶಾಶ್ವತರಲ್ಲ. ಹಾಗಾಗಿ ಜೀವಿ ಏನ್ ಮಾಡ್ತಾನೆ, ರಾತ್ರಿ ಹಗಲು ತನ್ನ ಅಸ್ತಿತ್ವದ ಕುರಿತಾಗಿ ಭಯದಲ್ಲಿರ್ತಾನೆ. ಇದು ನಮಗೆ ಮನುಷ್ಯರಲ್ಲಿ ಅಷ್ಟೊಂದು ಕಾಣ್ಲಿಕ್ಕೆ ಸಿಗುವುದಿಲ್ಲ. ಆದ್ರೆ ನೀವು ಪ್ರಾಣಿಗಳಲ್ಲಿ ನೋಡುವುದಾದ್ರೆ, ನಿಮ್ಮ ಅಂಗಳಕ್ಕೆ ಒಂದು ಪಕ್ಷಿ ಬಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕಾಳು ಹಾಕಿದಾಗ ಅದು 2 ಕಾಳು ತಿಂತದೆ, ಮತ್ತೆ ಸುತ್ತ ತಿರುಗಿ ನೋಡ್ತದೆ ಯಾರಾದ್ರೂ ಹಿಡಿಲಿಕ್ಕೆ ಬರ್ತಾರಾ ಅಂತೇಳಿ. ಮತ್ತೆ 2 ಕಾಳು ತಿಂತದೆ, ಮತ್ತೆ ತಿರುಗಿ ನೋಡ್ತದೆ. ಅಂದ್ರೆ ಅದಕ್ಕೆ ಜೀವದ ಬಗ್ಗೆ ಅಷ್ಟೊಂದು ಭಯ ಇರ್ತದೆ. ಈ ಪ್ರಾಣಿ ಪ್ರಪಂಚವೇ ಹಾಗೆ. ಪ್ರಾಣಿ ಪ್ರಪಂಚದಲ್ಲಿ ತುಂಬಾ ಭಯ ಇದೆ. ನನ್ನನ್ನು ಯಾರು ಯಾವಾಗ ಬಂದು ಸಾಯಿಸ್ತಾರೆ ಅನ್ನುವ ಭಯ ಅದಕ್ಕೆ ಪ್ರತಿ ಕ್ಷಣವೂ ಕಾಡ್ತಾ ಇರ್ತದೆ. ಅಂತಹ ಭಯದಲ್ಲಿ ಅವುಗಳು ಜೀವನವನ್ನ ನಡೆಸ್ತವೆ. ಅದು ಅಪರಿಪೂರ್ಣತೆ. ಯಾತಕ್ಕೋಸ್ಕರ ಅಪರಿಪೂರ್ಣತೆ ಬಂದಿದೆ? ಭಗವಂತ ನಮ್ಮನ್ನ ಪೋಷಿಸ್ತಾನೆ ಅನ್ನುವಂತಹ ಒಂದು ಜ್ಞಾನದ ಕೊರತೆಯಿಂದಾಗಿ. ಈ ಅಜ್ಞಾನ ಯಾತಕ್ಕೋಸ್ಕರ ಬಂದಿದೆ? ಅಜ್ಞಾನ ಅಂದ್ರೆ ಏನು? ನಮ್ಮನ್ನ ಭಗವಂತ ಪೋಷಿಸ್ತಾನೆ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದಿರುವಂಥದ್ದು. ಯಾತಕ್ಕೋಸ್ಕರ ಈ ಅಜ್ಞಾನ ಬಂದಿದೆ ಅಂತ ಹೇಳಿದ್ರೆ, ನಾವು ಇಂದ್ರಿಯ ಭೋಗದಿಂದಲೇ ಸಂತುಷ್ಟರಾಗ್ಲಿಕ್ಕೆ ಸಾಧ್ಯ ಅನ್ನುವಂತಹ ಮಾಯೆಗೆ ಒಳಗಾಗಿದ್ದೇವೆ. ನನಗೆ ಇಂದ್ರಿಯ ಭೋಗಕ್ಕೆ ಏನೆಲ್ಲ ವಸ್ತುಗಳು ದೊರಕಿದ್ರೆ ನಾನು ಸಂತೋಷವಾಗಿರ್ತೇನೆ. ಅದಕ್ಕಿಂತ ಹೆಚ್ಚಿನದ್ದು ನನಗೇನು ಬೇಡ ಅನ್ನುವಂತಹ ಮಾಯೆ, ಅದು ನಿಜ ಅಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ನೀವು ಏನೇ ಕೊಟ್ಟರು ಕೂಡ ಅವನಿಗೆ ಸಂಪೂರ್ಣವಾದಂತಹ ತೃಪ್ತಿ ಉಂಟಾಗುವುದಿಲ್ಲ. ಅವನಿಗೆ ಇನ್ನೂ ಬೇಕು ಅಂತ ಹೇಳಿ ಅವನ ಲೋಭ ಜಾಸ್ತಿ ಆಗ್ತದೆ ವಿನಃ ಅದು ಅವನಿಗೆ ಸಂಪೂರ್ಣವಾದಂತಹ ತೃಪ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಎಲ್ಲಿಯವರೆಗೆ ನಾವು ಇಂದ್ರಿಯ ಭೋಗದಿಂದ ಸಂತುಷ್ಟಿಯನ್ನ ಪಡೀಲಿಕ್ಕೆ ನೋಡ್ತೇವೋ ಅಲ್ಲಿಯವರೆಗೆ ನಾವು ಮಾಯೆಯಲ್ಲಿರ್ತೇವೆ. ಎಲ್ಲಿಯವರೆಗೆ ಮಾಯೆಯಲ್ಲಿರ್ತೇವೋ ಅಲ್ಲಿಯವರೆಗೆ ಭಗವಂತನ ಆ ಒಂದು ರಕ್ಷಣೆಯಲ್ಲಿ ನಮಗೆ ನಂಬಿಕೆ ಬರುವುದಿಲ್ಲ. ಎಲ್ಲಿಯವರೆಗೆ ಭಗವಂತನ ರಕ್ಷಣೆಯಲ್ಲಿ ನಾವು ನಂಬಿಕೆ ಇಡುವುದಿಲ್ಲವೋ ಅಲ್ಲಿಯವರೆಗೆ ನಾವು ಪರಿಪೂರ್ಣತೆಯನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಸಮಸ್ಯೆ ಇರುವುದು ಎಲ್ಲಿ?
ನಾವು ನಮ್ಮ ಇಂದ್ರಿಯ ಭೋಗದ ಮೂಲಕ ಜೀವನವನ್ನ ಸಂತೋಷಗೊಳಿಸಿಕೊಳ್ಳಿಕ್ಕೆ ಮಾಡುವಂತಹ ವ್ಯರ್ಥ ಪ್ರಯತ್ನವೇ ನಮ್ಮ ಅಪರಿಪೂರ್ಣತೆಗೆ ಕಾರಣ. ಅದಲ್ಲದೆ ಇದ್ರೆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡುವಾಗ ಪರಿಪೂರ್ಣವಾಗಿಯೇ ಸೃಷ್ಟಿ ಮಾಡ್ತಾನೆ. ನಮಗೆ ಸಂತೋಷವಾಗಿರ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಕೊಡ್ತಾನೆ. ಈಗ ಒಂದು ಮನುಷ್ಯರಿಗಾದ್ರೆ ನಾವೆಲ್ಲ ಪ್ಲಾನ್ ಮಾಡ್ಕೊಳ್ತೇವೆ, ನನಗೆ ಈಗ ಏನೆಲ್ಲ ಬೇಕೋ ಎಲ್ಲವನ್ನು ನಾನು ಸಂಪಾದನೆ ಮಾಡಿ ನಾಳೆ ಬಗ್ಗೆ ನಾನು ಚಿಂತೆ ಮಾಡಿ ಏನೆಲ್ಲ ಮಾಡ್ತೇವೆ. ಆದ್ರೆ ಪ್ರಾಣಿಗಳಿಗೆ ಆ ಥರ ಯಾವುದೂ ಇರುವುದಿಲ್ಲ. ಒಂದು ಪಕ್ಷಿಗೆ ತಿನ್ಲಿಕ್ಕೆ ಅದಕ್ಕೆ ಏನು ಆಹಾರ ಬೇಕೋ ಅದು ಅವತ್ತು ಸಿಗ್ತದೆ. ಒಂದು ಆನೆ ಅದು ಒಂದ್ಸಲ ತಿನ್ಲಿಕ್ಕೆ ಶುರು ಮಾಡಿದ್ರೆ 40-50 kg ತಿಂತದೆ. ಅದಕ್ಕೆ ತಿನ್ಲಿಕ್ಕೆ ಎಲ್ಲಿ ಸಿಗ್ತಾ ಇದೆ? ಅದಕ್ಕೆ ಯಾರು ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ? ಆ ಕಾಡಿನಲ್ಲಿರುವ ಆನೆ ಎಷ್ಟು ದಷ್ಟಪುಷ್ಟವಾಗಿರ್ತದೆ, ಅದು ಮದ ಬಂದಿರ್ತದೆ, ಅದಕ್ಕೆ ಅಷ್ಟೊಂದು ಜೋರಾಗಿರ್ತದೆ. ಅದಕ್ಕೆ ತಿನ್ಲಿಕ್ಕೆ ಬೇಕಾದಷ್ಟು ಸಿಗ್ತದೆ, ತಿಂದು ಉಳಿತದೆ, ಅಷ್ಟೊಂದು ಆಹಾರ ಅದಕ್ಕೆ ಸಿಗ್ತದೆ. ಅದೇ ನೀವು ಮನುಷ್ಯ ಸಾಕಿದ ಆನೆ ನೋಡಿ, ತೆಳ್ಳಗಿರ್ತದೆ. ಯಾಕಂದ್ರೆ ಮನುಷ್ಯನಿಗೆ ಅದನ್ನ ಚೆನ್ನಾಗಿ ಸಾಕ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕಾಡಾನೆಗಳು ತುಂಬಾ ಬಲಿಷ್ಠವಾಗಿರ್ತವೆ. ಯಾಕಂದ್ರೆ ಅದು ನೇರವಾಗಿ ಪ್ರಕೃತಿಯಿಂದಲೇ ಪೋಷಿತವಾಗಿರ್ತದೆ. ಮನುಷ್ಯ ತಾನೇನೋ ದೊಡ್ಡದಾಗಿ ತಾನು ಸಾಕ್ತೇನೆ ಅಂತ ಹೇಳಿ ಅವುಗಳನ್ನ ಹಿಡಿದು ತಂದ್ರೆ ಅವುಗಳನ್ನ ಸರಿಯಾಗಿ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಮನುಷ್ಯನಿಗೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ನಿಜವಾಗಿ ಯಾರು ಪೋಷಣೆ ಮಾಡುವುದು ಅಂತ ಹೇಳಿದ್ರೆ ಭಗವಂತನೇ. ನಾವು ಮಾಡುವುದು ಏನಿದ್ರು ಕೂಡ ನಮ್ಮ ಪ್ರಯತ್ನ ಅಷ್ಟೇ. ಆದ್ರೆ ಭಗವಂತ ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇಕೆ ಅಂತ ಹೇಳಿ. ಯಾರು ಭಗವಂತ ಯಾರನ್ನ ರಕ್ಷಣೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದಾನೋ ಅವರನ್ನ ನಾಶ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಯಾರನ್ನ ಭಗವಂತ ನೀನಿನ್ನು ಸಾಕು ಇದು ಶರೀರದಲ್ಲಿ ಅಂತ ಹೇಳಿ ಅಂದ್ಕೊಳ್ತಾನೋ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವವರೆಗೂ ಈ ಅಪರಿಪೂರ್ಣತೆ ಅನ್ನುವಂಥದ್ದು ನಮಗೆ ಕಾಡ್ತಾ ಇರ್ತದೆ. ಯಾಕಂದ್ರೆ ಈ ಜೀವ ಅದು ಸ್ವತಂತ್ರವಾಗಿ ಪರಿಪೂರ್ಣ ಅಲ್ಲ. ಜೀವನು ಭಗವಂತನ ಒಂದು ಭಾಗವಾಗಿದ್ದಾನೆ. ಮತ್ತೆ ಈ ಒಂದು ಪರಿಪೂರ್ಣತೆ ಬರಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು. ಜೀವೇರ ಸ್ವರೂಪ ಹೊಯ ಕೃಷ್ಣೇರ ನಿತ್ಯದಾಸ. ಈಗ ನಾವು ನಮ್ಮ ಕೈ, ನಮಗೆ ಭಗವಂತ 2 ಕೈ ಕೊಟ್ಟಿದ್ದಾನೆ. ನಾವು ಕೈಯಿಂದ ಏನೆಲ್ಲ ಕೆಲಸ ಮಾಡ್ತೇವೆ? ನಾವು ಬೆಳಗ್ಗೆ ಎದ್ದಾದ್ರಿಂದ ಹಲ್ಲುಜ್ಜಿ ಸ್ನಾನ ಮಾಡಿ ಊಟ ಮಾಡೋದ್ರಿಂದ ಆಮೇಲೆ ಕೆಲಸಕ್ಕೆ ಹೋಗುವುದು, ಇನ್ನು ಎಲ್ಲಾ ಕೆಲಸಗಳನ್ನು ಈ ಶರೀರವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಎಲ್ಲ ಕೆಲಸಗಳನ್ನು ನಾವು ಕೈಯಿಂದ ಮಾಡ್ತೇವೆ. ಅಂದ್ರೆ ಈ ಕೈ ಅನ್ನುವಂಥದ್ದು ಬಹಳ ಅಮೂಲ್ಯವಾದಂತಹ ವಸ್ತು, ಭಗವಂತ ನಮಗೆ ಕೊಟ್ಟದ್ದು. ಹಾಗಂತೇಳಿ ನಾವು ಯಾರ್ದಾದ್ರೂ ಕೈಯನ್ನ ನಿಮ್ಮ ಕೈ ತುಂಬಾ ಚೆನ್ನಾಗಿದೆ, ತುಂಬಾ ಕೆಲಸ ಮಾಡ್ತದೆ ಅಂತೇಳಿ ಅದರಿಂದ ಬೇರ್ಪಡಿಸಿದ್ರೆ, ನಿಮ್ಮ ಕೈ ನನಗೆ ಬೇಕು ಅಂತೇಳಿ ಅದನ್ನ ಬೇರ್ಪಡಿಸಿದ್ರೆ ಏನಾಗ್ತದೆ? ಮತ್ತೆ ಆ ಕೈ ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅದು ಎಲ್ಲಿ ಇರಬೇಕೋ ಅಲ್ಲಿ ಇಲ್ಲ, ಅದು ಬೇರೆ ಕಡೆ ಇದೆ, ಅದು ಅದರ ಮೂಲದಿಂದ ಬೇರ್ಪಟ್ಟಿದೆ. ಅಂತ ಕೈಯಿಂದ ಯಾರಿಗೂ ಉಪಯೋಗ ಇಲ್ಲ. ಹಾಗೆ ನಾವು ಜೀವೇರ ಸ್ವರೂಪಹಯ ಕೃಷ್ಣೇರ ನಿತ್ಯ ದಾಸ. ಆ ದಾಸತ್ವವನ್ನು ಮರೆತು ನಾವು ಬಾಸ್ ಆಗ್ಲಿಕ್ಕೆ ಹೋದಾಗ ಏನಾಗ್ತದೆ? ನಾವು ಎಲ್ಲವನ್ನು ಕೂಡ ಕಳ್ಕೊಳ್ತೇವೆ, ಅಥವಾ ಆ ಅಪರಿಪೂರ್ಣತೆ ನಮ್ಮನ್ನ ಆವರಿಸ್ತದೆ. ಇದು ನಮ್ಮ ಅಪರಿಪೂರ್ಣತೆಗೆ ಒಂದು ಕಾರಣ. ನಾವು ಯಾಕೆ ಪರಿಪೂರ್ಣತೆಯನ್ನ ಕಾಣುವುದಿಲ್ಲ ಅನ್ನೋದಕ್ಕೆ ಇದೊಂದು ಕಾರಣ. ಓದುವರು ಕೈ ಮೇಲೆತ್ತಿ. ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ. ಪರಿಪೂರ್ಣನು ಸಂಪೂರ್ಣನು ಎಲ್ಲವನ್ನೂ ಒಳಗೊಂಡಿರಬೇಕು. ಹೀಗೆ ಸಂಪೂರ್ಣವೆಂಬುದು ನಿರಾಕಾರವಲ್ಲ. ಅವನು ನಿರಾಕಾರನಾಗಿದ್ದರೆ ಅಥವಾ ತನ್ನ ಸೃಷ್ಟಿಗಿಂತ ಯಾವುದೇ ರೀತಿಯಲ್ಲಿ ಚಿಕ್ಕವನಾಗಿದ್ದರೂ ಅವನು ಸಂಪೂರ್ಣನಾಗಿರಲು ಸಾಧ್ಯವಿಲ್ಲ. ಸಂಪೂರ್ಣವಾದದ್ದರಲ್ಲಿ ನಮ್ಮ ಅನುಭವಕ್ಕೆ ಒಳಪಟ್ಟ ಮತ್ತು ಮೀರಿದ ಎರಡೂ ಒಳಗೊಂಡಿರಬೇಕು. ಇಲ್ಲದಿದ್ದರೆ
ಅವನು ಸಂಪೂರ್ಣನಾಗಿರಲು ಸಾಧ್ಯವಿಲ್ಲ. ಈಶೋಪನಿಷತ್ ಇನ್ವೋಕೇಶನ್. ಹರೇ ಕೃಷ್ಣ. ಹರೇ ಕೃಷ್ಣ. ಈ ನಿರಾಕಾರವಾದದ ಬಗ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲಿ ನಿರಾಕಾರ ಅಂತ ಹೇಳಿದ್ರೆ ಅದು ಆ ಭಗವಂತನ ಒಂದು ಲಕ್ಷಣ, ನಿರಾಕಾರವಾಗಿ ಇರುವಂತಹದ್ದು. ಅಂದ್ರೆ ಭಗವಂತ ತನ್ನ ಅಸ್ತಿತ್ವವನ್ನ ಎಲ್ಲ ಕಡೆ ತೋರಿಸಿಕೊಳ್ಳುವುದಿಲ್ಲ. ಆ ಒಂದು ಭಗವಂತನಿಗೆ ಸಮಾನನಾದವರು ಯಾರು ಇಲ್ಲ, ಭಗವಂತನನ್ನ ಮೀರಿದವರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಪರಾಸೆ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಆ ಭಗವಂತನ ಒಂದು ಶಕ್ತಿ ಎಷ್ಟೊಂದಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ನಡೆದುಕೊಂಡು ಹೋಗ್ತಾ ಇದೆ ಅನ್ನುವ ರೀತಿಯಲ್ಲಿ ಕಾಣ್ತದೆ. ಅದು ಆ ಭಗವಂತನ ಒಂದು ಲಕ್ಷಣ ಅಷ್ಟೇ. ಪರಿಪೂರ್ಣತೆ ಭಗವಂತನಲ್ಲಿ ಯಾವಾಗಲೂ ಇದೆ. ನಿರಾಕಾರತ್ವ ಆ ಪರಿಪೂರ್ಣತೆಯಲ್ಲಿದೆ. ಆದ್ರೆ ಭಗವಂತನು ಕೇವಲ ನಿರಾಕಾರನಲ್ಲ, ಅವನಲ್ಲಿ ನಿಜವಾಗಿ ಆಧ್ಯಾತ್ಮಿಕವಾದಂತಹ ಒಂದು ರೂಪ ಭಗವಂತನಿಗೆ ಇದೆ. ಆ ಆಧ್ಯಾತ್ಮಿಕ ರೂಪ ಎಲ್ಲ ರೀತಿಯಲ್ಲಿಯೂ ಪರಿಪೂರ್ಣವಾಗಿದೆ. ಒಂದು ವೇಳೆ ನಾವು ಭಗವಂತ ಕೇವಲ ನಿರಾಕಾರ ಅಂತ ಹೇಳಿದ್ರೆ ಅದು ಅವನ ಅಪರಿಪೂರ್ಣತೆ ಆಗ್ತದೆ. ಯಾಕಂದ್ರೆ ಭಗವಂತನಿಗೆ ಸಾಕಾರ ರೂಪ ಇಲ್ಲ ಅಂತ ಹೇಳಿ ಅರ್ಥ ಆಗ್ತದೆ. ಆದ್ರೆ ನಿಜವಾಗಿ ಭಗವಂತನಿಗೆ ನಿಜವಾಗಿ ಆಧ್ಯಾತ್ಮಿಕವಾದಂತಹ ದಿವ್ಯ ರೂಪ ಇದೆ. ಆದ್ರೆ ನಾವು ಅದನ್ನ ಅರ್ಥ ಮಾಡಿಕೊಳ್ಳದೆ ಭಗವಂತ ಕೇವಲ ನಿರಾಕಾರ ಅಂತ ಹೇಳಿ ತಿಳ್ಕೊಳ್ತೇವೆ. ಹೀಗೆ ಈ ನಿರಾಕಾರವಾದವನ್ನು ಕೂಡ ಈ ಶ್ಲೋಕದಲ್ಲಿ ನಾವು ತಪ್ಪು ಅಂತ ಹೇಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ಪೂರ್ಣಮಿದಂ ಪೂರ್ಣಮದಃ ಪೂರ್ಣಮಿದಂ. ಇದಂ ಅಂತ ಹೇಳಿದ್ರೆ ಈ ಪ್ರಪಂಚ ಅಥವಾ ಈ ಭೌತಿಕವಾದಂತಹ ಸೃಷ್ಟಿ, ಈ ಅದ್ಭುತವಾದಂತಹ ಪ್ರಪಂಚ, ಅವನಿಂದ ಹೊರಹೊಮ್ಮುವ ಈ ದೃಗ್ಗೋಚರ ಜಗತ್ತೇ ಮೊದಲಾದ ಎಲ್ಲಾ ಸೃಷ್ಟಿಗಳು ಸಂಪೂರ್ಣವಾಗಿ ಇರುತ್ತವೆ. ಪೂರ್ಣಾತ್ ಪೂರ್ಣಮುದಚ್ಯತೆ. ಸಂಪೂರ್ಣವಾದ್ದರಿಂದ ಏನೇ ಉತ್ಪತ್ತಿಯಾದರೂ ಅದು ಸ್ವಯಂ ಪೂರ್ಣವಾಗಿಯೇ ಇರುತ್ತದೆ. ಏನೇ ನಾವು ಕಾಣುವಂತಹ ಈ ಪ್ರಪಂಚದಲ್ಲಿ ಏನೇ ಇದ್ರೂ ಕೂಡ ಅದು ಈ ಪ್ರಪಂಚ ಸಂಪೂರ್ಣವಾಗಿಯೇ ಇದೆ. ಯಾಕಂದ್ರೆ ಭಗವಂತ ಸಂಪೂರ್ಣ, ಅದರಿಂದ ಭಗವಂತನಿಂದ ಸೃಷ್ಟಿಯಾದಂತಹ ವಸ್ತುಗಳು ಕೂಡ ಅದು ಸಂಪೂರ್ಣವಾಗಿದೆ. ಆದ್ರೆ ಈ ಪ್ರಪಂಚದ ಸಂಪೂರ್ಣತೆಯ ಬಗ್ಗೆ, ಸಂಪೂರ್ಣತೆಯ ಸ್ವರೂಪದಿಂದ ಉದಾಹರಣೆಗಳನ್ನು ಚಿತ್ರಿಸಿ ಅಥವಾ ಬರೆಯಿರಿ. ಇದೊಂದು ಪ್ರಶ್ನೆ, ಗ್ರೂಪ್ ಆಕ್ಟಿವಿಟಿ. ಯಾವ ರೀತಿಯಾಗಿ ಈ ಪ್ರಪಂಚವು ಸಂಪೂರ್ಣವಾಗಿದೆ ಅಂತ ಹೇಳಿ ತಾವು ತಿಳಿಸ್ಬೇಕು. ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ. ಸಂಪೂರ್ಣವಾಗಿದೆ ಅಂತ ಹೇಳಿದ್ರೆ, ಈಗ ನಮಗೆ ಮಳೆಗಾಲದಲ್ಲಿ ಮಳೆ ಬರ್ತದೆ. ಮಳೆ ಬಂದ ನಂತರ ನದಿಗಳೆಲ್ಲ, ಕೆರೆಗಳೆಲ್ಲ ತುಂಬಿಕೊಳ್ತವೆ. ಅದನ್ನ ಬಳಸಿ ನಾವು ನಮ್ಮ ಜೀವನ ಮಾಡ್ತೇವೆ. ಆಮೇಲೆ ಆ ನೀರು ಮತ್ತೆ ಸಮುದ್ರಕ್ಕೆ ಹೋಗ್ತದೆ. ಅದು ಮತ್ತೆ ಆವಿಯಾಗಿ ಮತ್ತೆ ಮುಂದಿನ ವರ್ಷ ಮತ್ತೆ ಮಳೆ ಬರ್ತದೆ. ಹಾಗೆ ಚಳಿಗಾಲ ಬರ್ತದೆ, ಬೇಸಿಗೆ ಕಾಲ ಬರ್ತದೆ. ಅದು ಒಂದು ರೀತಿಯಾದಂತಹ ಪರಿಪೂರ್ಣತೆ. ಇನ್ನೊಂದು ರೀತಿ ನೋಡುವುದಾದ್ರೆ, ಸಸ್ಯಗಳು ಪ್ರಾಣಿಗಳ ಮೇಲೆ ಅವಲಂಬಿತವಾಗಿವೆ, ಪ್ರಾಣಿಗಳು ಸಸ್ಯಗಳ ಮೇಲೆ ಅವಲಂಬಿತವಾಗಿವೆ. ಸಿಂಬಯಾಸ್ಟಿಕ್ ಸಿಸ್ಟಮ್ ಅಂತ ಹೇಳ್ತೇವೆ. ಪ್ರಾಣಿಗಳು ಏನನ್ನ ತ್ಯಜಿಸ್ತವೋ ಅವು ಸಸ್ಯಗಳಿಗೆ ಆಹಾರ, ಸಸ್ಯಗಳು ಏನನ್ನ ತ್ಯಜಿಸ್ತವೋ ಅದು ಪ್ರಾಣಿಗಳಿಗೆ ಆಹಾರವಾಗ್ತದೆ. ಹೀಗೆ ಒಂದು ವ್ಯವಸ್ಥೆ ಏನಿದೆ ಅದು ಇನ್ನೊಂದು ವ್ಯವಸ್ಥೆಗೆ ಸಹಾಯಕವಾಗಿ ನಡೆಯುವಂಥದ್ದು. ಇದು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೊಂದು ಪರಿಪೂರ್ಣವಾದಂತಹ ಒಂದು ಸಿಸ್ಟಮ್. ಹೇಗೆಂದ್ರೆ ಈಗ 2 ಫ್ಯಾಕ್ಟ್ರಿ ಇದೆ. ಒಂದು ಫ್ಯಾಕ್ಟ್ರಿಗೆ ನಾವೇನು ಇನ್ಪುಟ್ ಕೊಡ್ತೇವೋ, ನಾವೇನು ಕಚ್ಚಾ ಪದಾರ್ಥ ಕೊಡ್ತೇವೋ ಅದು ಇನ್ನೊಂದು ಫ್ಯಾಕ್ಟ್ರಿದು ಔಟ್ಪುಟ್ ಆಗಿರ್ತದೆ, ಅದರಿಂದ ಹೊರಗೆ ಬರುವಂಥದ್ದು, ಅಂದ್ರೆ ವೇಸ್ಟ್ ಪ್ರಾಡಕ್ಟ್. ಅದರ ವೇಸ್ಟ್ ಪ್ರಾಡಕ್ಟ್ ಅನ್ನು ಇದಕ್ಕೆ ಹಾಕಿದ್ರೆ ಇದು ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಡ್ತದೆ, ಮತ್ತೆ ಇದರ ವೇಸ್ಟ್ ಅದಕ್ಕೆ ಹಾಕಿದ್ರೆ ಅದು ಕೂಡ ಪ್ರಾಡಕ್ಟ್ ಅನ್ನು ಕೊಡ್ತದೆ. ಈ ರೀತಿ ಈಗ ನೀವು ಹಸುವನ್ನ ಆಧಾರವಾಗಿಟ್ಟುಕೊಂಡು ಕೃಷಿ ಮಾಡುವುದು ಅಂತ ಇಟ್ಕೊಳ್ಳಿ. ಹಸುವಿನ ಸೆಗಣಿ ನಿಮ್ಮ ಹೊಲಗದ್ದೆಗಳಿಗೆ ಗೊಬ್ಬರವಾಗ್ತದೆ. ಆ ಹೊಲದಲ್ಲಿ ಬಂದಂತಹ ಸಸಿಗಳು, ತರಕಾರಿ ಅಥವಾ ಹುಲ್ಲು ಏನಿದೆ ಅದು ಹಸುಗಳಿಗೆ ಆಹಾರವಾಗ್ತದೆ. ಹಾಗೆ ಈ ಕೃಷಿಯಿಂದ ಗೋವುಗಳಿಗೆ ಆಹಾರ ಸಿಗ್ತದೆ, ಗೋವುಗಳಿಂದ ಕೃಷಿಗೆ ಬೇಕಾದಂತಹ ಗೊಬ್ಬರ ದೊರಕ್ತದೆ.
ಹೀಗೆ ಒಂದನ್ನೊಂದು ಅವುಗಳು ಸಹಾಯ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಹೊಲದಿಂದ ತರಕಾರಿ, ಹಣ್ಣು ಹಂಪಲು, ಧಾನ್ಯಗಳು ದೊರಕ್ತವೆ. ಹಸುವಿನಿಂದ ಹಾಲು ಮತ್ತೆ ಗೊಬ್ಬರ ಮತ್ತೆ ಏನೆಲ್ಲ ಈ ಗೋಮೂತ್ರ ಏನೆಲ್ಲ ನಾವು ಉಪಯೋಗಿಸ್ತೇವೆ ಅವುಗಳೆಲ್ಲವೂ ಕೂಡ, ಆ ಹಾಲಿನಿಂದ ತುಪ್ಪ, ಬೆಣ್ಣೆ ಇವುಗಳನ್ನೆಲ್ಲ ನಾವು ಪಡೀಬಹುದು. ಇದು ಹೀಗೆ ನಡೀತಾ ಹೋದ್ರೆ ಇನ್ನು ಎಷ್ಟೇ ಯುಗ ಯುಗಗಳು ಕಳೆದ್ರೂ ಕೂಡ ಈ ಸಿಸ್ಟಮ್, ಈ ವ್ಯವಸ್ಥೆ ಏನಿದೆ ಅದು ನಾಶ ಆಗುವುದಿಲ್ಲ. ಈಗ ಮನುಷ್ಯ ಮಾಡಿದ ವ್ಯವಸ್ಥೆ ನೋಡಿದ್ರೆ ನಾವು ವಾಹನಗಳನ್ನ ಉಪಯೋಗಿಸ್ತೇವೆ, ಭೂಮಿಯಿಂದ ಪೆಟ್ರೋಲ್ ಅನ್ನ ತೆಗೆದು ಅದನ್ನ ವಾಹನಗಳಿಗೆ ಹಾಕಿ ಉಪಯೋಗಿಸ್ತೇವೆ. ಅದು ಮತ್ತೆ ಪ್ಲಾಸ್ಟಿಕ್ ಆಗಿ ಬೇರೆ ಬೇರೆ ವಿಷಯಗಳಲ್ಲಿ ಉಪಯೋಗ ಆಗ್ತದೆ, ಮತ್ತೆ ವಾಯು ಮಾಲಿನ್ಯವಾಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಆಮೇಲೆ ಜನರಿಗೆ ಕ್ಯಾನ್ಸರ್ ಬರ್ತದೆ. ಅಂದ್ರೆ ಅದರ ಬೈ ಪ್ರಾಡಕ್ಟ್ ಮತ್ತೆ ಅದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತಾ ಇಲ್ಲ. ಮತ್ತು ಈ ಪೆಟ್ರೋಲ್ ಏನು ಬರ್ತಾ ಇದೆ ಭೂಮಿಯಿಂದ ಅದು ನಿರಂತರವಾಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದು ಎಷ್ಟೋ ವರ್ಷಗಳ ನಂತರ ಅದು ನಿಂತು ಹೋಗ್ತದೆ, ಮುಗಿದು ಹೋಗ್ತದೆ. ಅದರಿಂದ ಇದು ಇಂಪರ್ಫೆಕ್ಟ್, ಇದು ಮನುಷ್ಯ ಮಾಡಿದ ಸಿಸ್ಟಮ್. ಅದು ಪರ್ಫೆಕ್ಟ್. ಅದು ಇನ್ನು ಎಷ್ಟೇ ಯುಗಗಳು, ಎಷ್ಟೇ ಲಕ್ಷಾಂತರ ಕೋಟ್ಯಂತರ ವರ್ಷಗಳು ಹೋದ್ರೂ ಕೂಡ, ನೀವು ಬ್ರಹ್ಮನ ಮೊದಲನೇ ದಿನದಿಂದ ನೋಡಿದ್ರು ಕೂಡ, ಇವತ್ತಿನ ವ್ಯವಸ್ಥೆ ನೋಡಿದ್ರು, ಅಥವಾ ಇನ್ನು ಮುಂದಕ್ಕೆ ಎಷ್ಟೋ ಮನ್ವಂತರಗಳು ಕಳೆದ್ರು ಕೂಡ ಹಸುಗಳು ಹಾಲು ಕೊಡ್ತವೆ, ಮನುಷ್ಯ ಅದರಿಂದ ತುಪ್ಪ ಮಾಡ್ತಾನೆ. ಇದು ನಡೀತಾ ಇರ್ತದೆ. ಇದು ವ್ಯವಸ್ಥೆ ಬದಲಾಗುದಿಲ್ಲ, ಯಾಕಂದ್ರೆ ಭಗವಂತ ಮಾಡಿದ ವ್ಯವಸ್ಥೆ ಇದು. ಆದ್ರೆ ಮನುಷ್ಯ ಮಾಡಿದ ವ್ಯವಸ್ಥೆ ಹಾಗೆ ಇರುವುದಿಲ್ಲ. ಮನುಷ್ಯನ ವ್ಯವಸ್ಥೆ ಅದು ಮಕ್ಕಳು ಮಾಡಿದ ಆಟಿಕೆ ಹಾಗೆ, ಅದು ಸ್ವಲ್ಪ ದಿನ ಇರ್ತದೆ, ಮತ್ತೆ ಅದು ಮುರಿದು ಹೋಗ್ತದೆ. ಅದು ಮತ್ತೆ ನಮಗೆ ಸಮಸ್ಯೆಯನ್ನ ತಂದು ಕೊಡ್ತದೆ. ಇದು ಪರಿಪೂರ್ಣತೆ. ಹಾಗೆ ನಾವು ಇಲ್ಲಿ ಕೇಳುವ ಪ್ರಶ್ನೆ ಹಾಗೆ, ಈ ಪ್ರಪಂಚದ ಸಂಪೂರ್ಣತೆಯ ಸ್ವರೂಪದಿಂದ ಉದಾಹರಣೆಗಳನ್ನು ಚಿತ್ರಿಸಿ ಅಥವಾ ಬರೆಯಿರಿ ಅಂತ ಹೇಳಿದ್ದಾರೆ. ಇದು ಗ್ರೂಪ್ ಆಕ್ಟಿವಿಟಿ. ಇಲ್ಲಿ ಒಟ್ಟು 29 ಜನ ಇದ್ದೀರಾ. ನಾನೊಂದು 5 ಗುಂಪು ಮಾಡ್ತೇನೆ. ಒಂದು ಗುಂಪಲ್ಲಿ 6 ಜನ ಸಿಗ್ತಾರೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಇದರಲ್ಲಿ ಅರ್ಥ ಆಗ್ಲಿಲ್ವಾ? ಏನಾದ್ರೂ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಯಾವ ರೀತಿ ಈ ಪ್ರಪಂಚ ಪರಿಪೂರ್ಣತೆಯಾಗಿದೆ? ಎಲ್ರಿಗೂ ಪ್ರಶ್ನೆ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಸರಿ, 5 ಗ್ರೂಪ್ ಮಾಡ್ತೇನೆ. 5 ನಿಮಿಷ ಟೈಮ್ ಇರ್ತದೆ. ನೀವು ಚಿತ್ರ ಬಿಡಿಸ್ಬೇಕು, ಆಮೇಲೆ ಅದನ್ನ ವಿವರಿಸಬೇಕು.
ಹರೇ ಕೃಷ್ಣ, ಎಲ್ರಿಗೂ ಕೂಡ ಮತ್ತೆ ಸ್ವಾಗತ. ಪ್ರಪಂಚದಲ್ಲಿರುವಂತಹ ಭೌತಿಕ ಪ್ರಪಂಚದಲ್ಲಿ ಹೇಗೆ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ ಆ ಭಗವಂತನ ಸೃಷ್ಟಿಯಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಎಸ್, ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಒಂದು ಮರ ಇದೆಯಲ್ಲ ಪ್ರಭುಜಿ, ನಾವು 3ನೇ ಗುಂಪಲ್ಲಿದ್ವಿ. ಒಂದು ಮರ ಹೇಗೆ ಒಂದು ಬೀಜವನ್ನ ಹಾಕಿ ಇಲ್ಲಿ ಮರದ ಬರ್ದಿದ್ದೀನಿ, ಕಾಣಿಸುತ್ತಾ ಪ್ರಭುಜಿ? ಹೌದು ಹೌದು ಮಾತಾಜಿ. ಮರನ ನಾವು ಬೀಜ ಹಾಕಿದ್ಮೇಲೆ ಬೀಜ ಅದು ಒಂದು ಮರವಾಗಿ ಬೆಳೆದ್ಬಿಟ್ಟು ಆಮೇಲೆ ಅದರಲ್ಲಿ ಟೊಂಗಿಗಳು, ಮೊಗ್ಗು ಎಲ್ಲ ಬರುತ್ತೆ. ಮೊಗ್ಗು ಕಡೆಗೆ ಹೂ ಆಗತ್ತೆ. ಹೂವನ್ನ ನಾವು ಎಲ್ಲಾ ದೇವ್ರಿಗೂ ಉಪಯೋಗಿಸ್ಬೋದು, ಮನೆಗೂ ಉಪಯೋಗಿಸ್ಕೋಬಹುದು, ಎಲ್ಲಾ ಕಡೆಗೂ ಉಪಯೋಗಿಸ್ಕೋಬಹುದು. ಆಮೇಲೆ ಅದರ ಕಾಯಿಗಳನ್ನ ಸಹ ಅಕಸ್ಮಾತ್ ಹಣ್ಣಿನ ಗಿಡ ಆದ್ರೆ ಅದನ್ನ ನಾವು ಹಣ್ಣಾಗಿ ಇದ್ ಮಾಡ್ಕೋಬಹುದು. ಆಮೇಲೆ ಮರದ ಬೇರನ್ನ ನಾವು ಒಣಗಿಸ್ಬಿಟ್ಟು ಅದನ್ನ ಸೌದೆಯಾಗಿ ತಗೋಬಹುದು. ಆಮೇಲೆ ಮತ್ತೆ ಅದರಿಂದ ಬಂದ ಬೀಜ, ಆ ಮರದಿಂದ ಬಂದ ಬೀಜನ ಮತ್ತೆ ನಾವು ಭೂಮಿ ಒಳಗೆ ಹಾಕಿದ್ರೆ ಮತ್ತೆ ಒಂದು ಗಿಡ ಬೆಳೆದು ಇದಾಗುತ್ತೆ. ಆಮೇಲೆ ಆ ಗಿಡದಲ್ಲಿ ಎಷ್ಟೋ ಹಕ್ಕಿ ಪಕ್ಷಿಗಳೆಲ್ಲ ಸಹ ಮನೆ ಮಾಡ್ಕೊಂಡಿರುತ್ತೆ. ನಮಗೂ ಸಹ ನೆರಳು ಕೊಡುವಂತ ಒಂದು ಮರ ಇದಾಗಿರುತ್ತೆ. ಅಂದ್ರೆ ಒಂದರಿಂದ ಒಂದು. ಅಷ್ಟೇ ಪ್ರಭುಜಿ, ಅಷ್ಟೇ ಹೇಳ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಮ್ಮ ಗ್ರೂಪ್ ಅಲ್ಲಿ 4 ಜನ ಇದ್ವಿ. ನಾನು, ಶೀಲಾ ಮಾತಾಜಿ, ಆಶಾಲತಾ ಮಾತಾಜಿ ಮತ್ತೆ ರೋಹಿಣಿ ಮಾತಾಜಿ. ಈಗ ಮಾತಾಜಿ ಹೇಳಿದಾಗೆ ಮೊದಲನೆಯದಾಗಿ ಪೂರ್ಣತೆಯ ಬಗ್ಗೆ ಬೀಜ, ಬೀಜದಿಂದ ಸಸಿ, ಸಸಿಯಿಂದ ಗಿಡ, ಗಿಡದಿಂದ ಮರ, ಮರದಿಂದ ಫಲ ಹಾಗೂ ಪುಷ್ಪ, ಹಾಗೂ ಪುನಃ ಫಲದಿಂದ ಬೀಜ ಆಗುವುದನ್ನು ನಾವು ಉದಾಹರಣೆಯಲ್ಲೇ ನಾನು ಮಾಡಿದ್ದೀನಿ. ಅದೇ ರೀತಿ ಚಿತ್ರ ಬಿಡಿಸಿದ್ದೀನಿ ಪ್ರಭುಜಿ. ಕಾಣ್ತಾ ಇದೆಯಾ ಪ್ರಭುಜಿ ಮೇಲ್ಗಡೆದು? ಹಾ. ಎರಡನೇದು ಅವಲಂಬಿತ ಒಂದು ಉದಾಹರಣೆಯನ್ನ ತಗೊಂಡಿದ್ದೆ. ನಾವು ಮಾನವರು ಏನು ದಿನನಿತ್ಯ ಬಳಕೆ ಮಾಡುವಂತಹ ಆಮ್ಲಜನಕ, ನಾವು ಆಮ್ಲಜನಕವನ್ನ ನಾವು ಅದನ್ನ ಸ್ವೀಕರಿಸಿ ಬಿಡುವಂತಹ ಏನು ನಮ್ಮ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ಪ್ಲಾಂಟ್ಸ್ಗಳು ಸ್ವೀಕರಿಸಿ ಅವರು ಬಿಡುವಂತಹ ಆಮ್ಲಜನಕವನ್ನ ನಾವು ಸ್ವೀಕರಿಸುವಂತದ್ದು. ಇದು ಒಂದಕ್ಕೊಂದು ಯಾರು ಅದು ಪ್ಲಾಂಟ್ ಇಂದ ಹೊರಬಂದಂತಹ ಆಮ್ಲಜನಕ ನಮ್ಗೆ ಉಪಯೋಗವಾಗುವಂಥದ್ದು, ನಮ್ಮಿಂದ ಹೋಗುವಂತಹ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟಿಗೆ ಉಪಯೋಗವಾಗುತ್ತದೆ. ಇದೊಂದು ಅವಲಂಬಿತ ಒಂದು ಉದಾಹರಣೆಗೆ ಕಾರಣವಾಗಿದೆ. ಇನ್ನು ಸೃಷ್ಟಿಯಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಪೂರ್ಣತೆ ಮತ್ತೆ ಮಾನವನು ಮಾಡುವಂತಹ ಏನು ತನ್ನ ಉಪಯೋಗಕ್ಕೆ ಸೃಷ್ಟಿಸುವಂತಹ ಒಂದು ಸೌಕರ್ಯದಲ್ಲಿ ಇರುವಂತಹ ಅಪೂರ್ಣತೆಯ ಬಗ್ಗೆ ಹೇಳ್ಬೇಕಂದ್ರೆ ಸೂರ್ಯನ ಉದಾಹರಣೆ, ಸೂರ್ಯಚಂದ್ರನ ಉದಾಹರಣೆಯನ್ನ ತಗೊಂಡ್ರೆ ಅದು ಎಷ್ಟೇ ಯಾವುದೇ ವಿಕೋಪಗಳಾದರೂ ಸಹ ಅದರ ಬೆಳಕಾಗಲಿ, ಅದರ ಶಾಖವಾಗಲಿ, ಅದರ ಅಸ್ತಿತ್ವವಾಗಲಿ ಎಲ್ಲರಿಗೂ ಸಮಾನವಾಗಿ ದೊರೀತಾ ಇರ್ತದೆ. ಅದೇ ಮಾನವನ ಸೃಷ್ಟಿಯಿಂದ ಸೃಷ್ಟಿಸಿದಂತಹ ಕರೆಂಟ್ ಆಗಲಿ ಅಥವಾ ವಿದ್ಯುತ್ತಿನ ಯಾವುದೇ ರೀತಿಯ ಒಂದು ಪರಿಕರಗಳಾಗಲಿ ಅದು ಒಂದು ಕೆಲವೊಂದು ಸಮಯದಲ್ಲಿ ಮಾತ್ರ ಅದು ಸೌಕರ್ಯವನ್ನ ಪರಿಪೂರ್ಣ ಅಂದ್ರೆ ಸಮಯಕ್ಕೆ ತಕ್ಕಂತೆ ಅದನ್ನ ಯೂಸ್ ಮಾಡ್ಬೋದೇ ಅಥವಾ ಅದನ್ನ ಶಾಶ್ವತವಾಗಿ ಅದನ್ನ ಬಳಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ರಾಘವ್ ಪ್ರಭುಜಿ ಚಿತ್ರ ಬಿಡಿಸಿದ್ದಾರೆ, ತೋರಿಸಿ ಪ್ರಭುಜಿ. ಸೆಕೆಂಡ್ ಗ್ರೂಪ್ ಅಲ್ಲಿ ಇದ್ದೇವೆ. ನಮಿತಾ ಮಾತಾಜಿ, ಹರಿಣಿ ಮಾತಾಜಿ, ರಾಘವ್ ಪ್ರಭುಜಿ, ದಿಲೀಪ್ ಪ್ರಭುಜಿ, ಮತ್ತೊಬ್ರು ಪ್ರಭುಜಿ ಇದ್ರು. ಪ್ರಭು, ಇದ್ರಲ್ಲಿ ಮಾತಾಜಿ ಅವರು ಒಂದು ಮೊಸರು ಗಡಿಗೆನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಅದನ್ನ ಮಾತಾಜಿ ಎಕ್ಸ್ಪ್ಲೈನ್ ಮಾಡ್ತಾರೆ.
ಒಂದು ಸಣ್ಣ ಸ್ಟೋರಿ ಪ್ರಭುಜಿ ಇದು. ಒಬ್ಬ ಗುರುಗಳು ಗುರುಕುಲದಲ್ಲಿ ಮಕ್ಕಳಿರ್ತಾರೆ. ಆಗ ಅವರಿಗೆ ತನ್ನ ತಂದೆಯ ಇದಿರ್ತದೆ, ಏನು ಉತ್ತರ ಕ್ರಿಯೆ, ಆ ಉತ್ತರ ಕ್ರಿಯೆಗೆ ಅವರಿಗೆ ಸಹಾಯ ಬೇಕಿತ್ತು. ಆಗ ವಿದ್ಯಾರ್ಥಿಗಳ ಹತ್ರ ಎಲ್ಲ ಹೇಳ್ತಾರೆ ಏನಾದ್ರೂ ಸಹಾಯ ಕೊಡಿ ಅಂತ. ಆಗ ಒಬ್ಬ ಬಡ ವಿದ್ಯಾರ್ಥಿ ಇರ್ತಾನೆ, ನನಗೇನು ಕೊಡ್ಲಿಕ್ಕೆ ಆಗುದಿಲ್ಲ, ತಾಯಿ ಹತ್ರ ಕೇಳಿ ಬರ್ತೇನೆ ಅಂತ ಬರ್ತಾನೆ. ಆಗ ತಾಯಿ ಹತ್ರ ಕೇಳಿದಾಗ ಅವಳು ಕೃಷ್ಣನ ಹತ್ರ ಕೇಳು ಅಂತ ಕಳಿಸ್ತಾಳೆ. ಆಗ ಕೃಷ್ಣ ಹತ್ರ ಕೇಳಿದಾಗ ಅವನೊಂದು ಸಣ್ಣ ಮೊಸರು ಕುಡಿಕೆ ಕೊಡ್ತಾನೆ, ಆ ಸಣ್ಣ ಬಿಂದಿಗೆಯಲ್ಲಿ ಕೊಡ್ತಾನೆ. ಅದನ್ನು ತಕೊಂಡು ಬಂದು ಅವನು ಗುರುಗಳಿಗೆ ಕೊಡ್ತಾನೆ. ಆಗ ಗುರುಗಳು ಕೋಪದಲ್ಲಿ, ಅವರಿಗೆ 1000 ಜನ ಇರ್ತಾರೆ, ಇದು ಇಷ್ಟು ಚಿಕ್ಕ ಬಿಂದಿಗೆ ಅಲ್ವಾ ಅಂತೇಳಿ ತೆಗೆದು ಒಂದು ಸೈಡಿಗೆ ಇಡ್ತಾರೆ. ಅದು ಚೆಲ್ತದೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಪುನಃ ನೋಡ್ತಾರೆ, ಅದು ಪುನಃ ಫುಲ್ ಆಗ್ತದೆ. ಪುನಃ ಇಡ್ತಾರೆ, ಪುನಃ ಚೆಲ್ತದೆ, ಪುನಃ ಎತ್ತುವಾಗ ಫುಲ್ ಆಗ್ತದೆ. ಹಾಗೆ ಅನೇಕ ಬಾರಿ ಮಾಡುವಾಗ್ಲೂ ಅದು ಫುಲ್ ಆಗ್ತದೆ. ಇದರಿಂದ ಅವರಿಗೆ ಗೊತ್ತಾಗ್ತದೆ ಇದು ಆಧ್ಯಾತ್ಮಿಕವಾದದ್ದು, ಇದರಲ್ಲಿ ಏನೋ ಒಂದು ಮಹಿಮೆ ಇದೆ ಅಂತ ಅವರಿಗೆ ಗೊತ್ತಾಗ್ತದೆ. ಇದು ಕೃಷ್ಣನಿಂದ ಬಂದಿರುವುದು ಪೂರ್ಣವಾಗಿದೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಪ್ರಭು ನಮಿತಾ ಮಾತಾಜಿ ಒಂದು ಪಾಯಿಂಟ್ ಆಡ್ ಮಾಡ್ಬೇಕಂತಿದ್ದಾರೆ ಪ್ರಭುಜಿ. ನಮಿತಾ ಮಾತಾಜಿ ಅವರು. ಓಕೆ, ಒಂದು ನಿಮಿಷ. ನಮಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ವರ್ಣಾಶ್ರಮ ಧರ್ಮದಲ್ಲಿ ಅಂದ್ರೆ ವರ್ಣಗಳು 4 ವರ್ಣಗಳು ಸಂಘಟಿತವಾಗಿದೆ. ಸೊ ಅದರಲ್ಲಿ ಒಂದು ವರ್ಣ ಇಲ್ಲದ್ರೂ ಕೂಡ ಅದು ಸಂಘಟನೆ ಆಗೋದಿಲ್ಲ ಅಂತ ಪ್ರಭುಜಿ. ಅಂದ್ರೆ ಬ್ರಾಹ್ಮಣರಿಗೆ ಕ್ಷತ್ರಿಯರು ಬೇಕೇ ಬೇಕು, ಕ್ಷತ್ರಿಯರಿಗೆ ಬ್ರಾಹ್ಮಣರ ಶೂದ್ರರ ವೈಶ್ಯರ ಅವಶ್ಯಕತೆ ಇದೆ, ಶೂದ್ರರಿಗೆ ಬ್ರಾಹ್ಮಣರಿಂದ ಜ್ಞಾನ, ಮತ್ತೆ ಕ್ಷತ್ರಿಯರಿಂದ ರಕ್ಷಣೆ, ಮತ್ತೆ ವೈಶ್ಯರಿಂದ ವ್ಯಾಪಾರ, ಕೃಷಿ, ಸೊ ಇವರ ಅವಶ್ಯಕತೆ ಇದೆ. ಒಂದಿಲ್ಲಂದ್ರೂ ಇದು ಅಪೂರ್ಣ ಅಂತ ನನಗೆ ಅನಿಸುತ್ತೆ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಮ್ಮದು ಗ್ರೂಪ್ 4ನೇದು. ಇಲ್ಲಿ ರಾಜಿ ಮಾತಾಜಿ, ಉಷಾ ಮಾತಾಜಿ, ಮತ್ತೆ ನಿತೀಶ್ ಪ್ರಭುಜಿ, ಮತ್ತೆ ಇದು ರೀನಾ ಮಾತಾಜಿ ಇದ್ದಿದ್ರು. ನಾವು ಒಂದು 5 ಪಾಯಿಂಟ್ಸ್ ಮಾಡಿದ್ದೇವೆ. ಒಂದು ಹಣ್ಣು ಮತ್ತು ಬೀಜ. ಸೊ ಅಂದ್ರೆ ಇಲ್ಲಿ ಪ್ರಭುಜಿ ಇಲ್ಲಿ ಅಲ್ಲಿ ನಾನು ಚಿತ್ರ ಬರ್ದಿದ್ದೇನೆ. ಅಂದ್ರೆ ಹೀಗೆ ನಾನು ಲೈನ್ ಡಯಾಗ್ರಾಮ್ ಬರ್ದಿದ್ದೇನೆ ಪ್ರಭುಜಿ. ಅಂದ್ರೆ ಈ ತರ ಸ್ಕೆಚ್ ಮಾಡಿದ್ದೇವೆ. ಇದರಲ್ಲಿ ಏನಂದ್ರೆ ಪ್ರಭುಜಿ, ಇದರಲ್ಲಿ ಒಂದು ಬೀಜದಿಂದ, ಅದು ಆಲ್ರೆಡಿ ಮಾತಾಜಿ ಹೇಳಿದ್ದಾರೆ, ಬೀಜದಿಂದ ಮರ ಆಗುತ್ತೆ, ಮರದಿಂದ ಹಣ್ಣು ಹೂವು ಆಗುತ್ತೆ, ಹಣ್ಣಿನಿಂದ ಮತ್ತೆ ಬೀಜ ಬರುತ್ತೆ. ಸೊ ಆ ಬೀಜ ಬಿತ್ತಿದಾಗ ಮತ್ತೆ ಹಿಂದೆ ಅದು ಮರವಾಗುತ್ತೆ. ಹೀಗೆ ತನ್ನಷ್ಟಕ್ಕೆ ತಾನು ಅದು ತನ್ನನ್ನ ಪ್ರಕೃತಿ ಪರಿಪೂರ್ಣವಾಗಿ ನಡೀತಾ ಇದೆ. ಇನ್ನು ನಾವು ಈಗ ಮನುಷ್ಯರನ್ನು ತೆಗೆದುಕೊಂಡ್ರು ಪರಿಪೂರ್ಣವಾಗಿ ನಡೀತಾ ಇದೆ ಮನುಷ್ಯರದ್ದು. ಯಾಕೆಂತಂದ್ರೆ ಒಂದು ಮನುಷ್ಯ ಗಂಡು ಹೆಣ್ಣು, ಆಗ ಒಂದು ಮಗು ಆಗತ್ತೆ ಸಂಸಾರದಲ್ಲಿ, ಅದು ದೊಡ್ಡದಾಗಿ ಮತ್ತೆ ಹಿಂದೆ ಮತ್ತೆ ಗಂಡು ಹೆಣ್ಣು, ಮತ್ತೆ ಹಿಂದೆ ಸಂತಾನೋತ್ಪತ್ತಿ, ಹೀಗೆ ಅದು ಸೈಕಲ್ ಪರಿಪೂರ್ಣವಾಗಿ ನಡೀತಾ ಇರುತ್ತೆ. 2ನೇ ಉದಾಹರಣೆ. 3ನೇ ಉದಾಹರಣೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಫುಡ್ ಚೈನ್. ಅಂದ್ರೆ ಫುಡ್ ಚೈನ್ ಅಂದ್ರೆ ಇಲ್ಲಿ ಒಂದು ಇಕೋಸಿಸ್ಟಮ್ ಅಲ್ಲಿ ಏನಿದೆ ಅಂತಂದ್ರೆ ಒಂದಕ್ಕೆ ಒಂದು ಡಿಪೆಂಡೆಂಟ್ ಆಗಿದೆ. ಅಂದ್ರೆ ಫುಡ್ ಸಿಸ್ಟಮ್ ಅಲ್ಲಿ ಫಸ್ಟ್ ಪ್ಲಾಂಟ್ಸ್, ಈ ಪ್ಲಾಂಟ್ಸ್ ಅನ್ನ ಏನ್ ಮಾಡುತ್ತೆ, ಸಣ್ಣ ಸಣ್ಣ ಜಿಂಕೆಗಳು ಪ್ಲಾಂಟ್ಸ್ ಅನ್ನ, ಅಂದ್ರೆ ಇದನ್ನ ಸಣ್ಣ ಹುಲ್ಲನ್ನ ತಿನ್ಕೊಂಡು ಬದುಕುತ್ತವೆ. ಆ ಜಿಂಕೆಯನ್ನ ಹುಲಿ ತಿನ್ನುತ್ತೆ. ಹಾಗೆ ಸಣ್ಣ ಸಣ್ಣ ಇದು ಪ್ಲಾಂಟ್ಸ್ ಅಲ್ಲಿ ಬರ್ತಕ್ಕಂತಹ ಫ್ರೂಟ್ಸ್ ಅನ್ನ ಚಿಕ್ಕ ಚಿಕ್ಕ ಪಕ್ಷಿಗಳು ತಿನ್ನುತ್ತವೆ. ಆ ಚಿಕ್ಕ ಪಕ್ಷಿನ ದೊಡ್ಡ ಪಕ್ಷಿಗಳು ತಿನ್ನುತ್ತೆ. ಹೀಗೆ ಅದು ಫುಡ್ ಸಿಸ್ಟಮ್, ಎಕೋಸಿಸ್ಟಮ್ ಮೇಂಟೈನ್ ಆಗಿದೆ. ಅದು ಕೂಡ ತನ್ನಷ್ಟಕ್ಕೆ ತಾನೇ ಪರಿಪೂರ್ಣವಾಗಿದೆ. ಮತ್ತೆ ಇನ್ನೊಂದು ನಾವು ಎರೆಹುಳುವಿನ ಬಗ್ಗೆ ನಾವು ವಿಚಾರ ಮಾಡಿದ್ವು. ಎರೆಹುಳುಗಳು ಅಂದ್ರೆ ಅರ್ತ್ ವರ್ಮ್ಸ್, ಅವು ಭೂಮಿಯನ್ನ ಆ ಲೇಯರ್, ಸಣ್ಣ ಭೂಮಿಯ ಹೊರಪದರವನ್ನ ಅವು ಏನ್ ಮಾಡ್ತವೆ ಅಂದ್ರೆ ಎಲ್ಲ ತಿಂದು ಸಣ್ಣ ಸಣ್ಣ ಎಲೆಗಳನ್ನೆಲ್ಲ ಜೀರ್ಣ ಮಾಡಿ ಅವು ಸತ್ವಯುತವನ್ನಾಗಿ ಮಾಡಿ ಸಾವಯವವಾಗಿ ಗೊಬ್ಬರ ಮಾಡ್ದಂಗೆ ಮಾಡುತ್ತದೆ. ಮತ್ತೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಗಿಡಗಳು ಉತ್ಪನ್ನ ಆಗುತ್ತೆ ಆ ಸಾವಯವ ಗೊಬ್ಬರದಿಂದ. ಆ ಗಿಡಗಳಿಂದ ಮತ್ತೆ ಎಲೆಗಳು ಬರುತ್ತೆ. ಆ ಎಲೆಗಳು ಉದುರಿ ಹಣ್ಣಾಗೆ ಉದುರಿ ಆ ಎಲೆಗಳಿಂದ ಏನಾಗುತ್ತೆ ಅಂತಂದ್ರೆ ಮತ್ತಿಂದೆ ಮೆದುವಾಗಿ ಗೊಬ್ಬರ ಆಗತ್ತೆ. ಅಲ್ಲಿ ಎರೆಹುಳಕ್ಕೆ ಆಹಾರವಾಗ್ತಾ ಇರುತ್ತೆ, ಮಣ್ಣು ತಿನ್ಕೊಂಡಿರುತ್ತೆ. ಸೊ ಇದು ಒಂದು ಕಂಪ್ಲೀಟ್ ಸೈಕಲ್. ಆಮೇಲೆ ನಾವು ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅದರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಒಂದು ಡಿಸ್ಕಷನ್ ಅಂದ್ರೆ ನಮ್ಗೆ ಎಲ್ಲ ಈ ಒಂದು ಇದು ಅಂದ್ರೆ ಆ ಸೈಕಲ್ ಅಲ್ಲಿ ಇನ್ನು ಹುಲಿ ಮತ್ತು ಇದನ್ನ ಬೆಕ್ಕು ಮತ್ತೆ ಇಲಿಗಳು, ಬೆಕ್ಕನ್ನ ಬೆಕ್ಕು ಇಲಿಯನ್ನ ತಿನ್ನುವುದು, ಮತ್ತೆ ಇಲಿಯನ್ನ ಹಾವು ತಿನ್ನುವುದು, ಅದು ಸೈಕಲ್ ಅಲ್ಲಿ ಆಡ್ ಮಾಡಿದ್ದೇವೆ ಪ್ರಭುಜಿ. ಇಷ್ಟೇ ನಮ್ದು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಷಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ ಹೇಳಿದ್ದ ಪಾಯಿಂಟ್ಸ್ಗೆ
ನಾನು ಕಾನ್ಸೆಪ್ಟ್ ಎಲ್ಲ ಗೊತ್ತಿಲ್ಲ. ಫಸ್ಟ್ ಒನ್ ಅವ್ರು ಹೇಳಿದ್ದು ಸೀಡ್ಸ್ ಇಂದ ಸಣ್ಣ ಪ್ಲಾಂಟ್ ಮರ ಆಗುತ್ತೆ, ಮರದಿಂದ ಮತ್ತೆ ಫ್ರೂಟ್ಸ್ ಮತ್ತೆ ಸೀಡ್ಸ್ ಮತ್ತೆ ಹೀಗೆ ಈ ಚೈನ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಎರಡನೇದ್ದು ಹ್ಯೂಮನ್ ಲೈಫ್ ಸೈಕಲ್, ಇಬ್ರು ಮಕ್ಕಳು, ಇದು ಗಂಡು ಹೆಣ್ಣು, ಅದರಿಂದ ಮಗು ಆಗುತ್ತೆ ಮತ್ತೆ ಅದು ಹಾಗೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ ಅಂತ. ಮೂರನೇದ್ದು ಈಕೋಸಿಸ್ಟಮ್ ಫುಡ್ ಚೈನ್ ಅಂತ ಹೇಳಿ, ಈ ಇದು ಪ್ಲಾಂಟ್ಸ್ನೆಲ್ಲ ಇದು ಮೊಲ, ಹಸು, ಈ ಜಿಂಕೆ ಅಂತ ತಿನ್ನುತ್ತೆ. ಬಟ್ ಕಾರ್ನಿವರಸ್ ಅನಿಮಲ್ಸ್ ಇದು ಇಲಿನ ಹದ್ದು ತಿನ್ನೋದು ಆ ತರ, ಹಾಗೆ ಅದು ಕಂಟಿನ್ಯೂ ಹಾಕೊಂಡು ಹೋಗ್ತಾ ಇರುತ್ತೆ. ಹಾವು, ಮುಂಗ್ಸಿ ಅಂತ ಅದು ಆ ಕಾರ್ನಿವರಸ್ ಸೈಕಲ್ ಒಂದು, ಹರ್ಬಿವರಸ್ ಸೈಕಲ್ ಅಂತ ಹೇಳಿ ಇನ್ನೊಂದು. ಸೊ ಎಲ್ಲ ಸೇರಿ ಟೋಟಲಿ ಈಕೋಸಿಸ್ಟಮ್ ಬ್ಯಾಲೆನ್ಸ್ಡ್ ವೇನಲ್ಲಿ ಹೋಗ್ತಾ ಇರುತ್ತೆ ಅಂತ. ಇನ್ನೊಂದು ಅದೇ ಈಗ ಹೇಳಿದ್ರಲ್ಲ ಪ್ರಭುಜಿ, ಅರ್ಥವಮ್ ನ್ಯಾಚುರಲ್ ಫರ್ಟಿಲೈಸರ್ ಕೊಡೋ ಅಂಥದ್ದು. ಅರ್ಥವಮ್ಸ್ ನ ಎಲ್ಲ ಪಾಟ್ಸ್ ಅಲ್ಲೂ ಆಕ್ಚುಲಿ ಹಾಕ್ತಾರೆ ತಂದು ಎಲ್ಲೆಲ್ಲೋ ಇದ್ರೆ. ಸೊ ಅದು ನ್ಯಾಚುರಲ್ ಆಗಿ ಸಾಯಿಲ್ ಅಲ್ಲಿ ಇದ್ದು ಅದು ಫರ್ಟಿಲೈಸರ್ ಮಾಡುತ್ತೆ, ಅದರಿಂದ ಇದು ಗಿಡ ಮರ ಎಲ್ಲ ಬೆಳೆಯುತ್ತೆ. ಸೊ ಅದರಿಂದ ಮತ್ತೆ ಫ್ರೂಟ್ಸ್ ಇದು ಹೀಗೆ ಈ ಸೈಕಲ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ನಾನು ಬರೀ ಪಿಕ್ಚರ್ ಬಿಡಿಸಿದ್ದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ, ಧನ್ಯವಾದ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಸ್ಕ್ರೀನ್ ಶೇರ್ ಪರ್ಮಿಷನ್ ಕೊಡ್ತೇನೆ. ಎಸ್ ಮಾಡಿ ಪ್ರಭು, ಒಂದು ನಿಮಿಷ. ಎಸ್, ಪ್ರಭುಜಿ, ನಾವು ಗ್ರೂಪ್ 1 ಇಂದ ಓಕೆ ಅದು 3 ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅಷ್ಟರಲ್ಲಿ ಟೈಮ್ ಆಗೋಯ್ತು. ಮೊದಲನೇದು ಇದು ಕಾರ್ಬನ್ ಡೈಆಕ್ಸೈಡ್ ಸೈಕಲ್ ಚಿತ್ರ. ಸೊ ಇದು ಇದು ಗಿಡಗಳಿಂದ ನಮ್ಗೆ ಆಕ್ಸಿಜನ್ ಸಿಗುತ್ತೆ, ನಾವು ಮನುಷ್ಯರು ಮತ್ತು ಪ್ರಾಣಿಗಳು ಅದನ್ನು ಸೇವಿಸಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೇವೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮರಗಳು ಸೇವಿಸಿ ಮರಗಳಿಂದ ನಮಗೆ ಆಕ್ಸಿಜನ್ ವಾಪಸ್ ಸಿಗುತ್ತೆ. ಇದು ಕಂಟಿನ್ಯೂಟೆಡ್ ಪರ್ಪೆಚುವಲ್ ಸೈಕಲ್ ತರ ನಡೀತಾನೆ ಇದೆ. ಎಷ್ಟೋ ಕೋಟ್ಯಾಂತರ ವರ್ಷಗಳಿಂದ ನಡೀತಾನೆ ಇದೆ, ಮತ್ತೆ ನಮ್ಮ ಮುಂದಕ್ಕೂ ಕೂಡ ಇದೇ ರೀತಿ ನಡ್ಕೊಂಡು ಹೋಗುತ್ತೆ. ಮತ್ತೆ ಎರಡನೇದು ಬಂದು ಇದು ಮಳೆ ಮತ್ತು ಸೂರ್ಯನಿಂದ ಎವಾಪರೇಷನ್ ಆಗಿ ಮಾಯಿಶ್ಚರ್ ಆಗಿ ಕಂಡೆನ್ಸೇಷನ್ ಆಗಿ ಕ್ಲೌಡ್ಸ್ ಆಗಿ ಮತ್ತೆ ಮಳೆಯಾಗಿ ಮಳೆ ನೆಲದ ಮೇಲೆ ಬಿದ್ದು ಮತ್ತೆ ಓವರ್ಫ್ಲೋ ಆಗಿ ಮತ್ತೆ ಸಮುದ್ರಕ್ಕೆ ಸೇರುತ್ತಾ ಇರುತ್ತೆ. ಸೊ ಇದು ಒಂದು ಕೂಡ ಎಷ್ಟೋ ಲಕ್ಷಾಂತರ ವರ್ಷಗಳ ಕೋಟ್ಯಾಂತರ ವರ್ಷಗಳ ನಡೀತಾ ಬರ್ತಿರುವ ಒಂದು ಸೈಕಲ್ ಅಂತ. ಸೊ ಇದು ಕೂಡ ಪರ್ಪೆಚುವಲ್ ಸೈಕಲ್. ನನಗೆ ಇನ್ನೊಂದು ಸೈಕಲ್ ಬಂದು ಇದು ಒಂದು ಹ್ಯೂಮನ್ ಲೈಫ್ ಸೈಕಲ್ ಅಂದ್ಬಿಟ್ಟು. ಸೊ ಇದು ಕೂಡ ಈ ಎಲ್ಲಾ ಸೈಕಲ್ಗಳು ಕೂಡ ಭಗವಂತನಿಂದನೇ ಮಾಡಿರೋದು. ಸೊ ಮೊದಲನೇದಾಗಿ ಹುಟ್ಟುವುದು, ನಂತರ ಒಂದು ಬೆಳೆಯುವುದು, ಇದು ವಿಧ ವಿಧವಾದ ಹಂತಗಳು. ಸೊ ನಂತರ ಮದುವೆ ಆಗೋದು, ಮತ್ತೆ ಈ ತರ ರೀತಿಯಾಗಿ ಸೊ ಈ ರೀತಿಯಾಗಿ ರಿಟೈರ್ ಆಗೋದು, ಮತ್ತೆ ಕೊನೆಗೆ ಡೈ ಆಗೋದು, ಮತ್ತೆ ಈ ರೀತಿಯಾಗಿ ಇದೊಂದು ರೀತಿಯ ಹ್ಯೂಮನ್ಸ್. ಈ 3 ಈ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಶೇರಿಂಗ್ ಆಫ್ ಕ್ಲೋಸ್ ಮಾಡಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸಂಗೀತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಇದು ಶಶಿಕುಮಾರ್ ಪ್ರಭುಜಿ ಅವರ ಗ್ರೂಪ್ ಅಲ್ಲಿ ಇದ್ದು. ಪ್ರಭುಜಿ, ನಾನು ಇಲ್ಲಿ ಯಜ್ಞ ಚಕ್ರದ ಬಗ್ಗೆ ಹೇಳ್ತೇನೆ. ಓಕೆ, ಯಜ್ಞ ಚಕ್ರದ ಬಗ್ಗೆ ಸ್ವಲ್ಪ ಮೇಲೆ ಹಿಡೀರಿ ಮಾತಾಜಿ, ಸ್ವಲ್ಪ ಸ್ಟ್ರೈಟ್ ಹಿಡೀರಿ, ಅದು ಬೆಳಕಿಗೆ ಕಾಣುವುದಿಲ್ಲ. ಇವಾಗ ಕಾಣಿಸ್ತಾ ಪ್ರಭುಜಿ? ಎಸ್ ಮಾತಾಜಿ, ಕಂಟಿನ್ಯೂ ಮಾಡಿ. ಯಜ್ಞ ಚಕ್ರದಲ್ಲಿ ಹೇಗೆ ಅಂತ ಹೇಳಿದ್ರೆ, ಕೃಷ್ಣನನ್ನು ಹೇಗೆ ತಿಳಿಯುವುದು ವೇದಗಳ ಮೂಲಕ. ಸೊ ವೇದಗಳಲ್ಲಿ ಏನಿದೆ ನಮ್ಮ ಕರ್ತವ್ಯಗಳು, ನಾವು ದಿನದ 24 ಗಂಟೆಯನ್ನು ಹೇಗೆ 8 ಗಂಟೆ ದೇಹಕ್ಕೆ, 8 ಗಂಟೆ ಕೆಲಸ ಮಾಡ್ಬೇಕು, 8 ಗಂಟೆ ಆತ್ಮಕ್ಕೆ. ಸೊ 8 ಗಂಟೆ ಆತ್ಮಕ್ಕೆ ಅಂತ ಹೇಳಿದ್ರೆ ನಾವು 2 ಗಂಟೆ ಜಪ ಮಾಡ್ಬೇಕು, 2 ಗಂಟೆ ನಾವು ಭಗವದ್ಗೀತೆ, ಭಾಗವತಂ ಈ ತರ ಪುಸ್ತಕಗಳು, ಪ್ರಭುಪಾದರ ಪುಸ್ತಕಗಳನ್ನು ಓದ್ಬೇಕು. ನಂತರ 1 ಗಂಟೆ ನಾವು ಕೀರ್ತನೆ ಮಾಡ್ಬೇಕು, ಹಾಗೂ 3 ಗಂಟೆ ನಾವು ಸೇವೆ ಮಾಡುವಂಥದ್ದು ಭಗವಂತನ. ಸೊ ಈ ಯಜ್ಞದಲ್ಲಿ, ಸೊ ಈ ಕರ್ತವ್ಯದಿಂದ ನಾವು ಏನ್ ತಿಳಿತೇವೆ ಅಂತ ಹೇಳಿದ್ರೆ ಯಜ್ಞ ಮಾಡ್ಬೇಕು ಅಂತ ಹೇಳಿ. ಸೊ ಕಲಿಯುಗದಲ್ಲಿ ನಾವು ಸಂಕೀರ್ತನ ಯಜ್ಞ ಮಾಡ್ತೇವೆ. ಸಂಕೀರ್ತನ ಯಜ್ಞ ಮಾಡೋದ್ರಿಂದ ಏನಾಗುತ್ತೆ, ಮಳೆ ಬರ್ತದೆ, ಮಳೆಯಿಂದ ಬೆಳೆ ಬೆಳಿತೇವೆ. ಸೊ ಬೆಳೆ ಬೆಳೆದದನ್ನು ಅದರಿಂದ ನಾವು ಆಹಾರವನ್ನು ತಯಾರಿಸಿ ಮತ್ತೆ ನಾವು ಕೃಷ್ಣನಿಗೆ ಅದನ್ನು ನೈವೇದ್ಯವಾಗಿ ಇಟ್ಟು ಸ್ವೀಕರಿಸ್ತೇವೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ.
ಉಮಾ ಕುಲಕರ್ಣಿ ಮಾತಾಜಿ. ಪ್ರಭುಜಿ ಇನ್ನೊಂದು ಹೇಳ್ಬೋದು, ಖನಿಜಗಳು, ಭೂಮಿಯಿಂದ ಖನಿಜಗಳನ್ನ ತೆಗಿತಾರೆ, ಎಸ್ಪೆಷಲಿ ಬಂಗಾರ. ಅದನ್ನ ತೆಗ್ದ್ಬಿಟ್ಟು ಅದನ್ನ ಪ್ಯೂರಿಫೈ ಮಾಡ್ಬಿಟ್ಟು ಆಮೇಲೆ ಅದನ್ನ ಒಡವೆ ತರ ಮಾಡಿ ಅದನ್ನ ಅಂದ್ರೆ ಆ ತರ ಒಂದ್ರಿಂದ ಒಂದು ಇದಾಗಿ ಒಡವೆ ತರ ಯೂಸ್ ಮಾಡ್ತಾರೆ. ಅದನ್ನು ಹೇಳ್ಬಹುದಾ ಅಂತ ನಂಗೆ. ಆದ್ರೆ ಅದು ಮತ್ತೆ ವಾಪಸ್ ಎಲ್ಲಿ ಹೋಗುತ್ತೆ ಭೂಮಿಗೆ? ಅದು ಹೋಗಲ್ಲ ಅಲ್ಲ, ಅದು ಒಮ್ಮೆ ತೆಗೆದ್ರೆ ಆಯ್ತು, ಮತ್ತೆ ಅದು ಅಷ್ಟೇ ಅಷ್ಟೇ ಅಲ್ಲಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಏನಿಲ್ಲ, ಅದು ಹಲೋ, ಹರೇ ಕೃಷ್ಣ ಪ್ರಭು. ಹೇಳಿ. ಏನಿಲ್ಲ, ಬಂಗಾರ ಎಲ್ಲೋಗ್ತದೆ ಅಂದ್ರಲ್ಲ, ಬಂಗಾರ ಎಲ್ಲೋಗುದಿಲ್ಲ, ನಮ್ಗೆ ಕಲಿ ಬಂದು ನಮ್ಮ ಹತ್ರ ಕುಂತು ಬಿಡ್ತಾನೆ. ಹಾಗೆ ಹೇಳ್ಬೇಕನ್ಸ್ತು, ಅದಕ್ಕೆ ಕೈ ಹತ್ತಿದೆ. ಕರೆಕ್ಟ್. ನಮ್ಮನೆ ಅದು ಪೂರ್ಣತೆ ಆಗೋದಿಲ್ಲ, ಕಲಿ ಬಂದು ಕೂತ್ಬಿಡ್ತಾನೆ. ಬಂಗಾರ ಇರೋ ಕಡೆ ಕಲಿನೂ ಇರ್ತಾನೆ, ಕಲಿಸ್ತಾನೆ. ಅದೇ ನಾನು ಅಲ್ಲಿವರೆಗೂ ಆ ಸ್ಟೆಪ್, ಅದ ನಂತರ ಅದೇ ಅದು ಹೇಗೆ ನಾಶ ಆಗುತ್ತೆ ಅನ್ನೋದೇ ಇದೆ. ಅದು ಅವಶ್ಯವಾದಂತ ವಸ್ತು ಆಗೋದಿಲ್ಲ ಅದು. ಹರೇ ಕೃಷ್ಣ. ರಾಘವ್ ಪ್ರಭು. ಹರೇ ಕೃಷ್ಣ ಪ್ರಭು. ಇದಕ್ಕೆ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಪ್ರಭು. ಲೈಕ್ ನಾವು ನಮ್ಮ ಆತ್ಮ ಅಂದ್ರೆ ನಾವು ದೇಹ ಅಲ್ಲ, ಆತ್ಮ ಭಗವಂತ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಾವು ಯಾವಾಗ ಭೌತಿಕ ಇಚ್ಛೆ ನಾವು ಅನುಭವಿಸ್ಬೇಕಂತ ಆದಾಗ, ನಾವು ಈ ಭೌತಿಕ ಪ್ರಪಂಚಕ್ಕೆ ಭಗವಂತ ನಮ್ಮನೆ ಇಲ್ಲಿ ಬಿಟ್ಟಾಗ, ಮತ್ತೆ ಬಿಟ್ಮೇಲೆ ನಮ್ಗೆ ಏನ್ ಮಾಡ್ತಾರೆ, ಮತ್ತೆ ಭಗವಂತ ಮತ್ತೆ ವಾಪಸ್ ಕರ್ಕೊಳ್ಳಿಕ್ಕೋಸ್ಕರ ನಮ್ಗೆ ಎಲ್ಲ ಅನುಕೂಲ ಮಾಡ್ಕೊಟ್ಟು ಮತ್ತೆ ನಮ್ಗೆ ವಾಪಸ್ ಬರ್ಲಿಕ್ಕೆ ಏನ್ ಬೇಕು ಅನುಕೂಲ ಕೊಡ್ತಾನೆ. ಅದನ್ನ ಅನುಭವಿಸ್ತೀವಿ, ಒಂದ್ ಸ್ವಲ್ಪ ಕೃಷ್ಣ ಪ್ರಜ್ಞೆ ಮಾಡ್ತೀವಿ ಜನರಲ್ಲಿ. ಮತ್ತೆ ನಮ್ಮ ಟೈಮ್ ಮತ್ತೆ ವಾಪಸ್ ಹೋಗ್ತೀವಿ, ಮತ್ತೆ ಅವಕಾಶ ಕೊಡ್ತಾನೆ. ಈ ರೀತಿಯಾಗಿ ಎಷ್ಟೋ ವರ್ಷಗಳ ಪ್ರಯತ್ನ ಮಾಡಿ 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 ಕೊನೆಗೆ ನಾವು ಭಗವಂತನ ಸೇರ್ಕೊಳ್ಳೋದು ಒಂದು ಪ್ರಕ್ರಿಯೆ ನಡೀತವೆ. ಇದು ಕೂಡ ಒಂದು ಪರಿಪೂರ್ಣ, ಅಂದ್ರೆ ನಮ್ದು ಒಂದು ಪ್ರಪಂಚದಲ್ಲಿ ನಮ್ನ ಹಾಕೋದು ಕೂಡ ಅಷ್ಟೇನೆ, ಒಂದು ವಾಪಸ್ ಕರ್ಕೊಳ್ಳೋದು ಒಂದು 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 ಸೈಕಲ್ ಆಗಿ ರನ್ ಆಗ್ತಾನೆ ಇರ್ತವೆ. ಇದೊಂದು ಎಕ್ಸಾಂಪಲ್ ಕೊಡ್ಬೋದಲ್ಲ ಪ್ರಭುಜಿ? ಎಸ್ ಪ್ರಭು. ಹರೇ ಕೃಷ್ಣ. ರಾಜಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾವು ಪ್ರಾಪಂಚಿಕವಾಗಿ ಭಗವಂತನ ಇದಕ್ಕೆ ಭಕ್ತಿಗೆ ಬಂದಾಗ ಪ್ರಭುಪಾದ್ರ ಹೇಳಿರುವಂತ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮದಿಂದ ಫೈನಲ್ ಪರಿಪೂರ್ಣತೆ ಅಂದ್ರೆ ಭಗವಂತನಲ್ಲಿಗೆ ಹೋಗ್ಬೋದು. ಅದು ಒಂದು ಸೈಕಲ್. ಹರೇ ಕೃಷ್ಣ. ಹೌದು, ಅಲ್ಲಿಗೆ ಹೋಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಕೂಡ ಪರಿಪೂರ್ಣವಾಗಿ ಕೊಟ್ಟಿದ್ದಾರೆ. ಎಸ್ ಮಾತಾಜಿ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನಗೆ ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ನಾವೇನು ಆಧ್ಯಾತ್ಮದಲ್ಲಿ ಈಗ ನಾವೇನು ಗ್ರೂಪ್ ಅಲ್ಲಿ ಇದ್ದೀವಿ, ಮತ್ತೆ ಹೇಗೆ ತಿಳ್ಕೊಳ್ತೀವಿ, ಇದು ಒಂದು ಚೈನೆ ಅಲ್ವಾ ಪ್ರಭುಜಿ? ನಮಗೆ ಫಸ್ಟ್ ಏನೂ ಗೊತ್ತಿರ್ಲಿಲ್ಲ. ಇಸ್ಕಾನ್ ಬಗ್ಗೆ ಫಸ್ಟ್ ಗೊತ್ತಾಯ್ತು. ಇಸ್ಕಾನ್ ಬಗ್ಗೆ ತಕ್ಷಣ ಆನ್ಲೈನ್ ಅಲ್ಲಿ ಕ್ಲಾಸಸ್ ಗೊತ್ತಾಯ್ತು. ಆನ್ಲೈನ್ ಅಲ್ಲಿ ಕ್ಲಾಸ್ 18 ದಿನದ ನಂತರ ಲೆವೆಲ್ ಬಗ್ಗೆ ಗೊತ್ತಾಯ್ತು. ಲೆವೆಲ್ ನಂತರ ನಮ್ಮ ಗುರುಗಳು, ಶಿಕ್ಷಾ ಗುರುಗಳ ಆ ಒಂದು ಆಕರ್ಷಣೆ, ಅವರ ಒಂದು ಪಾಠ ಕೇಳುವಂತ ತವಕ. ಅದರ ನಂತರ ಕೃಷ್ಣ ಮಠ ಟೆಂಪಲ್ಗೆ ಬಂದ್ವಿ. ಅದರ ನಂತರ ಇನ್ನೂ ವಿಸ್ತಾರ ಆಯ್ತು. ಈಗ ಹೇಗಾಗಿದೆ ಅಂದ್ರೆ ಪರಿಪೂರ್ಣತೆ ಅದು ನನಗೆ ಗೊತ್ತಾಗ್ಲಿಕ್ಕಿಲ್ಲ. ನನ್ನ ಅವಸಾನದ ನಂತರ ಅದು ಏನಂತ ಗೊತ್ತಿಲ್ಲ. ಒಂದು ಮಾತ್ರ ಗ್ಯಾರಂಟಿ, ಈ ಭಗವದ್ಗೀತಾ ಲೋಕದಲ್ಲಿ ಇರೋದ್ರಿಂದ, ನಾನು ಇಸ್ಕಾನಿಂದ ಇರೋದ್ರಿಂದ, ನನಗೆ ಭೇಟಿಯಾಗುವ ಒಂದು 100 ಜನರಲ್ಲಿ ದಿನಕ್ಕೆ ಒಂದು 10 ಜನರಿಗೆ ಕೃಷ್ಣನ ಬಗ್ಗೆ ಏನು ನಂಗೆ ಗೊತ್ತಿಲ್ಲದೆ ಒಂದು ಹೇಳುವಂಥದ್ದು, ಅದು ಸಹ ಕ್ಯಾರಿ ಫಾರ್ವರ್ಡ್. ನಂಗೆ ಅದು ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ. ಆದ್ರೆ ಇದು ಸಹ ಒಂದು ನಮ್ಮ ಆಧ್ಯಾತ್ಮಿಕ ಒಂದು, ಈಗ ನಮ್ಮ ಇವರು ಸಂಗೀತಮಯ ಮಾತಾಜಿ ಹೇಳಿದಂತಹ ಆ ಒಂದು ಉದಾಹರಣೆ ತುಂಬಾ ಚೆನ್ನಾಗಿತ್ತು. ಅದೇ ಇದ್ರಲ್ಲಿ ನಾನು ಯಾರಾದ್ರೂ ಹೇಳ್ತಾರ ಅಂತ ಮಾಡಿದೆ, ಅದು ಹೆಂಗ್ ಹೇಳ್ಬೇಕಂತ ಗೊತ್ತಿಲ್ಲ. ನಂಗೆ ಹೇಳ್ಬೇಕನ್ಸ್ತು, ಅದಕ್ಕೆ ನಾನು ಪುನಃ ಕೈ ಎತ್ತಿದೆ. ಅದು ಯಾರಾದ್ರೂ ಅದನ್ನ ವಿವರಿಸಿ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ನೀವು ಅದನ್ನ ಒಂದು ಲಿಂಕ್ ಮಾಡಿ ಏನಾದ್ರು ಹೇಳಿದ್ರೆ ನಮ್ಗೆ ಅದೊಂದು ಖುಷಿ ಕೊಡುವಂತದ್ದು. ಅದಕ್ಕೆ ಒಂದು ಹೇಳ್ಬೇಕು ಪ್ರಭುಜಿ, ಇದು ಉದಾಹರಣೆ ಕೊಡ್ಬಹುದು ಅಂತ ಹೇಳಿ. ಅದೇ, ನಾವು ಕಲ್ತು ಇನ್ನೊಬ್ರಿಗೆ ಕಲಿಸುವಂತಹದ್ದು, ಮತ್ತೆ ನಮ್ಮಿಂದ ಕಲ್ತವರು ಮತ್ತೆ ಅವರು ಕಲಿಸುವಂತಹ ಇದಕ್ಕೆ ಬರ್ತಾರೆ. ಅಂದ್ರೆ ಯಾವಾಗ್ಲೂ ಅಲ್ಲಿ ಕಲಿಯುವವರು ಯಾವಾಗ್ಲೂ ಇದ್ದಾರೆ, ಕಲಿಸುವವರು ಕೂಡ ಯಾವಾಗ್ಲೂ ಇರ್ತಾರೆ. ಆ ಕಲಿಸುವವರು
ಆಮೇಲೆ ಕಲಿಯುವವರು ಕಲಿಸುವವರಂತಹ ಒಂದು ಸ್ಥಾನಕ್ಕೆ ಬರ್ತಾರೆ. ಹಾಗೆ ಅದೊಂದು ಚಕ್ರ ನಡೀತಾ ಇರ್ತದೆ. ಆ ಒಂದು ಜ್ಞಾನ ಪರಂಪರೆ ಅದು ಭಕ್ತಿಯಲ್ಲಿ ಆ ಒಂದು ಭಕ್ತಿಯ ಪರಂಪರೆ ಅದು ನಡೀತಾ ಇರ್ತದೆ. ಅದು ಯಾವತ್ತೂ ಕೂಡ ಮುಗಿಯುವುದಿಲ್ಲ, ನಿರಂತರವಾಗಿ ಸಾಗ್ತಾ ಇರ್ತದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ರಿಗೂ ಕೂಡ ಧನ್ಯವಾದಗಳು. ನಾವು ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಓದೋರು ಕೈ ಮೇಲೆ ಎತ್ತಿ. ರಾಘವ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲವೂ ಸಂಪೂರ್ಣವಾಗಿದೆ. ಪೂರ್ಣಮದ ಪೂರ್ಣಮಿದಂ. ಸಮುದ್ರದ ನೀರು ತುಂಬಾ ಇದ್ದರೂ ನೀರಿನ ಕೊರತೆ ಇರುವಾಗ ನೀವು ಕೃಷ್ಣನ ಸಹಾಯವನ್ನು ತೆಗೆದುಕೊಳ್ಳಬೇಕು. ಅವನು ನೀರನ್ನು ಆವಿಯಾಗಿಸುವನು. ಅವನು ಮೋಡವನ್ನಾಗಿ ಮಾಡುತ್ತಾನೆ. ನಂತರ ಅದು ಕೆಳಗೆ ಬಿದ್ದಾಗ ಸಿಹಿಯಾಗುತ್ತದೆ. ಇಲ್ಲವಾದರೆ ಮುಟ್ಟಲು ಸಾಧ್ಯವಿಲ್ಲ. ಎಲ್ಲವೂ ಪೂರ್ಣವಾಗಿದೆ. ಶ್ರೀಮದ್ ಭಾಗವತಂ 1.8.2 ಏಪ್ರಿಲ್ 13, 1973. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಇನ್ನೊಂದು ರೀತಿಯ ಪರಿಪೂರ್ಣತೆ. ನಾವು ಎಷ್ಟೇ ಕಷ್ಟಪಟ್ಟರು ಆ ಭಗವಂತನ ಒಂದು ಏನು ಅನುಮತಿ ಇಲ್ಲದೆ ಇದ್ರೆ ಏನನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಕೊಟ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಈಗ ಪ್ರಕೃತಿಯಲ್ಲಿ ಎಲ್ಲಾನು ಇದೆ ಅಂತ ಹೇಳಿ ನಾನು ಅದನ್ನ ನನ್ನ ಇಷ್ಟಕ್ಕೆ ಬಂದ ಹಾಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಮುದ್ರದಲ್ಲಿ ಎಷ್ಟು ನೀರು ಇದ್ರೂ ಕೂಡ ನೀರು ನನಗೆ ಏನು ಬಾಯಾರಿಕೆ ಆದಾಗ ನಾನು ಮಳೆಯಿಂದ ಬಂದಂತಹ ಆ ಒಂದು ಸಿಹಿ ನೀರನ್ನು ಕುಡಿಯಬೇಕೆ ವಿನಃ ಆ ಉಪ್ಪು ನೀರನ್ನು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ನಂದಿನಿ ಮಾತಾಜಿ. ಪ್ರಕೃತಿಯ ವ್ಯವಸ್ಥೆ. ಮಗು ಹುಟ್ಟಿದ ತಕ್ಷಣ ತಾಯಿಯ ಎದೆಯಲ್ಲಿ ಹೇರಳವಾದ ಹಾಲು ಇರುತ್ತದೆ. ಅದು ಪ್ರಕೃತಿಯ ವ್ಯವಸ್ಥೆ. ಜನನದ ನಂತರ ಮಗುವಿಗೆ ತಕ್ಷಣ ಆಹಾರದ ಅಗತ್ಯವಿರುತ್ತದೆ. ತಾಯಿಯ ಎದೆಗೆ ತಕ್ಷಣವೇ ಹಾಲು ಪೂರೈಕೆ ಆಗ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಇನ್ನೊಂದು ರೀತಿಯಾದಂತಹ ಪರಿಪೂರ್ಣತೆ. ಮಗುವಿಗೆ ಅತ್ಯಂತ ಸಂಪೂರ್ಣವಾದಂತಹ ಪರಿಪೂರ್ಣವಾದ ಆಹಾರ ಅದು ತಾಯಿಯ ಎದೆ ಹಾಲು. ಅದು ಪ್ರಕೃತಿ ತಾನಾಗಿಯೇ ಆ ತಾಯಿಯಲ್ಲಿ ಇಡುತ್ತದೆ. ಹಾಗಾಗಿ ಆ ಮಗುವಿಗೆ ಪೋಷಣೆಯು ದೊರೆಯುತ್ತದೆ. ಉಷಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೀಗಾಗಿ ಈ ದೃಗ್ಗೋಚರವಾದ ಅಥವಾ ಐಹಿಕ ಜಗತ್ತು ಸ್ವಯಂಪೂರ್ಣವಾಗಿದೆ. 24 ಮೂಲಭೂತ ಅಂಶಗಳಿಂದಾದ ಈ ಭೌತ ವಿಶ್ವವು ತಾತ್ಕಾಲಿಕವಾಗಿ ಪ್ರಕಟವಾಗಿದೆ. ಈ ಜಗತ್ತಿನ ಅಸ್ತಿತ್ವ ಪೋಷಣೆಗಾಗಿ ಬೇಕಾದ ಎಲ್ಲವನ್ನೂ ಇವು ಒದಗಿಸುತ್ತವೆ. ಈ ಜಗತ್ತನ್ನು ನಡೆಸಲು ಬೇರಾವ ಬಾಹ್ಯ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಈಶೋಪನಿಷತ್ ಇನ್ವೊಕೇಶನ್. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಇದರಲ್ಲಿ ಇನ್ನೊಂದು ವಿಷಯ ನಮಗೆ ಗೊತ್ತಾಗ್ತದೆ. ಈಗ ನಾವು ಅನ್ಯ ಗ್ರಹಗಳಿಗೆ ಹೋಗಿ ಏನೇನೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅಲ್ಲಿಂದ ಹೋಗಿ ಅಲ್ಲಿ ಏನಾದ್ರೂ ಸಿಗ್ತದಾ ಅಂತ ಹೇಳಿ ಹುಡುಕುವಂತದ್ದು, ಅಲ್ಲಿಂದ ಖನಿಜಗಳನ್ನ ತರುವಂತದ್ದು, ಇವುಗಳ ಅಗತ್ಯ ಇಲ್ಲ. ಯಾಕಂದ್ರೆ ಈ ಭೌತಿಕ ಪ್ರಪಂಚ ಇಲ್ಲಿ ಏನು ಕೃಷ್ಣ ಇಟ್ಟಿದ್ದಾನೋ ಅದು ಪರಿಪೂರ್ಣವಾಗಿದೆ. ಅದನ್ನ ಬಿಟ್ಟು ನಮಗೆ ಹೊರಗಡೆಯಿಂದ ಬೇರೆ ಗ್ರಹದಿಂದ ತರುವಂತಹ ಒಂದು ಯಾವುದೇ ಅವಶ್ಯಕತೆಯೂ ಕೂಡ ಇರುವುದಿಲ್ಲ. ನಮಗೆ ಕುಡಿಲಿಕ್ಕೆ ನೀರು ಇಲ್ಲೇ ಸಿಗ್ತದೆ, ನಮಗೆ ಬೇಕಾದಂತಹ ಆಶ್ರಯ ಇಲ್ಲೇ ಸಿಗ್ತದೆ. ಹಾಗಾಗಿ ಅದನ್ನ ಬಿಟ್ಟು ಬೇರೆ ಬಾಹ್ಯವಾದಂತಹ ಪ್ರಯತ್ನ ಬೇಕಾಗಿಲ್ಲ. ರೀನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾನವ ಜನ್ಮವು ಜೀವಿಯ ಪ್ರಜ್ಞೆಯ ಪೂರ್ಣ ಅಭಿವ್ಯಕ್ತಿ ಮತ್ತು ಜನನ ಮರಣಗಳ ಚಕ್ರದ 84 ಲಕ್ಷ ಜೀವರಾಶಿಗಳಲ್ಲಿ ವಿಕಾಸನಗೊಂಡು ಈ ಜನ್ಮ ಪ್ರಾಪ್ತವಾಗುತ್ತದೆ. ಸಂಪೂರ್ಣ ಪ್ರಜ್ಞೆಯಿಂದ ಅರಸಲಾಗಿರುವ ಮಾನವ ಜೀವನದ ಸಮಗ್ರದಲ್ಲಿ ತನ್ನ ಪೂರ್ಣತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳದಿದ್ದರೆ ಅವನು ತನ್ನ ಪೂರ್ಣತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಅವಕಾಶವನ್ನು ಕಳೆದುಕೊಂಡು ಭೌತ ಪ್ರಕೃತಿಯ ನಿಯಮದಂತೆ ಮತ್ತೆ ವಿಕಾಸ ಚಕ್ರಕ್ಕೆ, ಜನನ ಮರಣ ಚಕ್ರಕ್ಕೆ ಬೀಳುತ್ತಾನೆ. ಶ್ರೀ ಈಶೋಪನಿಷತ್ ಇನ್ವೊಕೇಶನ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈಗ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ. ಆದ್ರೆ ನಮಗೆ ಏನು ಕೆಲಸ ಅಂತ ಹೇಳಿ ಕೇಳ್ಬೋದು. ನಾವು ಈಗ ಪರಿಪೂರ್ಣತೆಯನ್ನ ಸಾಧಿಸ್ಲಿಕ್ಕೋಸ್ಕರ ಭೌತಿಕವಾದ ಪರಿಪೂರ್ಣತೆಯನ್ನ ಸಾಧಿಸ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಏನಾಗ್ತದೆ, ಕೊನೆಗೆ ಎಲ್ಲವೂ ಕೂಡ ನಾಶವಾಗ್ತದೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಚಕ್ರ. ಈಗ ಈ ಒಂದು ವಾರದಲ್ಲಿ ನಾವು ನೋಡಿದ್ರೆ ಇವತ್ತು ಭಾನುವಾರ, ನಾಳೆ ಸೋಮವಾರ, ಮತ್ತೆ ಶನಿವಾರ, ಆಮೇಲೆ ಭಾನುವಾರ, ಮತ್ತೆ ಸೋಮವಾರ. ಅದು ಚಕ್ರದ ರೀತಿಯಲ್ಲಿ ತಿರುಗ್ತಾ ಇದೆ. ಈಗ ಮಳೆಗಾಲ, ಚಳಿಗಾಲ, ಆಮೇಲೆ ಬೇಸಿಗೆ ಕಾಲ, ಆಮೇಲೆ ಮತ್ತೆ ಮಳೆಗಾಲ. ಅದು ಕೂಡ ಒಂದು
ಚಕ್ರದ ರೀತಿಯಲ್ಲಿ ತಿರುಗ್ತಾ ಇರ್ತದೆ. ಹಾಗೆ ಈ ಋತುಗಳು ಈ ಎಲ್ಲವೂ ಕೂಡ ಚಕ್ರದ ರೀತಿಯಲ್ಲಿ ತಿರುಗ್ತಾ ಇರ್ತದೆ. ಈಗ ಒಬ್ಬ ವ್ಯಕ್ತಿ ತಾನು ಭೌತಿಕವಾಗಿ ಬಹಳಷ್ಟನ್ನ ಸಾಧನೆ ಮಾಡಿ ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿದ್ರು ಕೂಡ ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಹಾಗಾದ್ರೆ ನೀನು ಸಂಪಾದನೆ ಮಾಡಿದ್ದು ಅಥವಾ ನೀನು ಸಾಧಿಸಿದ್ದು ಏನು ಅಂತ ಹೇಳಿದ್ರೆ ಏನೂ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಕಾಲದ ಒಂದು ಪ್ರಭಾವಕ್ಕೆ ಒಳಗಾಗಿ ಎಲ್ಲವೂ ನಾಶವಾಗಿ ಹೋಗ್ತದೆ. ಹಾಗಾದ್ರೆ ನಿನ್ನಿಂದ ಆಗಬೇಕಾದ ಸಾಧನೆ ಯಾವುದು ಅಂತ ಕೇಳಿದ್ರೆ ಅದು ಭಗವಂತನ ಧಾಮಕ್ಕೆ ಹೋಗುವುದರಲ್ಲಿ ನೀನು ಮಾಡಬೇಕಾಗಿರುವಂತಹ ಪ್ರಯತ್ನ ಅಷ್ಟೇ. ಹೀಗೆ ಒಂದು ಪ್ರಯಾಣ ಮಾಡುವಂತಹ ಒಬ್ಬ ಪ್ರಯಾಣಿಕ ಅವನು ತಾನು ಹತ್ತಿದಂತಹ ಒಂದು ರೈಲ್ನಲ್ಲಿ ಅವನು ಕುತ್ಕೊಂಡ ಸೀಟಿಗೆ ಅವನು ಎಷ್ಟೇ ಒಂದು ಡೆಕೋರೇಷನ್ ಮಾಡಿದ್ರು, ಎಷ್ಟೇ ಅಲಂಕಾರ ಮಾಡಿದ್ರು ಕೂಡ, ಅಲ್ಲಿ ಎಷ್ಟೇ ವ್ಯವಸ್ಥೆಗಳನ್ನ ತಂದಿಟ್ರು ಕೂಡ ಅವನ ಸ್ಟಾಪ್ ಬಂದಾಗ ಅವನು ಇಳ್ಕೊಂಡು ಹೋಗ್ಬೇಕಾಗ್ತದೆ. ಅವನಲ್ಲೇ ಶಾಶ್ವತವಾಗಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇರುವುದಿಲ್ಲ. ಅವನು ಮಾಡಬೇಕಾಗಿರೋದೇನು, ಅವನ ಒಂದು ಪ್ರಯಾಣವನ್ನ ಅವನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡ್ರೆ ಸಾಕು. ಅವನ ಒಂದು ಏನು ಗುರಿ ಇದೆ ಅದನ್ನ ಹೋಗಿ ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಮಾನವ ಜನ್ಮ ಯಾತಕ್ಕೋಸ್ಕರ ಬಂದಿದೆ? ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಥಾತು ಬ್ರಹ್ಮ ಜಿಜ್ಞಾಸ. ಈ ಮಾನವ ಜನ್ಮ 84 ಲಕ್ಷ ಜೀವರಾಶಿಗಳ ನಂತರ ಬಂದಿರುವಂತದ್ದು ಇದು ಅತ್ಯಂತ ಅಮೂಲ್ಯವಾದದ್ದು. ಇದರ ಒಂದು ಕೆಲಸ ಏನು ಅಂತ ಹೇಳಿದ್ರೆ ನಾವು ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಏನೇನು ಬೇಕೋ ಅದಷ್ಟನ್ನೇ ಮಾಡಬೇಕು. ಮತ್ತೆ ಭೌತಿಕವಾದಂತಹ ವಸ್ತುಗಳನ್ನು ಸಂಗ್ರಹಿಸ್ತಾ ಇಲ್ಲೇ ಕುಳಿತುಕೊಂಡ್ರೆ ನಾವು ಮಾಡಿದಂತಹ ಕಾರ್ಯಕ್ಕೂ ಏನು ಪ್ರಯೋಜನ ಇರುವುದಿಲ್ಲ ಮತ್ತು ನಾವು ಬಂದಂತಹ ಉದ್ದೇಶವೂ ಕೂಡ ಈಡೇರುವುದಿಲ್ಲ. ಹಾಗಾಗಿ ನಾವು ಪರಿಪೂರ್ಣವಾದಂತಹ ಪ್ರಪಂಚದಲ್ಲಿ ಅಪರಿಪೂರ್ಣವಾಗಿರುವಂತದ್ದು ನಮ್ಮ ಭಕ್ತಿ ಮಾತ್ರ ಭಗವಂತನಿಗೆ. ಬೇರೆಲ್ಲವೂ ಕೂಡ ಭಗವಂತನಿಂದಲೇ ಪರಿಪೂರ್ಣವಾಗಿಯೇ ಇದೆ. ಈಗ ಅವನಿಂದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದರೂ ಸಹ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅವನು ಸಂಪೂರ್ಣ ಶೇಷಭಾಗವಾಗಿ ಉಳಿಯುತ್ತಾನೆ. ಅಂದ್ರೆ ಭಗವಂತ ಯಾವಾಗ್ಲೂ ಸಂಪೂರ್ಣನಾಗಿಯೇ ಉಳಿಯುತ್ತಾನೆ. ಈಗ ಎಲ್ಲವೂ ಕೂಡ ಭಗವಂತನಿಂದಲೇ ಬರ್ತದೆ. ಇದು ಭೌತಿಕವಾದ ಉದಾಹರಣೆ ನೋಡುವುದಾದ್ರೆ ನಾವೊಂದು ಕಾಗದವನ್ನು ತೆಗೆದುಕೊಂಡು ಅದನ್ನೊಂದು 10 ಭಾಗವಾಗಿ ತುಂಡು ಮಾಡಿ ಹಾಕಿದ್ರೆ ಮತ್ತೆ ಆ ಮೂಲ ಕಾಗದ ಇಲ್ಲ, ಅದು ಹೋಯ್ತು. ಆದ್ರೆ ಆಧ್ಯಾತ್ಮದಲ್ಲಿ ಹಾಗೆಲ್ಲ, ನಾವು ಒಂದರಿಂದ ಒಂದನ್ನ ತೆಗೆದ್ರೆ ಒಂದೇ ಉಳಿಯುತ್ತದೆ, ಒಂದಕ್ಕೆ ಒಂದನ್ನ ಸೇರಿಸಿದ್ರೆ ಆಗ್ಲೂ ಒಂದೇ ಉಳಿಯುತ್ತದೆ. ಇದು ಆಧ್ಯಾತ್ಮಿಕವಾದಂತಹ ಲೆಕ್ಕಾಚಾರ. ಹಾಗೆ ಈ ಪ್ರಪಂಚ ಎಲ್ಲವೂ ಕೂಡ ಭಗವಂತನಿಂದಲೇ ವಿಸ್ತಾರಗೊಂಡಿರುವಂತಹದ್ದು. ಆದ್ರೆ ಆ ವಿಸ್ತಾರಗೊಂಡ ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಪರಿಪೂರ್ಣವಾಗಿರ್ತದೆ. ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯಾವ ರೀತಿಯಲ್ಲಿ ದೇವರು ಮಾತ್ರ ಶೂನ್ಯ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಎಂಬುದು ಪೂರ್ಣ ಮತ್ತು ನೀವು ಆ ಒಂದರಲ್ಲಿ ಒಂದು ಪೂರ್ಣವನ್ನು ಕಳೆದರೆ ಅದು ಒಂದು ಹಾಗೆಯೇ ಉಳಿಯುತ್ತದೆ. ಇದನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಚಿಕ್ಕ ಮೆದುಳು ಉಳ್ಳವರು ಅವರು ಭೌತಿಕವಾಗಿ ಯೋಚಿಸುತ್ತಾರೆ. ಒಂದು ಪೂರ್ಣದಲ್ಲಿ ಒಂದನ್ನು ತೆಗೆದುಕೊಂಡರೆ ಅದು ಶೂನ್ಯವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದ. ಯಾವ ರೀತಿಯಲ್ಲಿ ದೇವರು ಮಾತ್ರ ಶೂನ್ಯ, ಯಾವ ರೀತಿಯಲ್ಲಿ ದೇವರು ಮಾತ್ರ ಶೂನ್ಯ. ಉಪನಿಷತ್ತು ಹೇಳುತ್ತದೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಸಂಪೂರ್ಣವಾದುದರಿಂದ ಎಲ್ಲವನ್ನೂ ತೆಗೆದ ಮೇಲೆ ಸಂಪೂರ್ಣವಾದ ಶೇಷ ಭಾಗವು ಮಾತ್ರವೇ ಉಳಿದುಕೊಳ್ಳುತ್ತದೆ. ಕಾಮನ್ ಕನ್ವರ್ಸೇಷನ್ ವಿತ್ ಪ್ರೊಫೆಸರ್ ಹಾಪ್ಕಿನ್ಸ್, ಜುಲೈ 13, 1975, ಫಿಲಡೆಲ್ಫಿಯಾ. ಧನ್ಯವಾದಗಳು. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನು ದಶಲಕ್ಷ ಬಾರಿ ವಿಸ್ತರಣೆಯಾದರೂ ಇನ್ನೂ ಅವನು ಕೃಷ್ಣ. ಪೂರ್ಣಮೇವಾಶಿಷ್ಯತೆ. ಕೃಷ್ಣನ್ ಎಷ್ಟು ಪರಿಪೂರ್ಣನೆಂದರೆ ಕೃಷ್ಣನು ದಶಲಕ್ಷ ಬಾರಿ ವಿಸ್ತರಣೆಯಾದರೂ ಇನ್ನೂ ಅವನು ಅದೇ ಕೃಷ್ಣ. ನೀವು ಕಾಣ್ತೇವೆ. ಧನ್ಯವಾದ. ಹರೇ ಕೃಷ್ಣ. ನ್ಯೂ ವೃಂದಾವನ 22/6/1969. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಭಗವಂತ ಎಷ್ಟೇ ಸಾರಿ ವಿಸ್ತರಣೆಯನ್ನು ಹೊಂದಿದ್ರು, ಯಾಕಂದ್ರೆ ಭಗವಂತನ ವಿಸ್ತರಣೆ ಅನಂತ, ಎಲ್ಲ ಬಹಳಷ್ಟು, ಒಂದು ಸಮುದ್ರದ ಅಲೆಗಳು ಹೇಗಿರ್ತವೋ ಆ ರೀತಿಯಾಗಿ ಭಗವಂತನ ವಿಸ್ತರಣೆಗಳು. ಆದ್ರೂ ಕೂಡ ಭಗವಂತ ಯಾವಾಗಲೂ ಸಂಪೂರ್ಣನಾಗಿಯೇ ಇರ್ತಾನೆ.
ಶಶಿಕುಮಾರ್ ಪ್ರಭು. ಅವನು ಅದೇ ಕೃಷ್ಣ ಪ್ರಭುಜಿ, ಅವನು ಎಲ್ಲವನ್ನು ತಿನ್ನುತ್ತಾನೆ, ಆದರೆ ಅವನು ನಮಗೆ ಎಲ್ಲವನ್ನು ಪ್ರಸಾದವನ್ನಾಗಿ ಬಿಡುತ್ತಾನೆ. ಕೃಷ್ಣನಿಗೆ ಏನನ್ನಾದರೂ ಅರ್ಪಿಸಿದರೆ ಅವನು ಅದನ್ನು ತಿನ್ನುತ್ತಾನೆ, ಆದರೆ ಅವನು ನಮಗೆ ಎಲ್ಲವನ್ನು ಪ್ರಸಾದವಾಗಿ ಬಿಡುತ್ತಾನೆ. ಹೇಗೆ? ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದು ದೇವರ ಶಕ್ತಿ. ಅವನು ಎಲ್ಲವನ್ನೂ ತಿನ್ನುತ್ತಾನೆ, ಆದರೆ ಅವನು ನಮಗೆ ಎಲ್ಲವನ್ನು ಪ್ರಸಾದವಾಗಿ ಇರುತ್ತಾನೆ. ಇನಿಸಿಯೇಷನ್ ಜೂನ್ 30. ಹರೇ ಕೃಷ್ಣ. 1972. ಹರೇ ಕೃಷ್ಣ. ಇದು ಭಗವಂತನಿಗೆ ನೈವೇದ್ಯ ಮಾಡುವುದರ ಕುರಿತಾಗಿ ಒಂದು ಉತ್ತಮವಾದ ಉದಾಹರಣೆ. ಭಗವಂತನಿಗೆ ನಾವು ಮಾಡುವಂತಹ ನೈವೇದ್ಯ ಅದು ಭಗವಂತ ಸ್ವೀಕರಿಸ್ತಾನೆ, ನಂತರ ಅದು ಪೂರ್ತಿಯಾಗಿಯೇ ಮತ್ತೆ ನಮಗೆ ದೊರಕ್ತದೆ. ಯಾಕಂದ್ರೆ ಭಗವಂತ ಪೂರ್ಣ, ಭಗವಂತ ಸ್ವೀಕರಿಸಿದಂತಹ ಆ ಭೋಗ ಏನಿದೆ ಅದು ಕೂಡ ಪೂರ್ಣ, ಭಗವಂತ ನಮಗೆ ಹಿಂದಕ್ಕೆ ಕೊಡುವಂತಹ ಪ್ರಸಾದ ಏನಿದೆ ಅದು ಕೂಡ ಪೂರ್ಣವಾಗಿಯೇ ಉಳಿಯುತ್ತದೆ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಂಪೂರ್ಣತೆಯು ಭ್ರಮೆಯ ಪ್ರಾತಿನಿಧ್ಯ. ಇಂದ್ರಿಯ ಆನಂದದ ಸಂಪೂರ್ಣ ಜೀವನವನ್ನು ರಚಿಸಲು ನಾವು ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಸಂಪೂರ್ಣತೆಯ ಭ್ರಮೆಯ ಪ್ರಾತಿನಿಧ್ಯವು ನಮ್ಮನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲಾರದು. ಈಶೋಪನಿಷತ್ ಇನ್ನೋಕೇಶನ್. ಹರೇ ಕೃಷ್ಣ. ಹರೇ ಕೃಷ್ಣ. ಇಂದ್ರಿಯ ಭೋಗದಿಂದ ಯಾರು ಕೂಡ ಸಂತೃಪ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯೇವತೆ ಆದ್ಯಂತವಂತ ಕೌಂತೆಯ ನತೇಶ್ವರಮತೆ ಬುಧಃ. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಆದಿ ಇದೆ, ಅಂತ್ಯ ಇದೆ ಈ ಭೌತಿಕವಾದಂತಹ ಇಂದ್ರಿಯ ಸುಖಗಳಿಗೆ. ಹಾಗಾಗಿ ಅದು ಸಂಪೂರ್ಣ ಅಲ್ಲ, ಅದು ಪರಿಪೂರ್ಣತೆಯನ್ನ ನೀಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಅಪರಿಪೂರ್ಣತೆಯನ್ನು ಬಿಂಬಿಸುವ ಅನುಭವಗಳು, ಈಗ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಅಪರಿಪೂರ್ಣತೆಯನ್ನ ನಾವು ಕಾಣ್ತೇವೆ, ಇದನ್ನ ನೀವು ಹಾಗೆ ಹೇಳ್ಬೋದು. ಈಗ ಮೊದಲು ನಾವು ನೋಡಿದೆವು ಪ್ರಕೃತಿಯಲ್ಲಿ ಹೇಗೆ ಭಗವಂತನಿಂದ ಪರಿಪೂರ್ಣವಾಗಿದೆ ಎಲ್ಲ ಅಂತ ಹೇಳಿ. ಈಗ ಎರಡನೇ ಪ್ರಶ್ನೆ, ನಮ್ಮ ಜೀವನದಲ್ಲಿ ಹೇಗೆ ನಾವು ಅಪರಿಪೂರ್ಣತೆಯನ್ನ ಅನುಭವಿಸ್ತೇವೆ ಹೇಳುವವರು ಕೈ ಮೇಲೆತ್ತಿ ಮೊದಲು. ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಅಥವಾ ಆ ಒಂದು ಹೇಗೆ ಅದು ಅಪರಿಪೂರ್ಣವಾಗಿದೆ. ಎಸ್, ಸಂಗೀತ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಈಗ ನಾವು ಪ್ರೀತಿಯನ್ನು ತಗೊಂಡ್ರೆ, ನಾವು ಈಗ ಮಕ್ಕಳನ್ನು ಪ್ರೀತಿಸ್ಲಿ ಅಥವಾ ಮನೆ ಮಂದಿಯನ್ನು ಪ್ರೀತಿಸ್ಲಿ, ಅದು ಪರಿಪೂರ್ಣವಾಗಿ ಇರುತ್ತೆ ಅಲ್ವಾ ಪ್ರಭುಜಿ? ಅದರಲ್ಲಿ ನಮ್ಗೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಭಗವಂತನಿಗೆ ನಾವು ಕನೆಕ್ಟ್ ಆಗಿ ಭಗವಂತನ ಸೇವೆಯನ್ನು ನಾವು ಮಾಡ್ತಾ ಇದ್ರೆ ಮಾತ್ರ ನಮಗೆ ನಿಜವಾದ ಪ್ರೀತಿ ಅಂದ್ರೆ ಏನು, ಸಂತೋಷ ಅಂದ್ರೆ ಏನು ಅಂತ ತಿಳಿಯುತ್ತೆ. ಹಾಗಾಗಿ ಈ ಒಂದು ಭೌತಿಕವಾದ ಯಾವುದೇ ಒಂದು ಸಂಬಂಧ ಇರಲಿ, ಅದು ಅಪರಿಪೂರ್ಣತೆಯನ್ನು ಬಿಂಬಿಸುತ್ತೆ ಅಂತ ಹೇಳಲಾಗ್ತದೆ. ಎಸ್ ಮಾತಾಜಿ. ಹರೇ ಕೃಷ್ಣ. ಭೌತಿಕವಾದಂತಹ ಸಂಬಂಧಗಳು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ತೇವೆ, ಅಥವಾ ಆ ಒಂದು ಪ್ರೀತಿಯೇ ಅದು ಕಡಿಮೆ ಆಗಬಹುದು, ಅಥವಾ ಅವರು ನಮ್ಮನ್ನ ಕಳೆದುಕೊಳ್ಬಹುದು. ಹಾಗಾಗಿ ಇದು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದಿನ ಜನ್ಮದಲ್ಲಿ ನಮಗೆ ಎಷ್ಟೋ ಜನ ಸಂಬಂಧಿಗಳು ಪ್ರೀತಿ ಪಾತ್ರರಿದ್ರು, ಆದರೆ ಇವತ್ತು ನಮಗೆ ಅವರ ನೆನಪು ಕೂಡ ಇಲ್ಲ ಅವರು ಯಾರು ಅಂತ ಹೇಳಿ. ಇನ್ನು ಮುಂದಿನ ಜನ್ಮದಲ್ಲಿಯೂ ಜನ್ಮ ಅಂತಿದ್ರೆ ಅಲ್ಲಿಯೂ ಕೂಡ ನಮಗೆ ಅನೇಕ ಜನರು ನಮಗೆ ಸಂಬಂಧಿಗಳಾಗಿ ಬರ್ತಾರೆ, ಆದ್ರೆ ಅವರ ಬಗ್ಗೆ ಕೂಡ ನಮಗೆ ಯಾವುದು ಗೊತ್ತಿಲ್ಲ. ಹಾಗಾಗಿ ಇದು ಯಾವುದು ಕೂಡ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಸಂಬಂಧದಲ್ಲಿ ಬರುವಂತಹ ಸಂತೋಷ ನಾವು ಏನು ಪಡೆಯುತ್ತೇವೆ ಅದು ಕೂಡ ಕ್ಷಣಿಕವಾದದ್ದು, ಅದು ಶಾಶ್ವತವಾದಂತಹ ಸಂತೋಷವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಿ ಮಾತಾಜಿ. ಅಪರಿಪೂರ್ಣತೆ ಅಂದ್ರೆ ಮನಸ್ಸು ಪ್ರಭುಜಿ. ಮನಸ್ಸು ಒಂದ್ ದಿವಸ ಇದ್ದಂಗೆ ಇನ್ನೊಂದ್ ದಿವಸ ಇರಲ್ಲ. ಅದ್ರಿಂದ ನಾವು ಡೈಲಿ ಡಿಫ್ರೆಂಟ್ ಆಗಿ ನಮ್ಮಲ್ಲಿ ಆಲೋಚನೆಗಳು ಬರ್ತಾ ಇರುತ್ತೆ. ಒಂದ್ ದಿವಸ ಭಕ್ತಿ ಚೆನ್ನಾಗ್ ಮಾಡ್ತೀವಿ, ನೆಕ್ಸ್ಟ್ ಡೇ ಸ್ವಲ್ಪ ಕಡಿಮೆ ಆಗುತ್ತೆ. ಈ ತರ ಮನಸ್ಸು ತುಂಬಾ ಅಪರಿಪೂರ್ಣತೆ ಮಾಡ್ತಾ ಇರುತ್ತೆ. ಹೌದು, ನಮ್ಮ ಮನಸ್ಸು ಅಂದ್ರೆ ಅದರ ಕೆಲಸನೇ ನೀನ್ ಸರಿ ಇಲ್ಲ ಅಂತ ಹೇಳೋದು. ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಯಾವ್ದು ಅದಕ್ಕೆ ಸಮಾಧಾನ ಅಂತ ಹೇಳಿ ಇರುವುದಿಲ್ಲ. ಎಲ್ಲವನ್ನು ಸರಿಯಾಗಿ ಮಾಡಿಕೊಟ್ರು ಕೂಡ ಅದು ಏನ್ ಸರಿ ಇಲ್ವೋ ಅಲ್ಲಿಗೆ ಹೋಗಿ ಅದು ಸರಿಯಾಗ್ಲಿಲ್ಲ, ಇದು ಸರಿಯಾಗ್ಲಿಲ್ಲ ಅಂತೇಳಿ ನಮಗೆ ಬೇಸರವನ್ನ ಉಂಟು ಮಾಡ್ತದೆ.
ಅದು ಮನಸ್ಸಿನ ಒಂದು ಸ್ವಭಾವ. ಅದಕ್ಕೆ ಮನಸ್ಸಿನ ಮಾತನ್ನ ಕೇಳಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೇವೆ. ನಾವು ಮನಸ್ಸನ್ನ ಅವಲೋಕನ ಮಾಡ್ಬೇಕು. ಮನಸ್ಸು ಏನನ್ನ ಚಿಂತನೆ ಮಾಡ್ತಾ ಇದೆ, ಅಥವಾ ಮನಸ್ಸು ಸಂತೋಷವಾಗಿದೆಯೋ ಇಲ್ವೋ ಅನ್ನೋದನ್ನ ನಾವು ನೋಡ್ಬೇಕು. ಅಥವಾ ಮನಸ್ಸು ಸಂತೋಷವಾಗಿಲ್ಲ, ಅದು ಬೇಸರದಲ್ಲಿದೆ ಅಂತ ಹೇಳಿದ್ರೆ ಆ ಬೇಸರಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ಹುಡುಕಿ ತೆಗಿಬಹುದು. ಆದ್ರೆ ಆ ಕಾರಣವನ್ನ ತೆಗೆದು ನೋಡಿದ್ರೆ ಅಲ್ಲಿ ಅಂತ ದೊಡ್ಡ ಕಾರಣ ಏನು ಇರುವುದಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ನಾವು ಬೇಸರ ಮಾಡ್ಕೊಂಡಿರ್ತೇವೆ. ಹಾಗೆ ಏನ್ ಮಾಡ್ಬೇಕು, ಆ ಮನಸ್ಸಿಗೆ ಬುದ್ಧಿಯ ಮೂಲಕ ನಾವು ಬುದ್ಧಿಯನ್ನು ಹೇಳಬೇಕು. ಇಷ್ಟು ಸಣ್ಣ ವಿಷಯಕ್ಕೆ ಬೇಸರ ಮಾಡಿ ನನ್ನ ಮೂಡ್ ಹಾಳು ಮಾಡ್ತಾ ಇದೆಯಾ ಯಾಕೆ ಅಂತ ಕೇಳಿ ಆ ಮನಸ್ಸನ್ನು ನಾವು ಕೇಳ್ಬೇಕು. ಹಾಗೆ ಆ ಮನಸ್ಸು ಅಂದ್ರೆ ಸಣ್ಣ ಮಕ್ಕಳ ಹಾಗೆ, ಅದು ಏನಂತ ದೊಡ್ಡ ಸಮಸ್ಯೆ ಇರುವುದಿಲ್ಲ. ಆದ್ರೆ ಅಳ್ತಾ ಇರ್ತದೆ. ಮಕ್ಕಳಂದ್ರೆ ಅಳೋದು. ಏನ್ ಅಳೋದು? ಸುಮ್ನೆ ಹೀಗೆ ಅಳೋದು. ಎಲ್ಲಾದ್ರೂ ಹೋದ್ರೆ ಅಲ್ಲಿ ಸ್ವಲ್ಪ ತುಂಬಾ ಜನ ಸೇರಿದ್ರೆ ಅಳೋದು, ಎಲ್ರು ನೋಡ್ಲಿ ಅಂತ ಹೇಳಿ ಅಳೋದು, ಅಥವಾ ಇನ್ಯಾವುದೋ ಕಾರಣಕ್ಕೆ ಅಳೋದು. ಹೀಗೆ ಆ ಮನಸ್ಸೇ ಹಾಗೆ ಇರೋದು. ಆ ಮನಸ್ಸನ್ನ ನಾವು ನಿಯಂತ್ರಣ ಮಾಡಬೇಕು, ಅದನ್ನ ಅವಲೋಕನ ಮಾಡಬೇಕು. ಆದ್ರೆ ಅದರ ಜೊತೆಗೆ ನಾವು ಕೂತ್ಕೊಂಡು ಅಳೋದಲ್ಲ. ಯಾಕಂದ್ರೆ ಮನಸ್ಸು ನಾವಲ್ಲ. ನಾವು ಆ ಮನಸ್ಸಿನಿಂದ ಬೇರ್ಪಟ್ಟು ನಮ್ಮನ್ನ ನೋಡ್ಲಿಕ್ಕೆ ಪ್ರಯತ್ನಿಸಿದಾಗ ಆ ಮನಸ್ಸಿನ ದುಃಖದಲ್ಲಿ ನಾವು ಭಾಗಿಯಾಗುವುದಿಲ್ಲ. ಬದಲಾಗಿ ಆ ಮನಸ್ಸಿಗೆ ನಾವು ಬುದ್ಧಿವಾದ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ರೀನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಮಸ್ತೆ. ನಾವು ಗಳಿಸಿರೋ ಎಷ್ಟೇ ಹಣ, ಅಂತಸ್ತು, ಆಸ್ತಿ ಪಾಸ್ತಿ ಅಥವಾ ವಿದ್ಯೆ ಅದು ಯಾವ್ದನ್ನು ಸಹ ನಮ್ಗೆ ಮುಂದೆ ಈ ಜನ್ಮ ಆದ್ಮೇಲೆ ಅದು ಮುಂದೆ ಯಾವ್ದು ಬರೋದಿಲ್ಲ ಪ್ರಭುಜಿ. ಸೊ ಅವಾಗ ನಾವು ಇಷ್ಟೆಲ್ಲ ಕಳ್ಸಿರೋದ್ನೆಲ್ಲ ನಾವು ಪೂರ್ಣವಾಗಿ ಅನುಭವಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅಪರಿಪೂರ್ಣತೆ ನಮ್ಗೆ ಕಾಡುತ್ತೆ ಪ್ರಭುಜಿ. ಹೌದು, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ, ಎಷ್ಟೇ ಒಂದು ಸವಲತ್ತನ್ನ ಬಳಸಿದ್ರು, ಇಟ್ಟುಕೊಂಡಿದ್ರು ಕೂಡ ಅದು ನಮಗೆ ಆ ಒಂದು ಪರಿಪೂರ್ಣತೆಯನ್ನ ಹೊಂದುವಂತಹ ಅವಕಾಶವನ್ನ ಕೊಡುವುದಿಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಘವ್ ಪ್ರಭು. ಹರೇ ಕೃಷ್ಣ ಪ್ರಭು. ಇದು ಭೌತಿಕ ಸುಖ ಪ್ರಭು. ನಾವು ಭೌತಿಕ ಸುಖನೇ ನಮ್ಗೆ ಅಲ್ಟಿಮೇಟ್ ಅನ್ಕೊಂಡ್ರಿಂದ ಬೀಳ್ತೀವಿ. ಬಟ್ ಅದು ಒಂದು ಸ್ಟೇಜ್ ಬಂದ್ಮೇಲೆ ಅದರಿಂದ ನಮ್ಗೆ ಬೇಸರ ಆಗುತ್ತೆ, ಅಥವಾ ಅದರ ಒಂದು ಸ್ವೀಟ್ನೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ಅದು ಕೂಡ ಅಪರಿಪೂರ್ಣ ಪ್ರಭು. ಅದೇ ನಾವು ಆಧ್ಯಾತ್ಮಿಕ ಒಂದು ಸುಖನ ಆನಂದನ ಪಡ್ಕೊಂಡ್ರೆ ಮಾತ್ರ ಅದು ಶಾಶ್ವತವಾಗಿರುತ್ತೆ ಪ್ರಭುಜಿ. ಎಸ್ ಪ್ರಭು. ನಾವು ಇದಕ್ಕೆ ಬೇರೆ ಬೇರೆ ಉದಾಹರಣೆಯನ್ನು ನೋಡ್ಬೋದು. ದುಡ್ಡಿದ್ದವರನ್ನು ಸಂತೋಷವಾಗಿದ್ದಾರ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು. ಅಥವಾ ಏನು ಯಶಸ್ವಿ ಭೌತಿಕವಾದ ಯಶಸ್ಸನ್ನು ಪಡೆದವರೆಲ್ಲ ಸಂತೋಷವಾಗಿದ್ದಾರ ಕೇಳಿದ್ರೆ ಅದು ಇಲ್ಲ. ರಮಂತೆ ಯೋಗಿನೋ ಅನಂತೆ ಸತ್ಯಾನಂದ ಚಿದಾತ್ಮನಿ ಇತಿ ರಾಮ ಪದೇನಾಸೋ ಪರಬ್ರಹ್ಮ ಅಭಿಧೀಯತೆ. ಅಂದ್ರೆ ಆ ಭಗವಂತನಲ್ಲಿ ಯಾರು ಆನಂದವನ್ನ ಹೊಂದುತ್ತಾರೋ, ರಮಂತೆ ಯೋಗಿನೋ ಅನಂತೆ, ಅನಂತವಾದಂತಹ ಒಂದು ಆನಂದವನ್ನ ಪಡಿಲಿಕ್ಕೆ ಯೋಗಿಗಳಿಗೆ ಸಾಧ್ಯವಾಗ್ತದೆ ಯಾವಾಗ ಆ ಭಗವಂತನಲ್ಲಿ ಭಕ್ತಿಯನ್ನ ಬೆಳೆಸಿಕೊಂಡಾಗ. ಅದು ಬಿಟ್ಟು ಭೌತಿಕವಾದ ಯಾವುದೇ ವಿಷಯಗಳಿಂದಲೂ ನಮಗೆ ಪೂರ್ಣವಾದಂತಹ ಆನಂದ ದೊರೆಯುವುದಿಲ್ಲ. ಧನ್ಯವಾದ ಪ್ರಭು. ಕೆಲವೊಮ್ಮೆ ನಾವು ಭೌತಿಕ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋಕೋಸ್ಕರ ಬೇರೆ ನಿಜವಾದ ಆನಂದನ ಕಳ್ಕೊಂಡ್ಬಿಡ್ತೀವಿ ಪ್ರಭುಜಿ. ಅದ್ರದ್ದು ವ್ಯಾಲ್ಯೂ ಗೊತ್ತಿರಲ್ಲ ನಮ್ಗೆ. ಬಟ್ ನಮ್ಗೆ ಇದೇ ದೊಡ್ಡದು ಅನ್ಕೊಂಡು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಮತ್ತೆ ನಮ್ಗೆ ಸಿಗದಾಗೆ ಆಗ್ಬಿಡ್ತೇವೆ ಪ್ರಭುಜಿ. ಆ ರೀತಿ ಉದಾಹರಣೆಗಳು ಸಾಕಷ್ಟು ಇದಾವೆ. ಹೌದು, ಕೈಯಲ್ಲಿರೋದನ್ನ ಬಿಟ್ಟು ಎಲ್ಲ ಇರೋದನ್ನು ಹುಡುಕ್ಲಿಕ್ಕೆ ಹೋಗಿ ಆಮೇಲೆ ಪಶ್ಚಾತ್ತಾಪ ಪಡ್ತೇವೆ. ಎಸ್, ಧನ್ಯವಾದ. ಹರೇ ಕೃಷ್ಣ. ಶೀಲಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಕ್ರಿಯೇಷನ್ ಎಲ್ಲದನ್ನು ಕಂಪ್ಲೀಟ್ ಮತ್ತೆ ಎಲ್ಲದು ಸರ್ಕಲ್ ಇಂದ ಕೂಡಿದೆ. ಅದನ್ನ ನೀವಾಗ್ಲೇನೆ ಈಗ ಪಾಠ ಮಾಡ್ತಾ ಹೇಳಿದ್ರಿ. ಋತುಗಳಿರ್ಬೋದು, ಮಾಸಗಳಿರ್ಬೋದು, ವಾರಗಳಿರ್ಬೋದು, ತಿಂಗಳುಗಳಿರ್ಬೋದು, ಹಾಗೆ ಯುಗಗಳು, ಪ್ರತಿಯೊಂದು ಸರ್ಕಲ್ ಇಂದ ಕೂಡಿರತ್ತೆ, ಪರಿಪೂರ್ಣವಾಗಿರತ್ತೆ. ಹಾಗೆ ಭಗವಂತ ಏನೇ ಕ್ರಿಯೇಟ್ ಮಾಡಿದ್ರು ಅದು ಪರಿಪೂರ್ಣ. ಫಾರ್ ಎಕ್ಸಾಂಪಲ್ ಪಂಚಭೂತಗಳನ್ನೇ ತಗೊಂಡ್ರೆ ಎಲ್ಲದು ಪರಿಪೂರ್ಣ. ಈಗ ಒಂದು ಒಂದು ಸಮುದ್ರದಿಂದ ನೀರಲ್ಲಿ ಒಂದ್ ಬಿಂದು ತಗೊಂಡ್ರು ಅದು ಪರಿಪೂರ್ಣವಾಗೇ ಇರುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಆಲ್ ದ ಕ್ವಾಲಿಟೀಸ್ ಆಫ್ ಸೀನ್ ಅಲ್ಲಿ ಏನೇನ್ ಇರುತ್ತೆ ಅದಷ್ಟು ಇದ್ರಲ್ಲಿದೆ. ಹಾಗೇನೆ ಈಗ ಒಂದು ಖನಿಜಗಳಲ್ಲಿ ಸಪೋಸ್ ಇವಾಗ ಬಂಗಾರನೇ ತಗೊಂಡ್ರು, ಎಂಟೈರ್ ಬಂಗಾರದ ಓರಲ್ಲಿ ಏನಿರತ್ತೋ ಗೋಲ್ಡ್ ಇದ್ರಲ್ಲಿ ಇರೋಂಥದ್ದು ಒಂದು ಸಣ್ಣದಾದ ಆ ತುಣುಕಿನಲ್ಲೂ ಅದೇ ಕ್ವಾಲಿಟೀಸ್ ಇರತ್ತೆ. ಹಾಗೆ ಎಂಟೈರ್ ಅವನ ಗಾಳಿನಲ್ಲಿ ಏನಿರತ್ತೋ ಯಾವ ಯಾವ ಅನಿಲಗಳು ಬೇಕಾದಷ್ಟು ಅನಿಲಗಳು ತುಂಬಿರತ್ತೆ ವಾಯುದಲ್ಲಿ. ಅಂದ್ರೆ ನಾನು ಇದೊಂದು ಪಂಚಭೂತ ಅಂದ್ರೆ ಗಾಳಿ, ಅಪೋನಲ್ ವಾಯು ಅವೆಲ್ಲದೂ ತಗೊಂತಾ ಇದ್ದೀನಿ. ಹಾಗಾಗಿ ಅದ್ರಲ್ಲಿ ಸ್ವಲ್ಪ ಗಾಳಿನಲ್ಲೂ ಕಂಪ್ಲೀಟ್ ಆಗಿ ಇರುವಂತದ್ದು ಎಲ್ಲಾ ಅನಿಲಗಳು ಅದ್ರಲ್ಲಿ ತುಂಬಿರತ್ತೆ. ಹಾಗೇನೆ ಮಣ್ಣಿನಲ್ಲೂ ಅಷ್ಟೇ, ಎಂಟೈರ್ ಮಣ್ಣ ತಗೊಂಡಾಗ್ಲೂ ಅರ್ಥ ಅಂತ ತಗೊಂಡಾಗ ಭೂಮಿಯಲ್ಲಿ
ಒಂದ್ ಸಣ್ಣ ಮಣ್ಣಿನ ತುಣುಕಿನಲ್ಲೂ ಎಂಟೈರ್ ಅದ್ರಲ್ಲಿ ಇರತಕ್ಕಂತ ಅಂಶಗಳು ಎಲ್ಲದೂ ಇರತ್ತೆ. ಅದೇ ಅಲ್ಲಿಗೆ ಪಂಚಭೂತಗಳನ್ನ ನೋಡಿ ಈಗ ನಾವು ನೀವು ಹೇಳ್ದಾಗೇನೆ ನಮ್ಮ ಒಂದ್ ಬೆರಳು ಕಟ್ಟಾದ್ರೆ ಆ ಬೆರಳನ್ನ ಪರಿಪೂರ್ಣ ಅಂತ ಹೇಳಕ್ ಆಗಲ್ಲ. ಈಗ ಒಬ್ಬ ಹ್ಯೂಮನ್ ಬೀಯಿಂಗ್ ಇಂದ ಅದು ಕಂಪ್ಲೀಟ್ ಅದು ಅಂತ ಹೇಳಕ್ ಆಗೋದಿಲ್ಲ. ಆ ತರದಲ್ಲೇನೆ ಅದು ಒಂದು ಇದಾಗುತ್ತೆ ಕಂಪ್ಲೀಟಿಗೆ ಮತ್ತೆ ಇನ್ಕಂಪ್ಲೀಟಿಗೆ ಅಂತ. ಮತ್ತೆ ಭಗವಂತ ಏನೇ ಮಾಡಿದ್ರು ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ. ಅಂದ್ರೆ ಸರ್ಕಲ್ ಆಗಿ ಮತ್ತೆ 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 ಬರ್ತಾ ಇರತ್ತೆ. ನಾವು ಹ್ಯೂಮನ್ ಬೀಯಿಂಗ್ಸ್ ಏನೇ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರತ್ತೆ. ಫಾರ್ ಎಕ್ಸಾಂಪಲ್ ಅವನು ಈಗ ವಿದ್ಯುತ್ ಶಕ್ತಿ ಕಂಡು ಹಿಡಿತಾನೆ ಅಂತ ಅಂದ್ರೆ ಅದು ಎಲ್ಲಿ ತನಕ ವಾಟರ್ ಇಂದ ಶಕ್ತಿ ತಗೊಂಡು ವಿದ್ಯುತ್ ಶಕ್ತಿ ತಯಾರು ಮಾಡ್ಬೋದು ಅಲ್ಲಿ ತನಕ ಮಾತ್ರ ಕಂಡು ಹಿಡಿಯಕ್ ಸಾಧ್ಯ. ಒಂದು ಸ್ಪ್ಯಾನ್ ಆಫ್ ಟೈಮ್ ಆದ್ಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ, ಅದು ಕಂಡು ಹಿಡಿಯಕ್ ಆಗಲ್ಲ. ನೆಕ್ಸ್ಟ್ ಏನೋ ಬಳಸ್ಬೋದು ಸೋಲಾರ್ ಇಂದ ಆ ತರದಿಂದ ಎಲ್ಲ. ಬಟ್ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಈಗ ಏನೋ ಒಂದು ಮಷಿನ್ ಕಂಡು ಹಿಡಿತಾನೆ, ಅದು ಕಂಪ್ಲೀಟ್ ಅಲ್ಲ, ಆ ಮೊಮೆಂಟಿಗೆ ಕಂಪ್ಲೀಟ್ ಅಂತ ಅನ್ಸಿರತ್ತೆ. ರೋಬೋಟ್ ಆಗಿರ್ಬೋದು, ಇದು ಮಾನವ ಕ್ರಿಯೇಟ್ ಮಾಡಿರೋದಂತ ಸೃಷ್ಟಿ ಮಾಡಿರೋದು, ಇಟ್ ಹ್ಯಾಸ್ ಲಿಮಿಟೇಷನ್ಸ್. ಅದೇ ಭಗವಂತ ಕ್ರಿಯೇಟ್ ಮಾಡಿರೋ ಹ್ಯೂಮನ್ ಬೀಯಿಂಗ್ಸ್ ಇನ್ ಮಗು ಅದು ಕಂಪ್ಲೀಟ್ ಆಗೇ ಇರತ್ತೆ. ಒಂದು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಮತ್ತೆ ಅವನಿಂದ ಇನ್ನೊಂದು ಮಗು ಹುಟ್ಟುತ್ತಾ ಇರತ್ತೆ. ಹಾಗೆ 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 ಸರ್ಕಲ್ ಬೆಳೀತಾ ಹೋಗುತ್ತೆ, ಚೈನ್ ಹೋಗುತ್ತೆ. ಅದೇ ಒಂದು ರೋಬೋಟ್ ಇಂದ ಇನ್ನೊಂದು ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಅದು ಮಷೀನ್ ಅಲ್ಲ, ಅದಕ್ಕೆ ಲಿಮಿಟೇಷನ್ ಇರುತ್ತೆ. ಸಪೋಸ್ ಅದೇ ತರ ನೆಕ್ಸ್ಟ್ ಕಂಪ್ಯೂಟರ್ನು ತಗೋಬಹುದು, ಅದ್ರದ್ದು ನಾಲೆಡ್ಜ್ ಏನೇ ಇದ್ರು ಏನು ಇವನು ಫೀಡ್ ಮಾಡಿರ್ತಾನೋ ಅಷ್ಟೇನೆ ಅದು ಲಿಮಿಟೇಷನ್. ನೆಕ್ಸ್ಟ್ ಇದಾಗ್ತಾ ಹೋಗುತ್ತೆ, ನೆಕ್ಸ್ಟ್ ಅದು ಎಕ್ಸ್ಪೈರ್ ಆಗುತ್ತೆ, ನೆಕ್ಸ್ಟ್ ಮತ್ತೆ ಕಂಡು ಹಿಡಿತಾ ಇರ್ಬೇಕು. ಪ್ರತಿಯೊಂದು ಹಾಗೆ ಆಗ್ತಾ ಹೋಗುತ್ತೆ. ಅದೇ ರೀತಿನಲ್ಲೇನೆ ಇದು ಮೆಟೀರಿಯಲಿಸ್ಟಿಕಲಿ ಗ್ರಾಸ್ ಲೆವೆಲ್ ಅಲ್ಲಿ ತಗೊಂಡಾಗ ಆಗ್ತಾ ಹೋಗುತ್ತೆ. ಅದೇ ರೀತಿ ಸಟಲ್ ಲೆವೆಲ್ಗೆ ಹೋದಾಗ್ಲೂ ನಮ್ಮ ಭಾವನೆಗಳಿಗಾಗಿರ್ಬೋದು, ಮನಸ್ಸಿಗಾಗಿರ್ಬೋದು ಒಂದು ಲಿಮಿಟೇಷನ್ಸ್ ಇರೋದಿಲ್ಲ, ಒಂದು ತೃಪ್ತಿ ಅನ್ನೋದು ಇರೋದಿಲ್ಲ, ಏನು ಇರಲ್ಲ. ಅಲ್ಲಿ ತೃಪ್ತಿ ಅನ್ನೋದು ಇರಲ್ಲ ಅಂದಾಗ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ನೋಡಿದಾಗ ಆಗ ಯಾವಾಗ ಯಾವ್ದು ಪರಿಪೂರ್ಣ ಅಂತ ನೋಡಿದಾಗ ಇನ್ನೂ ಸಟಲ್ ಲೆವೆಲ್ಗೆ ಹೋದಾಗ ಆತ್ಮ ಒಂದೇ, ಪರಮಾತ್ಮ ಒಂದೇ ಪರಿಪೂರ್ಣ ಅನ್ನೋದು. ಅದು ಒಂದಕ್ಕೊಂದು ಇದು ಪರಿಪೂರ್ಣತೆಗೂ ಅಪರಿಪೂರ್ಣತೆಗೂ ಆಮೇಲೆ ಹಾಗೆ ಸರ್ಕಲ್ಗೂ ಮತ್ತೆ ಕಂಪ್ಲೀಷನ್ಗೂ ಮತ್ತೆ ಇನ್ಕಂಪ್ಲೀಷನ್ಗೂ ಇರುವ ವ್ಯತ್ಯಾಸ ಅಂತ ನಾನೀಗ ತಿಳಿದು ಮಾಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸಂಪೂರ್ಣ ವ್ಯವಸ್ಥೆಯನ್ನ ನೋಡಿದಾಗ ಹೌದು, ಇಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆ. ಆದ್ರೆ ಒಂದು ಜೀವಿಯನ್ನು ನೋಡಿದ್ರೆ ಆ ಜೀವಿಗೆ ಹುಟ್ಟಿದೆ ಮತ್ತೆ ಅದು ಸಾವನ್ನ ಕಾಣ್ತದೆ. ಆದ್ರೆ ಸಂಪೂರ್ಣ ಎಲ್ಲ ಜೀವಿಗಳನ್ನು ಕೂಡ ತೆಗೆದುಕೊಂಡ್ರೆ ಜೀವಿಗಳು ಯಾವತ್ತೂ ಕೂಡ ಇರುವಂತವರು. ಜ್ಯೋತಿ ಮಾತಾಜಿ. ಹಲೋ ಪ್ರಭುಜಿ. ನಾವು ಜೀವಿಗಳು ಅಂತ ಈ ಒಂದು ಉದಾಹರಣೆಯನ್ನು ಹೇಳ್ಬೇಕಂತ ಹೇಳಿದ್ರೆ, ನಾವು ನಮ್ಮಲ್ಲಿರುವಂತಹ ಈ ಬುದ್ಧಿ ಮತ್ತೆ ಮನಸ್ಸು ಎಲ್ಲ ಪ್ರಯೋಗ ಮಾಡ್ಕೊಂಡು ಏನೋ ಒಂದು ನಮ್ಮ ಪ್ರತಿಭೆಯನ್ನ ಉಪಯೋಗಿಸ್ಕೊಂಡು ಏನೋ ಸಾಧನೆ ಮಾಡಿ ಸಾಕಷ್ಟು ಪಾರಿತೋಷಕಗಳನ್ನ ಏನೇನೋ ನಾವು ಪಡಿತೀವಿ. ಏನು ಪಡೆದ್ರು ಸಹ ಮುಂದಿನ ಜನ್ಮದಲ್ಲಿ ಆ ಮನೆಯಲ್ಲೇ ಹುಟ್ಟಿದ್ರು ಆ ಪಾರಿತೋಷಕ ನನಗೆ ಸೇರಿದ್ದಿದ್ರು ಸಹ ಅದು ನಂದು ಅಂತ ಹೇಳ್ಕೊಳ್ಳಿಕ್ಕೆ ನನ್ಗೆ ಪೂರ್ಣತೆ ಇರುವುದಿಲ್ಲ. ಒಂದು ಹೇಳ್ತಾರೆ ಭಕ್ತಿ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅದು ಉಳಿತದೆ. ಅದು ಆದ್ರೆ ಆ ಉಳಿದಿದ್ದಂತ ಭಕ್ತಿ ನಂದೇ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ತಿಳ್ಕೊಳ್ಳಿಕ್ಕೂ ಸಹ ನಮ್ಗೆ ಇಲ್ಲ. ಖಾಲಿ ಉದಾಹರಣೆ ಹೇಳ್ಬಹುದು, ಹಿಂದಿನ ಜನ್ಮದಲ್ಲಿ ಭಕ್ತಿ ಮಾಡಿದಕ್ಕೆ ಈ ಸರ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಿ ಅಂತ ಹೇಳಿ ಪ್ರಮಾಣವನ್ನು ಸಹ ತಿಳ್ಕೊಳ್ಳಿಕ್ಕೆ ನಮ್ಗೆ ಆಗುದಿಲ್ಲವನ್ನುವಂತ ಅಪೂರ್ಣತೆ ಇದೆ. ಸೊ ಅದನ್ನ ಉದಾಹರಣೆಗೆ ಹೇಳ್ಬಹುದು ಅನ್ಸ್ತದೆ ಅಪೂರ್ಣತೆ. ಇದು ಭೌತಿಕವಾಗಿ ಸತ್ಯ ಮಾತಾಜಿ, ಅದೇ ಆಧ್ಯಾತ್ಮಿಕವಾಗಿ ಇಲ್ಲ. ನಾವು ಈಗ ಒಬ್ರು ಭಕ್ತಿ ಮಾಡುವಾಗ ಗೊತ್ತಾಗ್ತದೆ ಅವರು ಎಷ್ಟು ಮಾಡಿರಬಹುದು ಅಂತ ಹೇಳಿ. ಸಣ್ಣ ಮಕ್ಕಳು ಅವರು ತುಂಬಾ ಬೇಗ ಭಕ್ತಿಯಲ್ಲಿ ಮುಂದುವರಿತಾರೆ. ಅವ್ರೀಗ 60% ಪ್ರಭುಪಾದರು ಹೇಳುದಾದ್ರೆ ಒಬ್ರು 60% ಮಾಡಿದ್ರೆ 61% ಇಂದಲೇ ಅದು ಮುಂದುವರಿತದೆ. ಅದು ನಮಗೆ ಹೀಗೆ ನೋಡ್ಲಿಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಸಿಗದೆ ಇರ್ಬೋದು, ಅದು ಪ್ರಬುದ್ಧತೆ ಕಾಣ್ತದೆ, ಭಕ್ತಿಯ ಪ್ರಬುದ್ಧತೆ ಕಾಣ್ತದೆ. ಬಟ್ ಆ ಮಾಡುವಂತಹ ವ್ಯಕ್ತಿಗೆ ನಂದಿದು 61% ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಬಟ್ ಕಂಪ್ಯಾರೇಟಿವ್ಲಿ ಒಂದು ಗ್ರೂಪ್ ಅಲ್ಲಿ ಇರ್ಬೇಕಾದ್ರೆ ಆ ಗ್ರೂಪ್ ಅಲ್ಲಿ ಎಲ್ಲರಿಗಿಂತನೂ ಹೆಚ್ಚಿನ ಪ್ರಬುದ್ಧತೆ ಕಾಣ್ತದೆ. ಇದು ಅಪೂರ್ಣತೆ ಅಂತ ಹೇಳೋದು ನಾನು. ಹಾಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನಾವು ಶಾಲೆ ಕಾಲೇಜುಗಳಲ್ಲಿ ಏನ್ ಕಳಿಸ್ತೀವಲ್ಲ ವಿದ್ಯೆ ಅಥವಾ ಜ್ಞಾನ, ಇವೆಲ್ಲ ಒಂಥರ ಅಪರಿಪೂರ್ಣತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ನಾವು ನಮ್ಮ ಜೀವನವನ್ನ ನಡೆಸ್ಲಿಕ್ಕೋಸ್ಕರ ನಾವು ಅದೆಲ್ಲ ಶಾಲೆ ಕಾಲೇಜೆಲ್ಲ ನಮ್ಗೆ ಉಪಯೋಗ ಆಗುತ್ತೆ.
ಅದರಿಂದ ನಮ್ಗೆ ಆಧ್ಯಾತ್ಮಿಕವಾದ ಜ್ಞಾನ ಅಂದ್ರೆ ಭಗವಂತನ ಬಗ್ಗೆ ಏನು ನಾವು ತಿಳ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಎಸ್, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಇನ್ನೊಂದು ಪ್ರಶ್ನೆ ಇದೆ. ಸಂಪೂರ್ಣತೆ. ಓಕೆ. ಹೇಗೆ ಶ್ರೀ ಈಶೋಪನಿಷತ್ ಈ ಪ್ರಾರ್ಥನಾ ಮಂತ್ರವು ನಮ್ಮ ಜೀವನವನ್ನು ಪೂರ್ಣಗೊಳಿಸಲು ನಮಗೆ ಸಹಾಯ ಮಾಡಬಹುದು? ಈ ಒಂದು ಮಂತ್ರ ಅಥವಾ ಓಂ ಪೂರ್ಣಮದ ಪೂರ್ಣಮಿದ ಈ ಮಂತ್ರವನ್ನ ನಾವು ತಿಳಿದುಕೊಳ್ಳೋದ್ರಿಂದ ನಮ್ಮ ಜೀವನ ಸಂಪೂರ್ಣಗೊಳ್ಳಿಕ್ಕೆ ಹೇಗೆ ಸಾಧ್ಯ? ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಈ ಮಂತ್ರದಿಂದ ನಾವೇನ್ ಕಲಿಬಹುದು ಅಂತ ಈಗಾಗ್ಲೇ ನೀವು ಕ್ಲಾಸ್ ಅಲ್ಲಿ ಹೇಳಿದ್ರಿ. ನಾವು ಇಸ್ಕಾನಿಂದ ಏನು ಭಗವದ್ಗೀತೆಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನವನ್ನ ಕಲಿತೀವಿ, ಆ ಕಲಿತ ನಂತರ ನಾವು ಇನ್ನೊಬ್ಬರಿಗೆ ಏನ್ ಹೇಳ್ಕೊಡ್ತೀವಿ ಅದನ್ನೇ ಈ ಒಂದು ಶ್ಲೋಕದಿಂದ ಕಲಿತೆ ಅಂತ ನಾನ್ ಅನ್ಕೊಳ್ತಾ ಇದ್ದೀನಿ ಪ್ರಭುಜಿ. ಇದು ಹೀಗೆ ಮುಂದುವರಿತಾ ಹೋದ್ರೆ ಅದೇ ಪರಂಪರೆಯಿಂದ ಬಂದಂತ ಜ್ಞಾನವನ್ನ ಕೊನೆಗೆ ನಾವು ತಲುಪಿಸುವಂತ ಪ್ರಯತ್ನ ಮಾಡಬಹುದು. ಇದು ನಾನು ತಿಳ್ಕೊಂಡಂತದ್ದು ಜ್ಞಾನ. ಎಸ್ ಮಾತಾಜಿ, ನಾವು ಇನ್ನೊಬ್ಬರಿಗೆ ಹೇಳಿಕೊಟ್ಟಾಗ ನಮ್ಮ ಜ್ಞಾನವು ಕೂಡ ಹೆಚ್ಚಾಗ್ತದೆ. ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈ ಮಂತ್ರದಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಭಗವಂತ ಪರಿಪೂರ್ಣ ಮತ್ತು ಅವನು ಸಂಪೂರ್ಣ. ಆದರೆ ಎಲ್ಲ ಜೀವಿಗಳು ನಾವು ಕೂಡ ಪರಿಪೂರ್ಣ ಸಂಪೂರ್ಣ. ಆದರೆ ನಾವು ಡಿಪೆಂಡೆಂಟ್, ಭಗವಂತನ ಮೇಲೆ ಡಿಪೆಂಡೆಂಟ್ ಆಗಿ ನಾವು ಸಂಪೂರ್ಣ ಮತ್ತು ಪರಿಪೂರ್ಣ. ಆದ್ರಿಂದ ನಾವು ಆ ಭಗವಂತನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇದ್ದಾಗ ನಾವು ಕಂಪ್ಲೀಟ್ ಪರಿಪೂರ್ಣ ಸಂಪೂರ್ಣ ಆಗ್ಬೋದು. ಇದನ್ನ ನಾವು ಹೇಗೆ ಮಾಡ್ಕೊಳ್ಬೇಕು ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡಿದಾಗ ಮತ್ತು ಇಂದ್ರಿಯ ಭೋಗವನ್ನು ಬಿಟ್ಟಾಗ ಮತ್ತು ಈ ಭೂಮಿಯ ಮೇಲೆ ಒಡೆತನದ ಭಾವನೆಯನ್ನು ಬಿಟ್ಟಾಗ ನಾವು ಭಗವಂತನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ನಿಜವಾಗಿ ಸಂಪೂರ್ಣ ಪರಿಪೂರ್ಣ ಆಗ್ಬೋದು. ಈಗ ಡಿಪೆಂಡೆಂಟ್ ಆಗಿ ಪರಿಪೂರ್ಣ ಸಂಪೂರ್ಣ, ಆವಾಗ ಭಗವಂತನ ಜೊತೆಗೆ ಹೊಂದಾಣಿಕೆ ಆದಾಗ ನಾವು ನಿಜವಾಗಿ ಸಂಪೂರ್ಣ ಪರಿಪೂರ್ಣ. ಅದಕ್ಕೆ ಭಕ್ತಿ ಸೇವೆಯ ಒಂದು ಅರಿವನ್ನು ನಮಗೆ ಇಲ್ಲಿ ಮೂಡಿಸುತ್ತದೆ ಈ ಒಂದು ಮಂತ್ರ. ಭಕ್ತಿ ಸೇವೆಗೆ ನಾವು ತೊಡಕೊಂಡ್ರೆ ನಾವು ಕಂಪ್ಲೀಟ್ ಆಗಬಹುದು. ಹರೇ ಕೃಷ್ಣ ಪ್ರಭು. ಇದು ತಿಳ್ಕೊಂಡೆ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಮುಂದುವರಿಸೋಣ. ಓದೋರು ಕೈ ಮೇಲೆ ಎತ್ತಿ. ರಾಘವ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಹಿಂದಿನಿಂದ ನಾವು ಕೃಷ್ಣನ ಬಾಂಧವ್ಯದಲ್ಲಿ ಇದ್ದೇವೆ. ದೊಡ್ಡ ಯಂತ್ರಕ್ಕೆ ಒಂದು ಸಣ್ಣ ತಿರುಪು ಇರುತ್ತದೆ. ಆ ಸಣ್ಣ ತಿರುಪು ಸಂಪೂರ್ಣತೆ ನಿರ್ದಿಷ್ಟತೆ ಹೊಂದಿಕೊಳ್ಳುವುದು, ಆಗಲೇ ಅದಕ್ಕೆ ಮೌಲ್ಯ ಸಿಗುತ್ತದೆ. ಮತ್ತು ಅದು ಯಂತ್ರದಿಂದ ಹೊರ ಬಂದ್ರೆ ಅದಕ್ಕೆ ಯಾವುದೇ ಮೌಲ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣನ ಬಾಂಧವ್ಯದಲ್ಲಿ ಸಂಪೂರ್ಣ ಘಟಕಗಳಾಗಿದ್ದೇವೆ. ಇಲ್ಲದಿದ್ದರೆ ನಿಷ್ಪ್ರಯೋಜಕರು. ಇನ್ವೊಕೇಶನ್ ಲೆಕ್ಚರ್, ಲಾಸ್ ಏಂಜಲ್ಸ್, ಏಪ್ರಿಲ್ 27, 1970. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಹೇಗೆ ಅಂದ್ರೆ, ಈಗ ನಾವು ಹೋಗಿ ಒಂದು ಮಿಷನ್ಗೆ ಅಂಗಡಿಯಲ್ಲಿ ಕೇಳಿದ್ರೆ ನನಗೆ ಇದೊಂದು ಸಣ್ಣ ಸ್ಕ್ರೂ ಬೇಕು ಅಂತ ಹೇಳಿದ್ರೆ ಅವ್ರು ತುಂಬಾ ರೇಟ್ ಹೇಳ್ತಾರೆ. ಅದೇ ನಮ್ಮ ಹತ್ರ ಅದೇನಾದ್ರೂ ಕಳೆದು ಹೋಗಿದ್ರೆ, ಅದೆಲ್ಲ ಬಿದ್ದು ಸಿಕ್ಕಿದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಯಾಕಂದ್ರೆ ಅದರ ಉಪಯೋಗ ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಅದಕ್ಕೆ ಉಪಯೋಗ ಇರೋದ್ರಿಂದಾಗಿ ಅದಕ್ಕೆ ನಾವು ಎಷ್ಟು ದುಡ್ಡು ಕೊಟ್ಟರು ಅದನ್ನು ಸರಿ ಮಾಡಲಿಕ್ಕೆ ನಾವು ರೆಡಿ ಇರ್ತೇವೆ. ಅದೇ ರೀತಿಯಾಗಿ ಈಗ ನಮ್ಮ ಒಂದು ಬೆರಳಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಅದನ್ನ ಸರಿ ಮಾಡ್ಲಿಕ್ಕೆ ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೇವೆ. ಅದೇ ಆ ಬೆರಳೆ ಕಟ್ಟಾಗಿ ಹೋಗಿದೆ ಅಂತ ಹೇಳಿದ್ರೆ ಮತ್ತೆ ಅದನ್ನ ನಾವು ಬಿಸಾಡಿ ಬಿಡ್ತೇವೆ. ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಅಂದ್ರೆ ಒಂದು ವಸ್ತು ಅದು ತನ್ನ ಮೂಲದಲ್ಲಿ, ಅಂದ್ರೆ ಈಗ ಬೆರಳಾದ್ರೆ
ವ್ಯಕ್ತಿಯ ಶರೀರಕ್ಕೆ, ಅಥವಾ ಒಂದು ಯಂತ್ರ ಆದ್ರೆ ಆ ಯಂತ್ರದ ಒಂದು ಸಣ್ಣ ಸ್ಕ್ರೂ, ಅದು ಅದ್ರ ಜೊತೆಗೆ ಕೆಲಸ ಮಾಡಲಿಕ್ಕೆ ತಯಾರಿರುವವರೆಗೆ ಅದಕ್ಕೆ ಸಂಪೂರ್ಣ ಬೆಲೆ ಇದೆ. ಪ್ರತ್ಯೇಕಗೊಂಡ್ರೆ ಅದಕ್ಕೆ ಯಾವ ಬೆಲೆಯೂ ಕೂಡ ಇರುವುದಿಲ್ಲ, ಅದಕ್ಕೆ ಯಾರು ಕೂಡ ಬೆಲೆಯನ್ನ ಕೊಡುವುದು ಕೂಡ ಇಲ್ಲ. ಈ ರೀತಿ ನಾವು ಭಗವಂತನ ಜೊತೆಗಿದ್ರೆ ನಮಗೆ ಬೆಲೆ ಇದೆ, ಭಗವಂತನಿಂದ ದೂರ ಆದ್ರೆ ನಮಗೆ ನಮ್ಮ ಆ ಒಂದು ವ್ಯಕ್ತಿತ್ವ, ಆ ಒಂದು ಏನು ಮೌಲ್ಯ ಇದೆ, ಅದೆಲ್ಲವನ್ನು ಕೂಡ ನಾವು ಕಳೆದುಕೊಳ್ತೇವೆ. ಇವತ್ತು ನಾವು ಏನೆಲ್ಲ ಕಲಿತುಕೊಂಡಿದ್ದೇವೆ ಅಂತ ಹೇಳಿದ್ರೆ, ಓಂ ಪೂರ್ಣಮದಃ ಹೇಳಿಕೆಯ ಆಧಾರದ ಮೇಲೆ ಪರಮಪುರುಷನ ಅಸ್ತಿತ್ವದ ತತ್ವ, ಪರಮಾತ್ಮನ ಆಧ್ಯಾತ್ಮಿಕ ಶಕ್ತಿಗಳ ಸ್ವರೂಪ, ಪೂರ್ಣಮೇವಾಶಿಷ್ಯತೆ ಅಂದ್ರೆ ಭಗವಂತ ಯಾವಾಗಲೂ ಸಂಪೂರ್ಣನಾಗಿರ್ತಾನೆ, ಮತ್ತು ಪೂರ್ಣಮಿದಂ ಅನ್ನು ಉಲ್ಲೇಖಿಸಿ ಈ ಅದ್ಭುತ ಪ್ರಪಂಚದ ಸಂಪೂರ್ಣ ಸ್ವರೂಪವನ್ನು ಉದಾಹರಣೆಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ಹಾಗೆ ಸ್ವಂತ ಜೀವನದಲ್ಲಿ ಅಪೂರ್ಣ ಭಾವನೆಯ ಅನುಭವಗಳನ್ನು ಪ್ರತಿಬಿಂಬಿಸುವಂತಹದ್ದು, ಮತ್ತು ನಮ್ಮ ಜೀವನವನ್ನ ಹೇಗೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಈ ಈಶೋಪನಿಷತ್ತನ್ನು ತಿಳಿದುಕೊಳ್ಳುವ ಮೂಲಕ ಅಂತ ಹೇಳಿ ನೋಡಿದ್ದೇವೆ. ಕೊನೆಯದಾಗಿ ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ. ಸಂಪೂರ್ಣತೆ ಈ ಪ್ರಪಂಚದ ಎಲ್ಲಾ ಸೇವೆಗಳು ಸಾಮಾಜಿಕ, ರಾಜಕೀಯ, ಸಾಮುದಾಯಿಕ, ಅಂತಾರಾಷ್ಟ್ರೀಯ ಅಥವಾ ಅಂತರ್ಗ್ರಹಗಳಾಗಿದ್ದರೂ ಅವು ಪರಿಪೂರ್ಣದ ಸಂಪೂರ್ಣನೊಂದಿಗೆ ಬೆರೆಯದಿದ್ದರೆ ಅದು ಅಪೂರ್ಣವಾಗುತ್ತದೆ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹೀಗೆ ಯಾವುದೇ ಸೇವೆ ಇರಲಿ, ಅದು ಭಗವಂತನಿಗೆ ಸಲ್ಲಿಕೆ ಆಗದೇ ಇದ್ರೆ ಅದು ಅಪೂರ್ಣವಾಗಿಯೇ ಉಳಿಯುತ್ತದೆ. ಇಲ್ಲಿಗೆ ಇವತ್ತಿನ ತರಗತಿಯ ಕೊನೆಗೆ ನಾವು ಬಂದಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಪ್ರಶ್ನೆಗಳಿದ್ದವರು ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಮಂಗಳ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಸಚ್ಚಿದಾನಂದ ವಿಗ್ರಹ ಅಂದ್ರೆ ನಿರಾಕಾರ ಬ್ರಹ್ಮನ ಅಥವಾ ಏನು? ಭಗವಂತನ ಶಾಶ್ವತವಾದಂತಹ ರೂಪ. ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿದ್ರೆ ಸಾಕಾರ ರೂಪ, ಭಗವಾನ್ ಸಾಕ್ಷಾತ್ಕಾರ. ಯಾಕಂದ್ರೆ ಅಲ್ಲಿ ವಿಗ್ರಹ ಅನ್ನುವ ಪದ ಇದೆ. ವಿಗ್ರಹ ಅಂತ ಹೇಳಿದ್ರೆ ರೂಪ ಇದೆ ಅಂತ ಅರ್ಥ. ಸಚ್ಚಿದಾನಂದ ವಿಗ್ರಹ ಅನ್ನುವಂಥದ್ದು ನಿರಾಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ ಚಿತ್ ಆನಂದ ಅಂದ್ರೆ ಬ್ರಹ್ಮನ್ ಪರಮಾತ್ಮ ಭಗವಾನ್ ಸಾಕ್ಷಾತ್ಕಾರ. ವಿಗ್ರಹ ಅನ್ನುವಂಥದ್ದು ಭಗವಂತನಿಗೆ ರೂಪ ಇದೆ ಅನ್ನುವುದನ್ನು ಸೂಚಿಸ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶಶಿಕುಮಾರ್ ಪ್ರಭು. ಪ್ರಭುಜಿ, ಇವತ್ತಿನ ಕ್ಲಾಸ್ ಅಲ್ಲಿ ಡೌಟ್ ಇಲ್ಲ. ಇದು ಭಕ್ತಿ ರಸಾಮೃತ ಸಿಂಧದ ಇನ್ನೊಂದು ಎಕ್ಸಾಮ್ ತಗೋಬೇಕಿತ್ತು ಪ್ರಭುಜಿ, ಮಿಸ್ ಆಗುತ್ತೆ ನಮ್ಗೆ. ಸೊ ಯಾವಾಗ ಮಾಡ್ತೀರಾ ಅಂತ. ಪರೀಕ್ಷೆ ಯಾವಾಗ ಅಂತ ಕೇಳ್ತಾ ಇದ್ದೀರಾ ಪ್ರಭು? ಹೌದು ಪ್ರಭುಜಿ, ಲಾಸ್ಟ್ ಸಂಡೇ ಇತ್ತು, ನನಗೆ ಮಿಸ್ ಆಗೋಯ್ತು. ನಾನು ನಿಮ್ಗೆ ಹೇಳಿದ್ದೀನಿ. ನೀವು ಹೇಳಿ ಪ್ರಭು, ನೀವು ಯಾವಾಗ ಫ್ರೀ ಇರ್ತೀರಾ ಒಂದು ಮೆಸೇಜ್ ಹಾಕಿ, ಆ ಟೈಮಿಗೆ ಕೊಡ್ತೇನೆ. ಸರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಅಟೆಂಡೆನ್ಸ್ ಕೊಡ್ತೇನೆ, ಒಂದು ನಿಮಿಷ. ಅಟೆಂಡೆನ್ಸ್ ಲಿಂಕ್ ಶೇರ್ ಮಾಡಿದ್ದೇನೆ, ಅಟೆಂಡೆನ್ಸ್ ಕೊಡಿ. ಸಂಗೀತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಮ್ಗೆ ಇದು ಭಗವದ್ಗೀತೆ ಕ್ಲಾಸ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಈಗ ಹರೇ ಕೃಷ್ಣ, ಈಗ ಕೃಷ್ಣ ರಾಧೆಯರ ಇದು ವಿಗ್ರಹವನ್ನು ನೀವು ಇಸ್ಕಾನ್ ಟೆಂಪಲ್ ಪೂಜಿಸ್ತೀರಾ, ಯಾಕೆ ಹರೇ ರಾಮ ಸೀತಾರಾಮರ ವಿಗ್ರಹ ಯಾಕೆ ಇಲ್ಲ ಅಂತ ಹೇಳಿ? ಮೊದಲನೇದಾಗಿ ಇಲ್ಲಿ ರಾಮ ಅಂದ್ರೆ ಸೀತಾರಾಮ ಅಂತ ಅಲ್ಲ ಅರ್ಥ, ಇಲ್ಲಿ ಬಲರಾಮನೂ ಆಗ್ಬಹುದು. ಬಲರಾಮ. ಇಲ್ಲಿ ರಾಮ ಅಂತ ಹೇಳಿದ್ರೆ ಭಗವಂತನ ಹೆಸರು ಹೌದು, ಆದ್ರೆ
ಅದು ಭಗವಂತನಿಗೆ ಅನೇಕ ನಾಮಗಳಿವೆ. ಭಗವಂತನ ಅನಂತ ನಾಮಗಳಲ್ಲಿ ಈ ರಾಮ ಮತ್ತೆ ಕೃಷ್ಣ ಅನ್ನುವಂತಹ ಹೆಸರುಗಳು ಬಹಳ ಪ್ರಮುಖವಾದಂತಹದ್ದು. ಹಾಗಾಗಿ ಆ ಮಂತ್ರವನ್ನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ನಾವು ಜಪಿಸುವಂತದ್ದು. ಮತ್ತು ಇದು ಇತಿ ಷೋಡಶಕ ನಾಮ್ನಾಂ ಕಲಿಕಲ್ಮಶ ನಾಶನಂ ನಾಥ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಈ ಮಂತ್ರ ಅನ್ನೋದು ನಾವು ಮಾಡಿರುವಂತದ್ದಲ್ಲ. ಮತ್ತೆ ಹಾಗೆ ಈ ರಾಧಾಕೃಷ್ಣ ಏನು ವರ್ಷಿಪ್ ಇದೆ, ರಾಮ ಸೀತಾರಾಮ ಕೂಡ ಇದೆ, ಇಸ್ಕಾನ್ ಅಲ್ಲಿ ಇಲ್ಲ ಅಂತಲ್ಲ, ಬಹಳಷ್ಟು ಕಡೆಗಳಲ್ಲಿ ಇಲ್ಲ ಅಷ್ಟೇ. ಕೆಲವು ಕಡೆ ಸೀತಾರಾಮ ವಿಗ್ರಹಗಳನ್ನ ಪೂಜೆ ಮಾಡ್ತೇವೆ, ಸೀತಾರಾಮ ಲಕ್ಷ್ಮಣ ಹನುಮಾನ್, ಆಮೇಲೆ ಜಗನ್ನಾಥ ಬಲದೇವ ಸುಭದ್ರ, ರಾಧಾಕೃಷ್ಣ ಎಲ್ಲ ಈ ರೀತಿಯಾಗಿದೆ. ಬಟ್ ಮುಖ್ಯವಾಗಿ ನಾವು ಕಾಣುವಂತದ್ದು ರಾಧಾಕೃಷ್ಣರ ಪೂಜೆ. ಯಾಕಂದ್ರೆ ಮಧ್ವಗೌಡಿಯ ಸಂಪ್ರದಾಯದಲ್ಲಿ ರಾಧಾಕೃಷ್ಣರ ವಿಗ್ರಹದ ಪೂಜೆಯೇ ಬಹಳ ಮುಖ್ಯವಾದಂತದ್ದು. ಆ ಕಾರಣಕ್ಕೋಸ್ಕರ ನಾವು ರಾಧಾಕೃಷ್ಣರ ಪೂಜೆಯನ್ನ ಮುಖ್ಯವಾಗಿ ಮಾಡುವುದು. ಇಲ್ಲ ಅಂತ ಹೇಳಿದ್ರೆ ಸೀತಾರಾಮರ ಕೂಡ ಪೂಜೆ ಮಾಡ್ತೇವೆ. ಮತ್ತೆ ರಾಮ ಅಂತ ಹೇಳಿದ್ರೆ ಕೇವಲ ರಾಮನೇ ಅಲ್ಲ, ಬಲರಾಮನೂ ಆಗ್ಬಹುದು. ಆಗ ಕೃಷ್ಣ ಬಲರಾಮರ ಮೂರ್ತಿಯನ್ನು ಕೂಡ ನಾವು ಇಡ್ತೇವೆ. ಹಾಗೆ ರಾಮ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ರಾಮ ಅಂತ ಹೇಳಿದ್ರೆ ಆತ್ಮಾರಾಮ, ಭಗವಂತ ಯಾವಾಗ್ಲೂ ಕೂಡ ಸಂಪೂರ್ಣವಾಗಿ ಸಂತೋಷವಾಗಿರುವವನು, ತನ್ನಲ್ಲೇ ಸಂತೋಷವನ್ನ ಪಡೆಯುವವನು. ಅದರಿಂದ ರಾಮ ಅನ್ನುವಂತ ಪದದ ಅರ್ಥವಾಗ್ತದೆ. ಆ ರೀತಿಯಾಗಿಯೂ ಕೂಡ ನಾವು ತಿಳಿದುಕೊಳ್ಳಬಹುದು. ಪ್ರಭುಜಿ, ಹಾಗಾದ್ರೆ ಈಗ ಹರೇ ಅಂತ ಹೇಳಿದ್ರೆ ರಾಧಾರಾಣಿ ಆಯ್ತು, ಹರೇ ರಾಮ ಅಂತ ಹೇಳಿದ್ರೆ ಈಗ ಬಲರಾಮ ಆದ್ರೆ? ಹರೇ ಕೃಷ್ಣ ಮತ್ತೆ ರಾಮ ಈ ಮೂರು ಪದಗಳು ಈ ಇದರಲ್ಲಿ ಬಹಳ ಮುಖ್ಯ. ಮತ್ತೆ ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಏನು ಅಂತ ಹೇಳಿದ್ರೆ, ಓ ರಾಧಾರಾಣಿ, ನನ್ನನ್ನು ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿಸು ಅಂತ ಹೇಳಿ. ಆ ರೀತಿಯಾಗಿ ಅಲ್ಲಿ ಇರುವಂತದ್ದು. ಕೃಷ್ಣ ಬಲರಾಮರ ಮೂರ್ತಿ ಇದೆ ಅಂತ ಹೇಳಿದ್ರು, ಆ ರೀತಿಯಾಗಿ ಇದೆ. ಕೃಷ್ಣನ ವಿಸ್ತರಣೆ, ಮೊದಲ ವಿಸ್ತರಣೆ ಬಲರಾಮ. ಹಾಗಾಗಿ ಬಲರಾಮನಿಗೂ ಶ್ರೀಕೃಷ್ಣನಿಗೂ ಆ ರೀತಿಯಾಗಿ ವ್ಯತ್ಯಾಸ ಇರುವುದಿಲ್ಲ. ಹೇಗೆ ದೀಪಾರ್ಚಿರೇವ ಹಿತ ಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತಾದ್ರಿಗೇವ ಹಿತ ವಿಷ್ಣು ತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಂ ಭಜಾಮಿ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ ಹಾಗೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನ ಬೆಳಗ್ತೇವೆ. ಹಾಗೆ ಮೂಲ ದೀಪಕ್ಕೂ ಎರಡನೇ ದೀಪಕ್ಕೂ ವ್ಯತ್ಯಾಸ ಇದೆ, ಆದ್ರೆ ಅವುಗಳಲ್ಲಿ ಸಮಾನತೆ ಇದೆ. ಆ ಕೃಷ್ಣನಿಗೂ ಬಲರಾಮನಿಗೂ ಇರುವಂತಹ ವ್ಯತ್ಯಾಸ ಅಷ್ಟು. ಹಾಗಾಗಿ ನಾವು ಕೃಷ್ಣನಿಗೆ ಪೂಜೆ ಮಾಡಿದ್ರು ಕೂಡ ಅಥವಾ ಬಲರಾಮನಿಗೆ ಪೂಜೆ ಮಾಡಿದ್ರು ಅದರಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಇನ್ನೊಂದು ರೀತಿ ಹೇಳ್ಬೇಕಾದ್ರೆ ಬಲರಾಮ ಅಂದ್ರೆ ಗುರುತತ್ವ. ಕೃಷ್ಣನನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ರಾಧಾರಾಣಿಯನ್ನ ಪ್ರಾರ್ಥನೆ ಮಾಡಬೇಕು, ಅದೇ ರೀತಿ ಬಲರಾಮನನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ನಾವು ಗೋಸ್ವಾಮಿಗಳಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿಯವರ ಕಥೆಯನ್ನು ನೋಡುವಾಗ ಅವರು ಬಲರಾಮರ ಆಶೀರ್ವಾದವನ್ನು ಪಡೆದ ಮೇಲೆ ಅವರಿಗೆ ಚೈತನ್ಯ, ನಿತ್ಯಾನಂದ ಪ್ರಭುಗಳ ಆಶೀರ್ವಾದ ಪಡೆದ ಮೇಲೆ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ದೊರಕ್ತದೆ. ಅಂದ್ರೆ ಪ್ರಭುಜಿ, ಹರೇ ಅಂದ್ರೆ ಅರ್ಥ ಏನು ಅಂತ ಕೇಳ್ತಾರಲ್ಲ, ಆಗ ನಾವು ರಾಧಾರಾಣಿ ಅಂತ ಹೇಳ್ತೇವೆ. ಹೌದು, ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ, ರಾಮ ಅಂತ ಹೇಳಿದ್ರೆ ಇಸ್ಕಾನ್ ಅಲ್ಲಿ ಬಲರಾಮ ಅಂತಾನು ಹೇಳ್ತಾರೆ. ನೀವು ಹೀಗೆ ಹೇಳಿ, ಇಲ್ಲಿ ಮಧ್ವಗೌಡಿಯ ಸಂಪ್ರದಾಯದಲ್ಲಿ ರಾಧಾಕೃಷ್ಣರ ಅರ್ಚನೆ ಬಹಳ ಪ್ರಮುಖವಾದದ್ದು. ಹಾಗಾಗಿ ನಾವು ರಾಧಾಕೃಷ್ಣರನ್ನೇ ಪೂಜಿಸ್ತೇವೆ, ಅಷ್ಟೇ ಹೇಳಿ ಸಾಕು. ಇಲ್ಲ ನೀವು ಫಿಲಾಸಫಿಗೆ ಹೋದ್ರೆ ಅದು ಇನ್ನೂ ತುಂಬಾ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ. ಪ್ರಭುಜಿ, ಅವ್ರು ಕೇಳಿದ ಯಾಕೆಂದ್ರೆ ನೀವು ಹರೇ ಕೃಷ್ಣ ಹೇಳ್ತೀರಾ, ಬಟ್ ಹರೇ ರಾಮ ಅಂತ ಹೇಳಿದಾಗ ಅಲ್ಲಿ ಯಾಕೆ ರಾಮನ ವಿಗ್ರಹ ಇಲ್ಲ ಅಂತ ಆ ರೀತಿ ಪ್ರಶ್ನೆ. ಅಲ್ಲ, ಮೊದಲನೇದಾಗಿ ಇಲ್ಲ ಅನ್ನೋದೇ ಸತ್ಯ ಅಲ್ಲ, ಇದೆ. ಸೀತಾರಾಮರ ವಿಗ್ರಹ ಇದೆ ಇಸ್ಕಾನ್ ನಲ್ಲಿ. ಭಾರತದಲ್ಲಿ ಒಂದು ಕಡೆ ಏನೋ ಇರ್ಬೇಕನ್ಸುತ್ತೆ. ಬೇರೆ ವಿದೇಶಗಳಲ್ಲಿ ಕೂಡ ಕೆಲವೊಂದು ಕಡೆ ಇದೆ, ಆದ್ರೆ ಹೆಚ್ಚಾಗಿ ನಮಗೆ ರಾಧಾಕೃಷ್ಣರ ವಿಗ್ರಹವನ್ನೇ ಕಾಣುವಂತಹದ್ದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ರಾಮ ಅನ್ನುವಂಥದ್ದು ಬಲರಾಮನನ್ನು ಕೂಡ ಅನ್ವಯವಾಗ್ತದೆ. ಹಾಗಾಗಿ ನಾವು ಕೃಷ್ಣ ಬಲರಾಮರ ಮೂರ್ತಿಯನ್ನು ಕೂಡ ಇಡ್ತೇವೆ. ಹೀಗೆ ನೀವು ಮಂತ್ರಕ್ಕೆ ಸರಿಯಾಗಿ ನಾವು ಮೂರ್ತಿಯನ್ನ ಮಾಡಿದ್ದು ಅಂತಾನು ಎಲ್ಲಿಯೂ ಕೂಡ ಹೇಳಲಿಲ್ಲ. ಹಾಗಾಗಿ ಅದು ಅವರೇ ಆ ರೀತಿಯಾಗಿ ಅಂದುಕೊಂಡಿರುವಂಥದ್ದು ಅಷ್ಟೇ. ನೀವು ಒಂದು ಮಾತು ಹೇಳಿ ಸಾಕು, ಅದು ಮಧ್ವಗೌಡಿಯ ಸಂಪ್ರದಾಯದಲ್ಲಿ ಕೃಷ್ಣ ಬಲರಾಮರ ಪೂಜೆ. ನೀವು ಶ್ರೀ ಸಂಪ್ರದಾಯದಲ್ಲಿ ನೋಡಿದ್ರೆ ಲಕ್ಷ್ಮೀನಾರಾಯಣರ ಪೂಜೆ ಮುಖ್ಯವಾಗಿರ್ತದೆ. ಹಾಗೆ ಒಂದೊಂದು ಸಂಪ್ರದಾಯದಲ್ಲಿ ಒಂದು ವಿಗ್ರಹ ಪ್ರಮುಖವಾಗಿರ್ತದೆ. ಆ ರೀತಿಯಾಗಿ ಅರ್ಚನೆ ನಡೆಯುತ್ತದೆ ಅಂತ ಹೇಳಿ ಸಾಕು.
ಸರಿ ಪ್ರಭುಜಿ. ಪ್ರಭುಜಿ, ಈಗ ಐಶ್ವರ್ಯಗಳಲ್ಲಿ ಈಗ ನದಿಗಳಲ್ಲಿ ಕೃಷ್ಣಾ ನದಿಯ ಅಂತ ಪ್ರಶ್ನೆ ಕೇಳಿದ್ರು. ಅಂದ್ರೆ ಪ್ರತಿನಿಧಿ ಅಂತ ಹೇಳ್ಕೊಂಡು ಹೋಗ್ತಾನಲ್ಲ ಕೃಷ್ಣ. ನದಿಗಳಲ್ಲಿ ಸರಸಾಮಸ್ಮಿ ಸಾಗರ, ಹರಿಯುವ ಸಾಗರ ಅಂತ ಹೇಳ್ತಾರೆ. ಬಟ್ ನದಿಗಳ ಹೇಳ್ತಾರೆ, ಬೇರೆ ಯಾವ ನದಿ ಹೇಳ್ತಾರೆ? ನದಿಗಳಲ್ಲಿ ಅಲ್ಲಿ ಹೇಳಿದಾರಾ ಭಗವದ್ಗೀತೆಯಲ್ಲಿ? ಇಲ್ಲ 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 ಪ್ರಭು. ಆಮೇಲೆ ಲಾಸ್ಟ್ಗೆ ಹೇಳ್ತಾರೆ ಅಲ್ವಾ, ಯದ್ವದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ನಿನಗೆ ಇಷ್ಟೆಲ್ಲ ಹೇಳಿ ಏನ್ ಪ್ರಯೋಜನ ಅರ್ಜುನ? ನಿನಗೆ ಏನೆಲ್ಲ ಒಳ್ಳೇದು ಅಂತ ಕಾಣಿಸ್ತದೆ ಅದರೆಲ್ಲ ನನ್ನದೇ ಅಂತ ಅನ್ಕೋ ಅಂತ ಹೇಳ್ತಾನೆ. ಅಲ್ಲಿಗೆ ನಿಮಗೆ ಅದು ತುಂಬಾ ಅದ್ಭುತವಾಗಿ ಕಂಡ್ರೆ ಅದು ಕೃಷ್ಣನೇ ಅಂತ ಹೇಳಿ ತಿಳ್ಕೊಳ್ಬಹುದು. ಅದು ಎಲ್ಲದಕ್ಕೂ ಉತ್ತರ. ಅಲ್ಲಿ ಹೇಳದೇ ಇದ್ರು ಕೂಡ, ಯಾಕಂದ್ರೆ ಎಲ್ಲವನ್ನು ಲಿಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟವ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ನಾನು ಎಷ್ಟು ಅಂತ ಪಟ್ಟಿ ಮಾಡ್ಲಿಕ್ಕೆ ಆಗ್ತದೆ? ನಾನು ಇದೆಲ್ಲವನ್ನು ಕೂಡ ನನ್ನ ಒಂದು ಅಂಶದಿಂದ ಹಿಡಿದಿದ್ದೇನೆ ಅಂತ ಹೇಳಿ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಕೊಡ್ತಾನೆ ಕೃಷ್ಣ. ಹಾಗಾಗಿ ಎಲ್ಲವನ್ನು ಕೂಡ ಅದು ಒಳಗೊಂಡಿರ್ತದೆ. ಪ್ರಭುಜಿ, ಅದನ್ನ ನಿಮಗೆ ಒಂದು ಫೋಟೋ ಕಳಿಸಿದೆ ಪ್ರಭುಜಿ. ಅದು ಭಗವಂತನ ಅವತಾರ, ಅದು ಫಸ್ಟ್ ಟೈಮ್ ನೋಡೋದಂತೆ ಅವ್ರ ಪಿಕ್ಚರ್. ಅದು ಏನು ಹೆಸರು ಅಂತ ಕೇಳಿದ್ರು. ನಾನು ಚೆಕ್ ಮಾಡಿ ಹೇಳ್ತೇನೆ ಮತ್ತೆ ಆಮೇಲೆ ನಾನು ಟೆಕ್ಸ್ಟ್ ಮಾಡ್ತೇನೆ. ಹರೇ ಕೃಷ್ಣ. ಉಷಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಈಶೋಪನಿಷತ್ತಿಗೆ ಭಾಷ್ಯಗಳಾಗ್ಲಿ ಅಂದ್ರೆ ಕಾಮೆಂಟ್ರೀಸ್ ಆತರ ಇದೆಯಾ ಪ್ರಭುಜಿ? ಪ್ರಭುಪಾದರೆ ಕೊಟ್ಟಿದಾರಲ್ಲ ಕಮೆಂಟ್ರಿ. ಅಂದ್ರೆ ಹಾಗೆ ಅಲ್ಲ ಮಾತಾಜಿ, ಕಮೆಂಟ್ರಿ ಮುಖ್ಯವಾಗಿ ಭಾಷ್ಯ ಅನ್ನುವಂಥದ್ದು ಇರುವುದೇ ವೇದಾಂತ ಸೂತ್ರಕ್ಕೆ. ಹಾಗಿದ್ರೆ ಅದನ್ನ ಭಾಷ್ಯ ಅಂತ ಹೇಳುವಂಥದ್ದು. ಬೇರೆ ಎಲ್ಲ ಅನುವಾದ, ಈ ಭಾವಾರ್ಥಗಳನ್ನ ಕೊಡುವಂಥದ್ದು. ಇದು ಪ್ರಭುಪಾದರೆ ಕೊಟ್ಟಿರುವಂತಹದ್ದು. ಇದು ಪ್ರಭುಪಾದರು ಕೊಟ್ಟಂತಹ ಕ್ಲಾಸ್ ಇದು. ಅದನ್ನ ಮೊದಲನೇದು ಕ್ಲಾಸ್ ಮೊನ್ನೆ ಓದಿದ್ದು, ಇಲ್ಲಿ ನೀವು ನೋಡುದಾದ್ರೆ ಪೀಠಿಕೆ. ಆ ನಂತರ ಬರುವಂತದ್ದು ಇದು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ನಲ್ಲಿ ಬಂದಿರುವಂತಹ ಆರ್ಟಿಕಲ್ಸ್. 1944ರಲ್ಲಿ ಶುರುವಾಗಿರುವಂತದ್ದು. ಅಂತ ಸಂದರ್ಭದಲ್ಲಿ, ಆ ಎರಡನೇ ಮಹಾಯುದ್ಧ ನಡೀತಾ ಇದ್ದಂತ ಸಂದರ್ಭದಲ್ಲಿ ಈ ಈಶಾವಾಸ್ಯ ಪ್ರಿನ್ಸಿಪಲ್ ತುಂಬಾ ಮುಖ್ಯ. ಯಾಕಂದ್ರೆ ಜನರಿಗೆ ಭೂಮಿ ಬೇಕು, ಈ ದೇಶ ಬೇಕು, ಆದ್ರೆ ಭಗವಂತ ಬೇಡ. ಭಗವಂತನ ಸಾಮ್ರಾಜ್ಯ ಬೇಕು, ಭಗವಂತ ಬೇಡ. ಆ ರೀತಿಯಾಗಿ ಜನರು ಯುದ್ಧ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ಈಶೋಪನಿಷತ್ತಿನ ಒಂದು ಸಂದೇಶವನ್ನ, ಯಾಕಂದ್ರೆ ಎರಡನೇ ಮಹಾಯುದ್ಧ ಭಾರತದ ಮೇಲೆ ಬಹಳ ಪರಿಣಾಮವನ್ನ ಬೀರಿತ್ತು. ಭಾರತೀಯರು ಕೂಡ ಅದರಲ್ಲಿ ಯುದ್ಧ ಮಾಡಬೇಕಾಗಿತ್ತು ಬ್ರಿಟಿಷರ ಪರವಾಗಿ. ಹಾಗಾಗಿ ಪ್ರಭುಪಾದರು ಈ ರೀತಿಯಾಗಿ ಇದನ್ನ ಬರೆದಿದ್ದಾರೆ. ಪ್ರಭುಪಾದ್ರವ್ರದ್ದು ನಾವು ಲೆಕ್ಚರ್ಸ್ ಎಲ್ಲ ಕೇಳಿದ್ರೆ ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೋದಾ ಪ್ರಭುಜಿ? ಹಾಗಾದ್ರೆ ಖಂಡಿತ ಮಾತಾಡಿ. ಆದ್ರೆ ಪ್ರಭುಪಾದರು ಹೆಚ್ಚಾಗಿ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾರೆ. ಲೆಕ್ಚರ್ಸ್ ಕೇಳಬಹುದು. ಮೊದಲ ಪ್ರಾಶಸ್ತ್ಯ ಭಾವಾರ್ಥಕ್ಕೆ, ಎರಡನೇ ಪ್ರಾಶಸ್ತ್ಯ ಆಡಿಯೋ ಲೆಕ್ಚರ್ಗೆ, ಆಮೇಲೆ ಮೂರನೇ ಪ್ರಾಶಸ್ತ್ಯ ಕನ್ವರ್ಸೇಷನ್ ಇರುತ್ತೆ, ರೂಮ್ ಕನ್ವರ್ಸೇಷನ್, ಆಮೇಲೆ ಮಾರ್ನಿಂಗ್ ವಾಕ್, ಅದೆಲ್ಲ ಇರುತ್ತೆ. ಅಲ್ಲಿ ಕೆಲವೊಂದ್ ಕಡೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಕೆಲವರು ಅವರ ಸಮಸ್ಯೆಗಳನ್ನ ಹೇಳಿಕೊಂಡಿರ್ತಾರೆ, ಅದಕ್ಕೆ ಪ್ರಭುಪಾದರು ಉದಾಹರಣೆ, ಒಂದು ಪರಿಹಾರ ಹೇಳಿರ್ತಾರೆ. ಅದು ಎಲ್ರಿಗೂ ಅನ್ವಯ ಆಗದೆ ಇರಬಹುದು. ಆದ್ರೆ ಯಾವುದನ್ನ ಭಾವಾರ್ಥದಲ್ಲಿ ಬರೆದಿದ್ದಾರೋ ಅದು ಯೂನಿವರ್ಸಲ್, ಎಲ್ರಿಗೂ ಅನ್ವಯ ಆಗುವಂತದ್ದು. ಸರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಭಗವದ್ಗೀತೆಯಲ್ಲಿ ಇದ್ದಂತಹ ಒಂದು ಶ್ಲೋಕ ಇದು, ಚಾತುರ್ವರ್ಣ್ಯ ಮಯದಕ್ಷಂ ಗುಣಭಾಗ ವಿಭಾಗಶಃ ಅನ್ನೋ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಯುಗಗಳಿಂದ ಈ ರೀತಿಯಾದಂಥದ್ದು ಗುಣಭಾಗ ವಿಭಾಗಶಃ ಅಂತ ಬಂದಿದ್ರೆ ಎಷ್ಟೋರ್ಗೆ ಎಲ್ರು ಕೂಡ ಮುಕ್ತಿಯನ್ನ ಪಡ್ಕೋಬಹುದಾಗಿತ್ತು. ಒಬ್ಬರಿಂದ ಒಬ್ಬರಿಗೆ ಸಹಾಯವನ್ನ ಮಾಡಿ ಯಾಕೆ ಹೀಗಾಗ್ಲಿಲ್ಲ ಅನ್ನೋದೊಂದು ಪ್ರಶ್ನೆ ಕ್ಲಾಸ್ ಅಲ್ಲಿ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಆ ತ್ರೇತಾಯುಗದಲ್ಲಿ ರಾಮನ ಅವತಾರ ಮೊದಲಾಗಿತ್ತು, ನಂತರ ಕೃಷ್ಣನ ಅವತಾರ ಎರಡನೇದಾಗಿತ್ತು. ಆದ್ರೆ ನಾವಿವಾಗ ಹರೇ ಕೃಷ್ಣ ಅಂತ ಹೇಳ್ತೀವಿ, ಹರೇ ರಾಮ ಅಂತ ಯಾಕೆ ಹೇಳ್ತಿಲ್ಲ ಅಂತ ಒಂದು ಪ್ರಶ್ನೆ. ಈ ಎರಡು ಪ್ರಶ್ನೆಗೆ ಉತ್ತರ ಬೇಕಿತ್ತು. ಮೊದಲನೇದಾಗಿ, ಈ ಯುಗದಲ್ಲಿ ಇರುವವರು ಮುಂದಿನ ಯುಗಕ್ಕೆ ಟ್ರಾನ್ಸ್ಫರ್ ಆಗುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಯೋಗ್ಯತೆ ಅಂತ ಇರ್ತದೆ. ಆಯಾ ಯೋಗ್ಯತೆಗೆ ಅನುಸಾರವಾಗಿ ಅವನನ್ನ ಒಂದು ಯುಗದಲ್ಲಿ ಇಡ್ಲಾಗ್ತದೆ. ಈಗ ಕಲಿಯುಗದಲ್ಲಿ ಕೊನೆಗೆ ಯಾರೆಲ್ಲ ಉಳಿತಾರೆ ಅವರೆಲ್ಲ ಸತ್ಯಯುಗಕ್ಕೆ ಪ್ರವೇಶ ಮಾಡುವುದಿಲ್ಲ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರನ್ನು ನಾಶ ಮಾಡಿ ಆಗ್ತದೆ. ಇದನ್ನೆಲ್ಲವನ್ನು ಪೂರ್ತಿ ತೆಗೆದು ಬಿಡ್ತಾರೆ, ಮತ್ತೆ ಹೊಸ ಜೀವಗಳನ್ನ ಇಲ್ಲಿ ಬಿಡ್ತಾರೆ. ಅದೆಲ್ಲ ಸತ್ಯಯುಗಕ್ಕೆ ಸರಿಯಾಗಿರುವಂತ ಜೀವಗಳು. ಆಮೇಲೆ ಸತ್ಯಯುಗ ಎಲ್ಲ ಮುಗಿದ ಮೇಲೆ ತ್ರೇತಾಯುಗಕ್ಕೆ ಅದೊಂದು ಬೇರೆ ಗುಂಪು ಇದೆ, ಬೇರೆ ಸೆಟ್ ಆಫ್ ಜನಗಳು, ಅವರನ್ನ ಬಿಡ್ತಾರೆ. ಹಾಗಾಗಿ
ಈ ಜೀವಿಗಳು ಅನಂತ, ಈ ಪ್ರಶ್ನೆಯನ್ನ ಚೈತನ್ಯ ಮಹಾಪ್ರಭುಗಳ ಹತ್ರ ಒಬ್ರು ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಈ ಕಲಿಯುಗದಲ್ಲಿ ಜನರು ಕಷ್ಟಪಡೋದನ್ನ ನೋಡ್ಲಿಕ್ಕಾಗುದಿಲ್ಲ, ನೀವು ಇವ್ರನ್ನೆಲ್ಲರನ್ನು ಕರ್ಕೊಂಡು ಹೋಗಿಬಿಡಿ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ಹತ್ರ. ಆಗ ಅವ್ರೇನ್ ಹೇಳ್ತಾರೆ ಅಂದ್ರೆ, ಇವರೆಲ್ಲ ಪಾಪ ಮಾಡಿದಾರೆ ನನಗೆ ಗೊತ್ತು, ಅವರನ್ನ ನಿನಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅವ್ರ ಪಾಪಗಳೆಲ್ಲ ನನಗೆ ಕೊಟ್ಬಿಡು, ನಾನು ಅದೆಲ್ಲ ಅನುಭವಿಸ್ತೇನೆ, ಅವ್ರನ್ನೆಲ್ಲ ನೀನ್ ಕರ್ಕೊಂಡು ಹೋಗಿಬಿಡು ಅಂತ ಹೇಳ್ತಾರೆ. ಆದ್ರೆ ಅದು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಎಷ್ಟು ಅಂತ ಮಾಡ್ತೀಯ, ಈ ಬ್ರಹ್ಮಾಂಡ ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಸಾಸಿವೆ ಕಾಳು ಒಂದು ಗೋಣಿ ಚೀಲದಲ್ಲಿ ಹಾಕಿದ್ರೆ ಅದು ಎಷ್ಟು ಇರಬಹುದು, ಒಂದು ದೊಡ್ಡ ಗೋಣಿ ಚೀಲದಲ್ಲಿ ಸಾಸಿವೆ ಕಾಳುಗಳು, ಅಷ್ಟೊಂದು ಬ್ರಹ್ಮಾಂಡಗಳಿವೆ. ಅಷ್ಟು ಬ್ರಹ್ಮಾಂಡಗಳಲ್ಲಿ ಜೀವಿಗಳು ತುಂಬಿಕೊಂಡಿದ್ದಾರೆ. ಆದ್ರಿಂದ ಅದನ್ನೆಲ್ಲವನ್ನು ಖಾಲಿ ಮಾಡುವಂತದ್ದು ಅದು ಸಾಧ್ಯ ಆಗುದಿಲ್ಲ. ಅದು ಈ ಜೀವಿಗಳು ಬಹಳಷ್ಟಿದ್ದಾರೆ, ಅದು ಮುಗಿಯದಷ್ಟು ಇದೆ. ಆಮೇಲೆ ಯಾವಾಗ ಭಗವಂತ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸ್ತಾನೋ ಆಗ ತನ್ನ ಜೊತೆಗಿದ್ದ ಎಲ್ಲರನ್ನೂ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ಈಗ ಶ್ರೀರಾಮ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸುವಾಗ ಅಲ್ಲಿದ್ದಂತಹ ಎಲ್ಲ ಅಯೋಧ್ಯವಾಸಿಗಳನ್ನು ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗಿದ್ದಾನೆ, ಯಾಕಂದ್ರೆ ಆ ಯೋಗ್ಯತೆ ಅವರಿಗಿತ್ತು. ಆದ್ರೆ ಶ್ರೀಕೃಷ್ಣ ಹಾಗೆ ಮಾಡ್ಲಿಲ್ಲ. ಶ್ರೀಕೃಷ್ಣ ತಾನೊಬ್ಬನೇ ಅವತಾರ ಸಮಾಪ್ತಿ ಮಾಡಿ ಹೊರಟು ಹೋದ, ಯಾಕಂದ್ರೆ ದ್ವಾಪರ ಯುಗದ ಅಂತ್ಯ ಆಗ್ತಾ ಬಂದಿತ್ತು, ಕಲಿಯುಗ ಪ್ರಾರಂಭ ಆಗ್ತಾ ಬಂದಿತ್ತು. ಹಾಗಾಗಿ ಆ ಕೆಲಸವನ್ನ ಮಾಡ್ಲಿಲ್ಲ. ಅದು ಅನಂತ ಮದಜಿ ಕೆಲಸ. ಮತ್ತೆ ರಾಮಕೃಷ್ಣ ಅಂತ ಹೇಳಿ ಯಾಕೆ ಕೇಳ್ತಿದ್ದ ಅಂದ್ರೆ, ಅದು ಆ ರೀತಿಯಾಗಿ ಅಲ್ಲ. ಮಂತ್ರ ಅಂತ ಹೇಳಿದ್ರೆ ಮನ ತ್ರಾಯತೆ ಇತಿ ಮಂತ್ರ, ಅದನ್ನ ಆಚಾರ್ಯರಿಂದ ನಾವು ಪಡೆದಿರುವಂತದ್ದು. ಎಲ್ಲಿಯೂ ಕೂಡ ಪ್ರಭುಪಾದರಾಗ್ಲಿ ಯಾರು ಆಚಾರ್ಯರಾಗ್ಲಿ ಇದು ಕೃಷ್ಣ ಅವತಾರದ ಸರಿಯಾಗಿ ಇದು ಬರುವಂತಹದ್ದು ಅಥವಾ ಹೀಗೆ ಹೇಗೆ ಅಂತ ಹೇಳೋದಿಲ್ಲ. ಮತ್ತೆ ಮೂಲದಲ್ಲಿ ಇರುವಂತದ್ದು ಹರೇ ರಾಮ ಮೊದಲು ಬರುವಂತದ್ದು, ಆಮೇಲೆ ಹರೇ ಕೃಷ್ಣ ಅಂತ ಬರುವಂತದ್ದು. ಇದು ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ, ನೀವು ಈ ಮಂತ್ರಗಳನ್ನ ಜನರಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ, ಇದು ಅವರಿಗೆ ಯೋಗ್ಯತೆ ಇಲ್ಲ ಕಲಿಯುಗದಲ್ಲಿ ಜನರಿಗೆ ಅಂತ. ಹಾಗೆ ಚೈತನ್ಯ ಮಹಾಪ್ರಭು ಹರೇ ಕೃಷ್ಣವನ್ನ ಮೊದಲು ಹೇಳಿ ಆಮೇಲೆ ಹರೇ ರಾಮ ಅಂತ ಹೇಳ್ತಾರೆ. ಆಗ ಅದು ಆ ಒಂದು ಸಮಸ್ಯೆ ಬಗೆಹರಿತದೆ. ಮತ್ತೆ ನಾವು ಜಪ ಮಾಡುವಾಗ ನೀವು ಯಾವ ರೀತಿಯಾಗಿ ಮಾಡಿದ್ರು ಅದು ಸೈಕಲ್ ಅಲ್ಲಿ ಒಂದೇ ರೀತಿಯಾಗಿ ಕಾಣಿಸ್ತದೆ. ಪ್ರಭು, ಅದೇ ಪಾಮರರೆಲ್ಲ ಹರೇ ರಾಮನ ಹೇಗೆ ಹೇಳ್ತಾರೆ ಅನ್ನೋ ಒಂದು ಮಾತು ಉದ್ಭವ ಆದಾಗ ಅವ್ರು ಏನ್ ಹೇಳ್ತಾರೆ, ಕೃಷ್ಣ ಅನ್ನೋದಕ್ಕೆ ಯಾವ ಕುಲವೂ ಅಲ್ಲ, ಕೃಷ್ಣ ಅಂತ ಹೇಳ್ಬಿಡ್ಲಿ ಬಿಡಿ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಅನ್ನೋದು ಕೇಳಿದೆ ಪ್ರಭು. ಬಟ್ ಕ್ಲಿಯರ್ ಆಗಿರ್ಲಿಲ್ಲ ನನಗೆ ಇದು ಉತ್ತರವನ್ನ ಕೊಡ್ಲಿಕ್ಕೆ. ಧನ್ಯವಾದಗಳು ಪ್ರಭು. ಪ್ರಭು, ಇದ್ರಲ್ಲಿ ನೀವು ಹೇಳಿದ ಉತ್ತರದಲ್ಲಿ ಈಗ ನೀವು ಒಂದು ಗೋಣಿಯಲ್ಲಿ ಸಾಸಿವೆ ಕಾಳನ್ನ ಹಾಕಿದಾಗ ಎಷ್ಟು ಸಾಸಿವೆ ಕಾಳಿದೆಯೋ ಅಷ್ಟು ಬ್ರಹ್ಮಾಂಡಗಳಿದೆ, ಅಲ್ಲಲ್ಲಿ ಬೇರೆ ಬೇರೆ ಯುಗಗಳು ನಡೀತಾ ಇದೆ. ಆ ಯುಗಕ್ಕೆ ತಕ್ಕಂತ ಒಂದು ಯಾರು ಯೋಗ್ಯತೆಯನ್ನ ಹೊಂದಿರ್ತಾರೆ ಆ ರೀತಿಯಾದ ಸಜೀವಿಗಳನ್ನೇ ಆ ಒಂದು ಬ್ರಹ್ಮಾಂಡದಲ್ಲಿ ಇಟ್ಟಿದ್ದಾರೆ. ಈಗ ಆತರ ಅರ್ಥ ಮಾಡ್ಕೋಬೇಕಾ ಪ್ರಭು? ಹೌದು. ಯಾರೆಲ್ಲ ಈಗ ಈ ಕಲಿಯುಗದಲ್ಲಿ ಆಗ್ಲಿಲ್ವೋ, ಅವರಿಗೆ ಮುಕ್ತಿ ಆಗ್ಲಿಲ್ವೋ, ಅವ್ರು ಮತ್ತೆ ಅವ್ಯಕ್ತ ಸ್ಥಿತಿಗೆ ಹೋಗಿ ಮತ್ತೆ ಅವರಿಗೆ ಯಾವಾಗ ಒಂದು ಯೋಗ್ಯತೆ ಬರ್ತದೆ ಆಗ ಬರ್ಬೋದು. ಇದು ಹೇಗೆ ನಡೀತದೆ ಅಂತ ಹೇಳಿ ನಮಗೆ ಹೀಗೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅಥವಾ ಅವರು ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಯಾವ್ದಾದ್ರು ಬ್ರಹ್ಮಾಂಡದಲ್ಲಿ ಅವರ ಯೋಗ್ಯತೆಗೆ ಸರಿಯಾಗಿ ಅವರು ಹುಟ್ಟಬಹುದು. ಇಲ್ಲಿ ತುಂಬಾ ಭಕ್ತಿಯನ್ನ ಮಾಡಿದವರು ಏನ್ ಮಾಡ್ತಾರೆ, ನೇರವಾಗಿ ಭಗವಂತನ ಧಾಮಕ್ಕೆ ಹೋಗುದಿಲ್ಲ. ಭಗವಂತನ ಒಂದು ಲೀಲೆ ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ನಡೀತಾ ಇರ್ತದೆ. ಈಗ ಈ ಬ್ರಹ್ಮನ ಅವಧಿಯಲ್ಲಿ ಭಗವಂತ ಈಗ ಜಸ್ಟ್ ಒಂದು 5000 ವರ್ಷಗಳ ಹಿಂದೆ ತನ್ನ ಅವತಾರವನ್ನ, ತನ್ನ ಒಂದು ಲೀಲೆಯನ್ನ ಮುಗಿಸಿ ಹೋಗಿದ್ದಾನೆ. ಇನ್ನು ಈ ಬ್ರಹ್ಮಾಂಡಕ್ಕೆ ಭಗವಂತ ಬರ್ಬೇಕು ಅಂತ ಹೇಳಿದ್ರೆ ಬ್ರಹ್ಮನ 1000 ಆ ಒಂದು ಮಹಾಯುಗ ಕಳೆದಾಗಬೇಕು, ಆಮೇಲೆ ಬರುವಂತದ್ದು. ಅಂದ್ರೆ ಮುಂದಿನ ದಿನ, ಇನ್ನು ಬ್ರಹ್ಮನ ಮುಂದಿನ ದಿನ ಬರುವಂತದ್ದು. ಅಲ್ಲಿಯವರೆಗೆ ಭಗವಂತನ ಲೀಲೆ ನಡೆಯುವುದಿಲ್ಲ ಅಂತಲ್ಲ, ಅದು ಬೇರೆ ಬ್ರಹ್ಮಾಂಡದಲ್ಲಿ ನಡೀತಾ ಇರ್ತದೆ. ಆ ಬ್ರಹ್ಮಾಂಡಕ್ಕೆ ಈ ಜೀವಿ ಯಾರು ರೆಡಿಯಾಗಿದ್ದಾರೆ ಭಕ್ತಿಯಲ್ಲಿ ಅವರನ್ನ ಅಲ್ಲಿಗೆ ಹಾಕ್ತಾರೆ. ಅಲ್ಲಿಯೂ ಕೂಡ ಅವರು ಚೆನ್ನಾಗಿ ಇದ್ರೆ ಭಗವಂತನ ಜೊತೆಗೆ ಅವರನ್ನ ಮತ್ತೆ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ. ಅದನ್ನೆಲ್ಲ ಒಬ್ಬರಿಗೆ ಇದೇ ರೀತಿಯಾಗಿ ಆಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದಗಳು. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರತಿಯೊಂದು ಜೀವಿಯು ಒಂದ್ ಮಾನವ ಜನ್ಮ ತೆಗೆದುಕೋಬೇಕಾದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಹೋಗ್ಲೇಬೇಕಾ? ಅದಕ್ಕಿಂತ ಜಾಸ್ತಿ ಹೋಗಿರ್ತಾರ? ಜಾಸ್ತಿ
ಯಾಕಂದ್ರೆ ಒಂದು ಜೀವರಾಶಿ ಒಂದು ಜನ್ಮದಲ್ಲಿ ಒಂದೇ ಸಲ ಹೋಗುದಲ್ಲ, ಬಹಳಷ್ಟು ಸಲನೂ ಹೋಗ್ಬೇಕಾಗ್ಬಹುದು. ಜಲಚರ ಪ್ರಾಣಿಗಳಲ್ಲಿ ಪ್ರತಿಯೊಂದು ಅದು ಮತ್ತೆ ಮತ್ತೆ ಬೇರೆದ್ರಲ್ಲೂ ಕೂಡ ಹೋಗ್ಬೋದು. ಹಾಗಾಗಿ ನಾವು 80 ಲಕ್ಷ ಅಂತ ಹೇಳುದಿಲ್ಲ, ಕೋಟಿಗಟ್ಲೆ ಜನ್ಮಗಳು ಅಂತ ಹೇಳ್ತೇವೆ. ಅದ್ರಲ್ಲಿ ಎಷ್ಟು ಸಮಯ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅದು ಮತ್ತೆ ಮತ್ತೆ ನಾವು ಜನ್ಮವನ್ನ ತೆಗೆದುಕೊಳ್ತಾ ಇರ್ಬೇಕಾಗ್ತದೆ. ಅಂದ್ರೆ ಪ್ರತಿಯೊಂದ್ರಲ್ಲೂ ಹೋಗಬೇಕು ಅಂದ್ರೆ ನಾ ಹೇಳೋದು ಆತರ 80 ಲಕ್ಷ ಅಂದ್ರೆ ಆ ವೆರೈಟಿನಲ್ಲಿ ಹೋಗ್ಲೇಬೇಕಾ? ಹೋಗೇ ಇರ್ತಾರ? 84 ಲಕ್ಷ ಜೀವರಾಶಿಗಳನ್ನ ದಾಟಿಕೊಂಡು ಬಂದಿದ್ದೇವೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅದೇ ರೀತಿಯಾಗಿ ಆಗಿದೆ. ಅದೇ ನಮ್ಗೆ ಒಂದು ಹುಳ ಉಪ್ಪಡಿ ಎಲ್ಲ ನೋಡಿದಾಗ ಅನ್ಸುತ್ತೆ, ಅಯ್ಯೋ ನಾವ್ಯಾವಾಗ ಇದ್ರೊಳಗೆ ಯಾವಾಗ ಜನ್ಮ ತಾಳಿದ್ವಿ ಅನ್ನೋ ಒಂದು ಭಾವನೆ ಬರುತ್ತೆ ಅಂತಾರ ನೋಡಿದಾಗ. ಅದಕ್ಕೋಸ್ಕರ ಹೇಳಿದ್ದು, ಪ್ರತಿಯೊಬ್ರು ಆ ಒಂದು ಸೈಕಲ್ ಇಂದಾನೇ ಬಂದು ಮಾನವ ಜನ್ಮಕ್ಕೆ ಬರ್ಬೇಕು. ಹೌದು, ಮತ್ತೆ ಅವುಗಳ ಸಮಯಾವಕಾಶ ಬೇರೆ ಇರ್ತದೆ. ಈಗ ಒಂದು 2 ದಿವಸ ಇರ್ಬೋದು, ಅಥವಾ ನಾಯಿ ಬೇಕು ಆದ್ರೆ ಅದೊಂದು 6 ರಿಂದ 7 ವರ್ಷ ಇರ್ತದೆ ಅಷ್ಟೇ. ಹಾಗೆ ಬ್ರಹ್ಮನ ಆಯಸ್ಸಿಗೆ ನೋಡಿದ್ರೆ ನಮ್ದು ಆಯಸ್ಸು ತುಂಬಾ ಸಣ್ಣದು, ಬೇಗ ಬೇಗ ಆಗ್ತದೆ ಅದು. ತುಂಬಾ ಸಮಯ ಹಿಡಿತದೆ. ಆದ್ರೆ ನಾವು ಅಂದ್ಕೊಳ್ಳೋ ಹಾಗೆ ಮನುಷ್ಯನ ರೀತಿಯಲ್ಲಿ ಎಲ್ಲದಕ್ಕೂ ಅದೇ. ಏನಂದ್ರೆ ಕೆಲವೊಂದು ಹುಳಗಳನ್ನ ನೋಡಕ್ಕೆ ಒಂಥರ ಅಸಹ್ಯ ಇರುತ್ತಲ್ಲ, ಇದ್ರಲ್ಲೂ ನಾವು ಇದ್ದು ಬಂದ್ವಾ ಅನ್ನೋ ಒಂದು ಭಾವನೆ ಬರುತ್ತೆ ಅದಕ್ಕೆ. ಹೌದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರೀನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇವತ್ತಿನ ಕ್ಲಾಸ್ಗೆ ಸಂಬಂಧಪಟ್ಟಿರೋದಲ್ಲ ಪ್ರಭುಜಿ, ಕೇಳ್ಬೋದಾ ಪ್ರಭುಜಿ? ಹೇಳಿ ಮಾತಾಜಿ. ಪ್ರಭುಜಿ, ಇದು ನಕ್ಷತ್ರಗಳು ಅಂತಂದ್ರೆ ಏನಂತ ಅರ್ಥ ಮಾಡ್ಕೋಬೇಕಂತ ಹೇಳ್ತೀರಾ ಪ್ರಭುಜಿ? ಯಾಕಂದ್ರೆ ಒಂದು ಬ್ರಹ್ಮಾಂಡಕ್ಕೆ ಒಂದು ಸೂರ್ಯ ಒಂದು ಚಂದ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ನಾನು ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ಬಿಟ್ಟು 14 ಲೋಕ ಮಾತ್ರ ಇದೆ ಅಂತ ನಾವು ತಿಳ್ಕೊಂಡಿದೀವಿ. ಬಟ್ ಈ ನಕ್ಷತ್ರಗಳಂದ್ರೆ ಏನಂತ ಹೇಳ್ತೀರಾ? ಈ ಭೌತಿಕವಾದಂತಹ ನಾವು ಕಲಿಯುವಂತ ಖಗೋಳ ಶಾಸ್ತ್ರಕ್ಕೂ ಆಧ್ಯಾತ್ಮದ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಶಾಲೆಯಲ್ಲಿ ಏನು ಕಲ್ತು ಬಿಟ್ಟಿದ್ದೇವೆ ಅದನ್ನ ಮೊದಲು ಮರಿಬೇಕು. ಆಗ ನಮಗೆ ಶಾಸ್ತ್ರದಲ್ಲಿ ಹೇಳಿರುವಂತ ಈ ಏನು ಖಗೋಳ ಶಾಸ್ತ್ರ ಏನಿದೆ ಅದು ಅರ್ಥ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇದು ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಿಡುದಿಲ್ಲ. ಅದು ಹೇಗೆ ಹಾಗೆ, ಅದು ಎಲ್ಲಿ ಹೀಗೆ ಇದೆಯಲ್ಲ ಅಂತೇಳಿ ಮೊದಲು ನಾವು ಅದನ್ನ ಮರಿಬೇಕು, ಮೊದಲು ಇರೇಸ್ ಮಾಡ್ಬೇಕು, ಆಮೇಲೆ ಇದನ್ನ ಕಲಿಬೇಕು. ಆಗ ನಮ್ಗೆ ಅರ್ಥ ಆಗ್ತದೆ. ಇದು ಹೇಗೆ, ಈಗ ಒಬ್ಬರಿಗೆ ಗಿಟಾರ್ ಕಲಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಏನು ಗೊತ್ತಿಲ್ಲದಿದ್ರೆ ಕಲಿಸ್ಕೊಡ್ಬೋದು. ಮೃದಂಗ ಕಲಿಬೇಕಾದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಬೇಗ ಕಲ್ತು ಬಿಡ್ತಾರೆ. ಅವರೆಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗಿ ಅರ್ಧಂಬರ್ಧ ಕಲ್ತ್ಕೊ ಬಂದಿದ್ರೆ ಅವರಿಗೆ ಮತ್ತೆ ಹೇಳ್ಕೊಡ್ಲಿಕ್ಕೆ ತುಂಬಾ ಕಷ್ಟ. ಮೊದ್ಲು ಅವ್ರಿಗೆ ಕಲ್ತಿರೋದನ್ನ ಅದನ್ನ ಮೊದ್ಲು ಬಿಡಿಸ್ಬೇಕು, ಆಮೇಲೆ ಕಲಿಸ್ಬೇಕು. ಹಾಗೆ ನಾವು ಏನು ಶಾಲೆ ಪಾಠ್ಯದಲ್ಲಿ ಓದಿದ್ದೇವೆ ಅದು ತುಂಬಾ ಸಣ್ಣದು. ನಾವು ಅಲ್ಲಿ ತುಂಬಾ ಏನು ಇಮ್ಯಾಜಿನೇಷನ್ ಇದೆ. ಅದು ಪ್ರತ್ಯಕ್ಷ ಜ್ಞಾನ, ಏನು ಟೆಲಿಸ್ಕೋಪ್ ಅಲ್ಲಿ ನೋಡಿ ಏನೋ ಮಾಡಿ ಹೇಳಿರ್ತಾರೆ. ಆದ್ರೆ ಅಲ್ಲಿ ಮತ್ತೆ ಸ್ವಲ್ಪ ಕೆಲವು ವರ್ಷ ಆದ್ಮೇಲೆ ಬೇರೆನೆ ಹೇಳ್ತಾರೆ, ಅದು ಗ್ರಹ ಅಲ್ಲ, ಇದು ನಕ್ಷತ್ರ, ಹಾಗೆಲ್ಲ ಹೇಳ್ತಾರೆ. ಆದ್ರೆ ನಾವು ಶಾಸ್ತ್ರದಲ್ಲಿ ಹಾಗೆ ಇಲ್ಲ. ಶಾಸ್ತ್ರದಲ್ಲಿ ಏನ್ ಹೇಳಿದಾರೋ ಅದು ಶಾಶ್ವತವಾಗಿ ಉಳಿತದೆ. ಇನ್ನು ಗ್ರಹ ಮತ್ತು ನಕ್ಷತ್ರಗಳಿಗೆ ಶಾಸ್ತ್ರದಲ್ಲಿ ಬೇರೆನೇ ಅರ್ಥ ಇದೆ. ನೀವು ಗ್ರಹ ಅಂತ ಹೇಳಿದ್ರೆ ಏನು, ಸೂರ್ಯ ಗ್ರಹ ಅಂತ ಹೇಳ್ತಾರೆ, ಚಂದ್ರ ಗ್ರಹ ಅಂತ ಹೇಳ್ತಾರೆ, ಸೂರ್ಯ ನಕ್ಷತ್ರವೇ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸೂರ್ಯ ಗ್ರಹ, ಈ ಗ್ರಹದ ಅರ್ಥ ಏನು ಅಂತೇಳಿ ನಾವು ನೋಡುದಾದ್ರೆ ಸಂಸ್ಕೃತದಲ್ಲಿ ಗ್ರಹಣ ಅಂತ ಹೇಳಿದ್ರೆ ಪಡೆಯುವಂಥದ್ದು, ಅನ್ನವನ್ನ ಗ್ರಹಣ ಮಾಡುವುದು ಅಂದ್ರೆ ನಾವು ಸೇವಿಸುವಂಥದ್ದು. ಈಗ ಅನುಗ್ರಹ, ಇನ್ನೊಬ್ಬರ ಮೇಲೆ ನಾವು ಅನುಗ್ರಹವನ್ನ ಮಾಡುವುದು, ಅದು ಗ್ರಹ. ಅದರ ಅರ್ಥದಲ್ಲಿ ನೋಡುದಾದ್ರೆ ಯಾವುದು ಪ್ರಭಾವವನ್ನ ಬೀರ್ತದೆ ಅದು ಗ್ರಹ. ನಮ್ಮ ಜೀವನದ ಮೇಲೆ ಪ್ರಭಾವವನ್ನ ಬೀರುವಂಥದ್ದು ಸೂರ್ಯ, ಚಂದ್ರ ಎಲ್ಲವೂ ಕೂಡ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತದೆ. ಅದರಿಂದ ಅದನ್ನೆಲ್ಲವನ್ನು ಕೂಡ ನಾವು ಗ್ರಹಗಳು ಅಂತ ಹೇಳಿ ಕರಿತೇವೆ. ಮಂಗಳ, ಬುಧ ಇವುಗಳೆಲ್ಲ ಗ್ರಹಗಳು ಅಂತ ಹೇಳಿ. ಹಾಗಾದ್ರೆ ನಕ್ಷತ್ರಗಳು ಅಂತ ಹೇಳಿದ್ರೆ ಏನು, ಮಿನುಗುವಂಥದ್ದು. ಅದನ್ನ ನಾವು ಸೂರ್ಯನಂತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಇರೋದು ಒಬ್ಬನೇ, ನಕ್ಷತ್ರ ಇರೋದು ಚಂದ್ರ ಇರೋದು ಒಬ್ಬನೇ. ಈಗ ನಾವು ಆ ವಾಕ್ಯ ಏನು ಹೇಳಿದ್ದೀರಾ ನೀವು, ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳಿದ್ರೆ ಮಿನುಗುವುದರಲ್ಲಿ ರಾತ್ರಿ ಹೊತ್ತಲ್ಲಿ ಬೆಳಕನ್ನು ಯಾವುದು ಕೊಡ್ತದೆ ಅಂತ, ಯಾವುದು ಜಾಸ್ತಿ ಬೆಳಕು ಕೊಡ್ತದೆ, ನಕ್ಷತ್ರವೋ ಚಂದ್ರನೋ? ಚಂದ್ರ. ಹಾಗಾಗಿ ನಕ್ಷತ್ರ ಮತ್ತೆ ಚಂದ್ರನನ್ನ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಯಾವುದು ಜಾಸ್ತಿ ಉಪಯೋಗಕ್ಕೆ ಬರ್ತದೆ?
ಚಂದ್ರನೇ ಪ್ರಭುಜಿ. ಚಂದ್ರ. ಹಾಗಾಗಿ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳಿ ಹೇಳುವಂತದ್ದು. ಅಂದ್ರೆ ರಾತ್ರಿ ಹೊತ್ತು ಬೆಳಕನ್ನು ಕೊಡುವುದರಲ್ಲಿ ನಕ್ಷತ್ರಗಳು ಏನು, ನೀವು ಬರೇ ಅಮಾವಾಸ್ಯ ದಿವಸ ನೋಡಿದ್ರೆ ನಕ್ಷತ್ರಗಳಿಂದ ಏನೋ ಸ್ವಲ್ಪ ಬೆಳಕು ಬರ್ಬೋದಷ್ಟೇ. ಆದ್ರೆ ಬೆಳದಿಂಗಳು ಇದ್ದಾಗ ನಕ್ಷತ್ರಗಳು ಇರುವುದೇ ನಮಗೆ ಏನು ಉಪಯೋಗಕ್ಕೆ ಬರುವುದಿಲ್ಲ. ಆದ್ರೆ ನಕ್ಷತ್ರಗಳನ್ನ ದಿಕ್ಕನ್ನ ಹುಡುಕ್ಲಿಕ್ಕೆ ಉಪಯೋಗಿಸ್ತಾ ಇದ್ರು. ಈಗ ನಾವು ಉಪಯೋಗಿಸುವುದಿಲ್ಲ, ನೇವಿಗೇಷನ್ಗೆ ಉಪಯೋಗಿಸ್ತಾರೆ. ಧ್ರುವ ನಕ್ಷತ್ರವನ್ನ ನೋಡಿ ಅಲ್ಲಿ ಆ ಕಡೆ ಅದು ಯಾವ್ದು ಉತ್ತರಕ್ಕೆ ಹೋಗ್ಲಿಕ್ಕೆ ದಾರಿ ಅಂತ ಹೇಳಿ ನೋಡ್ತಾರೆ. ಈಗ ಮತ್ತೆ ಧ್ರುವ ನಕ್ಷತ್ರ ಅಂತ ಹೇಳ್ತೇವೆ, ಅಲ್ಲಿ ಧ್ರುವ ಮಹಾರಾಜ ವಾಸ ಮಾಡ್ತಾನೆ. ಹಾಗಾದ್ರೆ ಅದು ನಕ್ಷತ್ರ ಆಗಿದ್ರೆ ವಿಜ್ಞಾನಿಗಳ ಪ್ರಕಾರ ಯಾವುದೇ ನಕ್ಷತ್ರದಲ್ಲಿ ಜೀವಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿಜವಾಗಿ ಶಾಸ್ತ್ರದ ಪ್ರಕಾರ ನಾವು ಹೇಳ್ತೇವೆ ಸೂರ್ಯಗ್ರಹದಲ್ಲಿ ವಿವಸ್ವಾನನಿದ್ದಾನೆ. ತುಂಬಾ ಕಾಂಟ್ರಾಡಿಕ್ಷನ್ಸ್ ಇದೆ. ಹರೇ ಕೃಷ್ಣ ಪ್ರಭುಜಿ. ಹಾಗಾದ್ರೆ ನಕ್ಷತ್ರದಲ್ಲಿ ಅಂದ್ರೆ ಒಂದೊಂದು ನಕ್ಷತ್ರದಲ್ಲಿ ಅದು ಒಬ್ಬೊಬ್ರು ಯಾರಾದ್ರೂ ಆತರ ದಿವ್ಯವಾದ ವ್ಯಕ್ತಿಗಳ ತರ ಇದ್ದಾರೆ ಅಂತ ಹೇಳ್ಬಿಟ್ಟು ಆತರ ಅರ್ಥ ಮಾಡ್ಕೊಬೇಕಾಗುತ್ತೆ. ಹೌದು, ಮತ್ತೆ ಶಾಸ್ತ್ರಗಳಲ್ಲಿ ಆ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಇದೆ ಅಂತ ಅರ್ಥ. ಮತ್ತೆ ಅದೆಲ್ಲಾನು ಶಾಶ್ವತವಾಗಿರೋದು ಪ್ರಭುಜಿ. ಇವಾಗ ಧ್ರುವ ನಕ್ಷತ್ರ ಹೇಗೆ ಶಾಶ್ವತವಾಗಿರೋದು, ಹಾಗಾದ್ರೆ ಆ ನಕ್ಷತ್ರಗಳೆಲ್ಲ ನಾವೆಷ್ಟೋ ಅಸಂಖ್ಯಾತ ನಕ್ಷತ್ರಗಳನ್ನ ನಾವು ನೋಡ್ತೀವಲ್ಲ, ಅದೆಲ್ಲನೂ ಸಹ ಶಾಶ್ವತವಾಗಿರೋದು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರಭುಜಿ. ಇವಾಗ ಈ ಬ್ರಹ್ಮಾಂಡದಲ್ಲಿ ನಾವು ಒಂದು ಸ್ವಲ್ಪ ಭಾಗ ಅದು ಶಾಶ್ವತವಾಗಿ ಹಾಗೆ ಉಳಿಯುತ್ತೆ, ಕ್ಷೀರ ಸಮುದ್ರ ಅಂತ ಅದೆಲ್ಲ ನಾವು ಹೇಳ್ತೀವಲ್ವಾ ಪ್ರಭುಜಿ. ಅದೇ ತರನೇ ಈ ನಕ್ಷತ್ರಗಳನ್ನು ಸಹ ಶಾಶ್ವತವಾಗಿರೋ ತರನೇ ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರಭುಜಿ. ಅಷ್ಟರ ಮಟ್ಟಿಗೆ ನನಗೆ ಗೊತ್ತಿಲ್ಲ ಮಾತಾಜಿ. ಆದ್ರೆ ಕ್ಷೀರಸಾಗರ ಅನ್ನುವಂಥದ್ದು ಭಗವಂತನ ಧಾಮ ಆಗಿರೋದ್ರಿಂದ ಅದು ಶಾಶ್ವತ ಅಂತಾನು ಹೇಳಿಕ್ಕಾಗಲ್ಲ. ಯಾಕಂದ್ರೆ ಬ್ರಹ್ಮಾಂಡವೇ ಶಾಶ್ವತ ಅಲ್ಲ, ಬ್ರಹ್ಮಾಂಡವು ಕೂಡ ನಾಶವಾಗ್ತದೆ ಬ್ರಹ್ಮನ ಅಂತ್ಯದೊಂದಿಗೆ, ಮಹಾಪ್ರಳಯ ಆದಾಗ. ಹೌದು, ಆದ್ಮೇಲೆ ಯಾವುದು ಶಾಶ್ವತ ಆಗೋದಿಲ್ಲ. ಆದ್ರೆ ಅದು ಬಹಳ ಕಾಲದವರೆಗೆ ಇರ್ತದೆ. ನಮ್ಮ ಸಮಯವನ್ನ ನೋಡಿದ್ರೆ ಆ ನಕ್ಷತ್ರಗಳ ಆಯಸ್ಸು ತುಂಬಾ ದೊಡ್ಡದು, ಅದು ಅನಂತ. ಈಗ ನಮ್ಮ ಲೆಕ್ಕಾಚಾರಗಳೆಲ್ಲ ಈ ಗ್ರಹಗಳ ಒಂದು ರಾಶಿ ಚಕ್ರ ಅಂತ ಹೇಳ್ತೇವಲ್ಲ, ರಾಶಿ ಮೇಷ ವೃಷಭ ಮಿಥುನ ಕರ್ಕಾಟಕ 12 ರಾಶಿಗಳು ಹೇಳ್ತಾರೆ. ಇವುಗಳನ್ನೆಲ್ಲ ಲೆಕ್ಕಾಚಾರ ಹೇಗೆ ಮಾಡುದು ಅಂತ ಹೇಳಿದ್ರೆ, ಅನಂತ ದೂರದಲ್ಲಿರುವಂತಹ ನಕ್ಷತ್ರಗಳನ್ನ ಹಿಂದ್ಗಡೆ ಇಟ್ಕೊಂಡು ಅದರ ಮುಂದೆ ಬರುವಂತಹ ಗ್ರಹಗಳನ್ನ ಅದು ಯಾವ ಮನೆಯಲ್ಲಿದೆ ಅಂತ ಹೇಳಿ ಲೆಕ್ಕ ಮಾಡ್ತಾರೆ. ಆ ಅನಂತ ದೂರದಲ್ಲಿರೋದ್ರಿಂದ ಅದು ಚಲಿಸದೆ ನಿಂತ ಹಾಗೆ ಕಾಣ್ತದೆ ಅಷ್ಟೇ. ಹರೇ ಕೃಷ್ಣ ಪ್ರಭುಜಿ. ಅದು ಭೌತಿಕ ಪ್ರಪಂಚದಲ್ಲಿರುವ ಅದು ಅಂದ್ರೆ ನಾವು ಇವಾಗ 14 ಪ್ಲಾನೆಟರಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಲ್ಲ ಪ್ರಭುಜಿ, ಅದನ್ನ ಹೊರತಾಗಿರುವಂತಹ ನಕ್ಷತ್ರಗಳ ಪ್ರಭುಜಿ, ಇದೆಲ್ಲಾನು ಸಹ ನಕ್ಷತ್ರಗಳಂತ ಏನ್ ಹೇಳ್ತೀವಿ ಅದು 14 ಪ್ಲಾನೆಟರಿ ಸಿಸ್ಟಮ್ಗೆ ಅದು ಬರೋದಿಲ್ಲ ಅಲ್ಲ ಪ್ರಭುಜಿ. ಅದಕ್ಕೋಸ್ಕರ ನಮ್ಗೆ ಅದು ಗೊತ್ತಾಗ್ತಾ ಇದೆ ಪ್ರಭುಜಿ. ಇಲ್ಲ, 14ರಲ್ಲಿ ಬರುವುದಿಲ್ಲ. ಯಾಕಂದ್ರೆ ಧ್ರುವ ನಕ್ಷತ್ರವು ಕೂಡ 14ರಲ್ಲಿ ಬರುವುದಿಲ್ಲ. ಮೇಲೆ ಬ್ರಹ್ಮಲೋಕದಿಂದ ಹಿಡಿದು ಕೆಳಗಿನವರೆಗೆ. ಯಾಕಂದ್ರೆ ಆ ಲೋಕಗಳು ನಮಗೆ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು 14 ಲೋಕಗಳಲ್ಲಿ ಬರುವುದಿಲ್ಲ. ನಮಗೆ ಕಾಣುವಂತದ್ದು ಭೂಲೋಕ ಮಾತ್ರ. ಓಕೆ ಪ್ರಭುಜಿ, ಅದಕ್ಕೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಪ್ರಭುಜಿ ನಕ್ಷತ್ರಗಳನ್ನ. ಆಕ್ಚುಲಿ ತುಂಬಾ ಕಷ್ಟ ಮಾತಾಜಿ. ಇದು ಹೇಗೆ ಅಂದ್ರೆ ನಾವು ಅವರೋಹ ಪಂಥ, ಇದು ಕೇಳಿ ನಾವು ತಿಳಿದುಕೊಂಡು ಅದನ್ನ ಅಭ್ಯಾಸ ಮಾಡ್ಬೇಕು. ನೀವು ಜ್ಯೋತಿಷ್ ಶಾಸ್ತ್ರವನ್ನ ನೋಡಿದ್ರೆ, ಅದರ ಲೆಕ್ಕಾಚಾರವನ್ನ ನೋಡಿದ್ರೆ ನಮಗೆ ಒಂದಂತೂ ಸತ್ಯ ಏನಂತ ಹೇಳಿದ್ರೆ, ಜ್ಯೋತಿಷ್ ಶಾಸ್ತ್ರ ಮುಂದೆ ನಡೆಯುವ 100 ವರ್ಷಗಳ ನಂತರದ ಒಂದು ಘಟನೆಗಳನ್ನು ಕೂಡ ಈಗ ಕರಾರುವಕ್ಕಾಗಿ ಹೇಳ್ತದೆ. ಈ ಒಂದು ರಿಸಲ್ಟ್ ನಿಂದಾಗಿ, ಅದರ ಫಲ ಏನಿದೆ ಅದರಿಂದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಜ್ಯೋತಿಷ್ ಶಾಸ್ತ್ರ ಸರಿ ಇದೆ ಅಂತೇಳಿ. ಆದ್ರೆ ಅದು ನಮ್ಮ ಇದಕ್ಕೆ ಅರ್ಥ ಆಗುವಂಥದ್ದಲ್ಲ. ಅವ್ರೇನ್ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ನೀವು ಲೆಕ್ಕಾಚಾರ ಮಾಡ್ತಾ ಹೋದ್ರೆ ಅದು ಸರಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಈಗ ಮುಂದಕ್ಕೆ 100 ವರ್ಷ ಆದ್ಮೇಲೆ ಯಾವಾಗ ಗ್ರಹಣ ಆಗ್ತದೆ ಅದನ್ನ ಈಗಲೇ ಬರ್ದಿಡ್ಬಹುದು. ಆ ಲೆಕ್ಕಾಚಾರಗಳೆಲ್ಲ ಕರೆಕ್ಟ್ ಇದೆ. ಆದ್ರೆ ನಮ್ಮ ಅನುಭವಕ್ಕೆ ಮೀರಿದ್ದು. ಇವಾಗ ಧ್ರುವ ಮಹಾರಾಜನ ಹತ್ರ ಇವಾಗ ಅರುಂಧತಿ ನಕ್ಷತ್ರ ಸಪ್ತರ್ಷಿ ಮಂಡಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲ ಅಂದ್ರೆ ಭಗವಂತ ಆತರ ಎಲ್ಲ ದಿವ್ಯ ಜೀವಿಗಳಿಗೆ ಏನಾದ್ರು ಒಂದೊಂದು ನಕ್ಷತ್ರಗಳನ್ನ ಕೊಟ್ಟಿದಾರ ಅಂತ ಹೇಳ್ಬಿಟ್ಟು ನನಗೆ ಆತರ ಡೌಟ್ ಇದೆ ಪ್ರಭುಜಿ, ಅದಕ್ಕೋಸ್ಕರ ಕೇಳಿದೆ. ದೇವತೆಗಳೆಲ್ಲ ಇಂದ್ರನ ಹತ್ರ ಇರುವಂತದ್ದು ದೇವಲೋಕ ಅಂತಾನೆ ಇದೆ. ಒಂದೊಂದು ರೀತಿಯ ಜೀವಿಗಳಿಗೆ ಒಂದೊಂದು ಲೋಕಗಳಿರ್ತವೆ. ಧನ್ಯವಾದಗಳು. ಲೋಕ, ತಪೋಲೋಕ, ಮಹರ್ಲೋಕ, ಆ ರೀತಿಯಾಗಿ ಗಳನ್ನ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾತಾಜಿ. ಯಾಕಂದ್ರೆ ಅರುಂಧತಿ ನಕ್ಷತ್ರ ಅಂತ ನಾವು ಹೇಳ್ತೀವಲ್ಲ ಪ್ರಭುಜಿ, ಮತ್ತೆ ಸಪ್ತರ್ಷಿ ಮಂಡಲ ಅಂತಾನು ನಾವು ನಕ್ಷತ್ರಗಳನ್ನ ತೋರಿಸಿ ಹೇಳ್ತೀವಿ. ಅದಕ್ಕೋಸ್ಕರ ಪ್ರಭುಜಿ ಇರ್ಬೋದು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಬೇರೆ ಯಾರಿಗಾದರೂ? ಓಕೆ, ನಿತೇಶ್ ಪ್ರಭು ನಿಮ್ಗೆ ಅಟೆಂಡೆನ್ಸ್ ಸಿಕ್ತಲ್ಲ? ರಾಘವ್ ಪ್ರಭು ಶೇರ್ ಮಾಡಿದ್ದಾರೆ. ಎಸ್ ಪ್ರಭುಜಿ, ಸಿಕ್ಕಿದೆ ಪ್ರಭುಜಿ. ಇನ್ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಮ್ಮ ಪಾಠವನ್ನ ಮುಂದುವರಿಸೋಣ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ವೈಷ್ಣವ ಬಂಧು ಕಿ ಜೈ. ಧನ್ಯವಾದಗಳು.